So this is going live now. Amen. Amen. Heavenly Father, we thank you, we praise you for the technology that you have given us. Thank you, Lord, that people around the world are listening to the word that is being proclaimed and helping people with the truth. And as we apply the truth sets us free. We thank you, we praise you in Jesus' name. Amen. 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 Hallelujah. Hallelujah. So we were, before the break, we were talking about the house built on the rock and the house built on the sand. ನಾವು ಈಗ ಈ ಟೀ ಬ್ರೇಕ್ ಬಿಡೋಕ್ಕಿಂತ ಮುಂಚಿತವಾಗಿ ನಾವು ಬಂಡೆಕಲ್ಲಿನ ಮೇಲೆ ಮನೆ ಕಟ್ಟಿಕೊಂಡಂಥ ಕಾರ್ಯವನ್ನು ಮತ್ತು ಮಳೆನ ಮೇಲೆ ಮನೆ ಕಟ್ಟಿಕೊಂಡಂಥ ಕಾರ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. Now those who have got this JCILM Mysore YouTube, just check whether it's coming. Hallelujah. Hallelujah. Thank you, Jesus. ಮೊಬೈಲಲ್ಲಿ ಯಾರಿಗೆಲ್ಲ ಯೂಟ್ಯೂಬಲ್ಲಿ JCILM ಮೈಸೂರು ಅಂತ one person check, that's all enough. ಚೆಕ್ brother. Hallelujah. So Hallelujah. now, before the break, we learned that Jesus always gave a message of faith and repentance. ಸೊ ನಾವು ಈ ಟೀ ಬ್ರೇಕ್ ಮೊದಲು ಪ್ರಭು ಯೇಸು ನಮಗೆ ಕಲಿಸಿಕೊಟ್ರು ಜಸ್ಟ್ ಆ ಒಂದು ಕಟ್ಟಡವನ್ನು ಕಟ್ಟುವಂಥ ವಿಷಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ವಿಶ್ವಾಸದ ಶುಭ ಸಂದೇಶದ ಆ ವಾಕ್ಯವನ್ನು ಪಶ್ಚಾತ್ತಾಪದ ಕಾರ್ಯಕ್ಕಾಗಿ ನಮಗೆ ಕಲಿಸ್ಕೊಟ್ರು. Hallelujah. Hallelujah. Thank you, Jesus. Thank you, Jesus. Praise the Lord. Praise the Lord. Hallelujah. Hallelujah. Thank you, Lord. Thank you, Lord. Praise the Lord. Praise the Lord. Thank you, Jesus. Thank you, Jesus. So, this is the message that Jesus gave, and the person who came heard the message of salvation. ಸೊ ಯೇಸು ಸ್ವಾಮಿ ಈ ಸಾಮರ್ಥ್ಯವನ್ನು ಹೇಳುವಾಗ ಒಂದು ವ್ಯಕ್ತಿ ಬಂದು ಜೀವೋದ್ಧಾರದ ಅಂದರೆ ರಕ್ಷಣೆಯ ಶುಭ ಸಂದೇಶವನ್ನು ಆತನು ಸ್ವೀಕರಿಸ್ತಾನೆ. But after the message, as I said, there are three things. Jesus gave the message, then he gave the meaning of the message, and then he was waiting for people's response to that message, and only a few responded to the message. ಸೊ ಯೇಸು ಸ್ವಾಮಿ ಅವರ ಶುಭ ಸಂದೇಶವನ್ನು ತಿಳಿಸುವಂಥ ಕಾರ್ಯ ನೋಡ್ತೇವೆ. ಮೂರು ಭಾಗಗಳನ್ನು ನೋಡ್ತಾ ಇದ್ವಿ. ಒಂದು ಮೆಸೇಜ್ ಅಂದರೆ ದೇವರ ವಾಕ್ಯವನ್ನು ತಿಳಿಸುವಂಥದ್ದು. ಎರಡನೇದು ಆ ಮೆಸೇಜಿನ ಮೀನಿಂಗನ್ನು ಅಂದರೆ ಆ ವಾಕ್ಯದ ಅರ್ಥವನ್ನು, ಸಂದೇಶದ ಅರ್ಥವನ್ನು ಪ್ರಭು ಯೇಸು ಕಲಿಸ್ಕೊಡ್ತಾ ಇದ್ರು. ಮೂರನೇದಾಗಿ ಜನರು ಆ ಸಂದೇಶವನ್ನು ಸ್ವೀಕರಿಸಿ ಅದನ್ನ ಅರ್ಥ ಮಾಡಿಕೊಂಡ ನಂತರ ಅವರ ಕಡೆಯಿಂದ ಬರುವಂತಹ ಪ್ರತಿಕ್ರಿಯೆಯನ್ನು ಪ್ರಭು ಯೇಸು ನಿರೀಕ್ಷಿಸ್ತಾ ಇದ್ರು. So each and every one who has come this morning over here has the freedom of choice to choose whether to act on that message or reject the message. ಸೊ ನಾವೆಲ್ಲರೂ ಕೂಡ ಇಲ್ಲಿಗೆ ಬೆಳಿಗ್ಗೆ ಬರಬೇಕಾದ್ರೆ ನಾವು ಇಲ್ಲಿಗೆ ಬೆಳಿಗ್ಗೆ ಬರಬೇಕೆಂಬುದಾಗಿ ಆ ಆಯ್ಕೆ ಮಾಡಿಕೊಂಡಂತಹ ಆ ನಿರ್ಧಾರದ ನಿಮಿತ್ತವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಒಂದು ವೇಳೆ ಅದನ್ನು ನಾವು ತಿರಸ್ಕಾರ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಖಂಡಿತವಾಗಿಯೂ ನಾವು ಅದನ್ನು ಸ್ವೀಕರಿಸಿಕೊಂಡು ಅದಕ್ಕನುಗುಣವಾಗಿ ಕಾರ್ಯವನ್ನು ಕೂಡ ಮಾಡ್ಬೋದಾಗಿತ್ತು. So the response of everybody will not be of the same proportion. ಹಾಗಾಗಿ ಎಲ್ಲರ ಪ್ರತಿಕ್ರಿಯೆ ಕೂಡ ಒಂದೇ ರೀತಿಯಾಗಿ ಇರ್ತದೆ ಎಂಬುದಾಗಿ ನಾವು ಯಾವ ಕಾರಣಕ್ಕೂ ನಿರೀಕ್ಷೆಗೊಳ್ಳಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಒಂದು ರೀತಿ ಇರ್ತದೆ. Some will respond totally and completely on the message. ಸೊ ಸ್ವೀಕಾರ ಮಾಡಿದಂತಹ ಆ ಸಂದೇಶಕ್ಕೆ ಅನುಗುಣವಾಗಿ ಕೆಲವರು 100% ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆ ತೋರ್ತಾರೆ. Some will not respond because there is, for that correction, there is so much things to be done. ಸೊ ಇನ್ನು ಕೆಲವರು ಸಂಪೂರ್ಣವಾಗಿ ಪ್ರತಿಕ್ರಿಯೆ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ವಿಷಯದಲ್ಲಿ ಅವರು ಅದನ್ನು ತಿದ್ದುಕೊಳ್ಳಿಕ್ಕಾಗಿ ಕಾಲಾವಕಾಶ ಬೇಕಾಗಿರ್ತದೆ. So remember, the response of a person is always going to be depending on the person's understanding of the message. ಸೊ ಒಂದು ವ್ಯಕ್ತಿ ತೋರುವಂಥ ಪ್ರತಿಕ್ರಿಯೆ ಬಂದು ಯಾವುದನ್ನು ಅವಲಂಬಿಸಿಕೊಂಡಿರ್ತದೆ ಅಂತಂದರೆ ಆ ವ್ಯಕ್ತಿ ತಾನು ಸ್ವೀಕರಿಸಿಕೊಂಡಂತಹ ಸಂದೇಶವನ್ನು ಯಾವ ರೀತಿ ಗ್ರಹಿಸಿಕೊಂಡಿದ್ದಾನೋ
ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಎಷ್ಟರ ಮಟ್ಟಿಗೆ? Understanding. ಯಾ So understanding is always knowledge that is practical, that is working, and that will bring result. ಸೊ ಗ್ರಹಿಸಿಕೊಳ್ಳೋದು ಅಂತಂದರೆ ನಾವು ಕೇಳಿದಂಥ ಸಂದೇಶ ಯಾವ ರೀತಿ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಕೆಲಸ ಮಾಡ್ತದೆ ಎಂಬುದಾಗಿ ಅದರ ತಿಳುವಳಿಕೆಯನ್ನು ಪಡೆದುಕೊಂಡು ಅದಕ್ಕನುಗುಣವಾಗಿ ಮುನ್ನಡೆಯುವಾಗ ಅದು ಖಂಡಿತವಾಗಿಯೂ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳನ್ನ ತಂದುಕೊಡ್ತದೆ. So building the house means building one's life. ಸೊ ಮನೆಯನ್ನು ಕಟ್ಟುವುದು ಎಂಬುದರ ಅರ್ಥ ಒಂದು ವ್ಯಕ್ತಿಯ ಜೀವಿತವನ್ನು ಕಟ್ಟುವಂಥದ್ದು ಎಂಬುದಾಗಿ. The good news is a person can be a murderer, a person can be a drug addict, a person can be the worst of the worst person, but when it comes to Jesus, Jesus not only forgives, Jesus justifies, cleanses him, sanctifies, sets him free, gives him a new birth, a new beginning, and now begins his life of constructing his house, which is his life. ಸೊ ಒಂದು ವ್ಯಕ್ತಿ ಅವನು ಎಷ್ಟೇ ಕೆಟ್ಟ ವ್ಯಕ್ತಿ ಆಗಿರ್ಬೋದು, ಅವನು ದೊಡ್ಡ ಕುಡುಕನಾಗಿರ್ಬೋದು, ದುರಭ್ಯಾಸಗಳಿಗೆ ದಾಸನಾಗಿರ್ಬೋದು, ಅವನ ಈ ಲೋಕದಲ್ಲಿ ಯಾವುದೇ ವಿಧವಾದಂಥ ಕೆಟ್ಟತನದಲ್ಲಿ ಬಿದ್ದೋಗಿರ್ಬೋದು, ಅವನ ಜೀವನ ಹಾಳು ಮಾಡ್ಕೊಂಡಿರ್ಬೋದು, ಅಂತ ವ್ಯಕ್ತಿ ಇವನ್ ಕೊಲೆಗಾರನಾಗಿರ್ಬೋದು, ಅಂತ ವ್ಯಕ್ತಿ ಯೇಸುವಿನ ಬಳಿಗೆ ಬರುವಾಗ ಯೇಸು ಯಾವ ಕಾರಣಕ್ಕೂ ಆ ವ್ಯಕ್ತಿಯ ಮೇಲೆ ತೀರ್ಪನ್ನು ಹೊರಿಸೋದಿಲ್ಲ, ತೀರ್ಪನ್ನು ಕೊಡೋದಿಲ್ಲ ಅಥವಾ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಆ ವ್ಯಕ್ತಿ ಮಾಡುವಂಥ ಎಲ್ಲ ಪಾಪಗಳನ್ನು ಕ್ಷಮಿಸಿ ಆ ವ್ಯಕ್ತಿಯ ಒಳಗಡೆ ಇದ್ದಂತಹ ಪಾಪವನ್ನು ಕೂಡ ತೆಗೆದುಹಾಕಿ ಸಂಪೂರ್ಣವಾಗಿ ಪವಿತ್ರೀಕರಿಸಿ ಆ ವ್ಯಕ್ತಿಯನ್ನ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ಆ ವ್ಯಕ್ತಿಗೆ ಹೊಸ ಜೀವಿತವನ್ನ ಕೊಡ್ತಾರೆ. ಬಟ್ ಆ ವ್ಯಕ್ತಿ ಒಂದ್ಸಲ ಯೇಸುವನ್ನ ಕಂಡುಕೊಂಡ ನಂತರ ಆ ವ್ಯಕ್ತಿ ಯಾವ ರೀತಿ ತನ್ನ ಜೀವನವನ್ನ ಕಟ್ಟಿಕೊಳ್ಬೇಕೆಂಬುದಾಗಿ ಆ ದಿನದಿಂದ ಅವನ ಜೀವನದ ಕಟ್ಟಡ ಪ್ರಾರಂಭವಾಗ್ತದೆ. So from God's side, He does His part of cleaning all of us absolutely pure and giving us a new birth, giving us His Holy Spirit. ಸೊ ದೇವರ ಕಾರ್ಯ ಏನಂತಂದ್ರೆ, ದೇವರ ಕಡೆ ಇರುವಂಥ ಕಾರ್ಯ ಏನಂತಂದ್ರೆ, ದೇವರು ಇಲ್ಲಿರುವಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ತಮ್ಮ ಏಕೈಕ ಮಗನಾಗಿರುವಂಥ ಪ್ರಭು ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿ ನಮ್ಮೆಲ್ಲರಿಗೂ ಹೊಸ ಜೀವಿತವನ್ನ ಯಾವ ಕಾರಣ ವ್ಯತ್ಯಾಸವಿಲ್ಲದೆ ನಮ್ಮೆಲ್ಲರಿಗೂ ಸಮಾನವಾಗಿ ಅವರ ಜೀವವನ್ನು ಕೊಟ್ಟಿದ್ದಾರೆ. The house is built on one's own choice. ಸೊ ಆದರೆ ಆ ಹೊಸ ಜೀವನ ಸ್ವೀಕರಿಸಿಕೊಂಡಿರುವಂಥ ನಾವು ಆ ಜೀವಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥದ್ದು ನಮ್ಮ ಆಯ್ಕೆಯನ್ನ ನಮ್ಮ ಸ್ವಂತ ಆಯ್ಕೆಯನ್ನ ಅವಲಂಬಿಸಿಕೊಂಡಿರುತ್ತದೆ. So if the message, if the life is built on one's own choice, it is always based on how did a person interpret the message. ಸೊ ಒಂದು ವ್ಯಕ್ತಿ ತಾನು ತನ್ನ ಜೀವನ ಎಂಬ ಕಟ್ಟಡವನ್ನು ಮನೆಯನ್ನು ಕಟ್ಟಿಕೊಳ್ಬೇಕಾದ್ರೆ ತಾನು ಸ್ವೀಕಾರ ಮಾಡಿಕೊಂಡಂತಹ ಸಂದೇಶವನ್ನು ಯಾವ ರೀತಿ ಅದನ್ನು ಅರ್ಥ ಮಾಡಿಕೊಂಡಿದ್ದಾನೋ, ಯಾವ ರೀತಿ ಅದನ್ನು ಗ್ರಹಿಸಿಕೊಂಡಿದ್ದಾನೋ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. Why do you think all of us came here? ನೀವು ಏನಂತ ಆಲೋಚಿಸ್ತೀರಿ? ಯಾತಕ್ಕಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಎಂಬುದಾಗಿ ಆಲೋಚಿಸ್ತೀರಿ? Because we all believe in Jesus. ಸೊ ನಾವೆಲ್ಲರೂ ಯೇಸು ನಂಬಿಕೆ ಇಟ್ಟಿರೋದ್ರಿಂದ, ಹೌದಾ? That means we all believe His message. ಅದರ ಅರ್ಥ ಏನಂತಂದ್ರೆ ನಾವೆಲ್ಲರೂ ಕೂಡ ಯೇಸುವಿನ ಆ ಸಂದೇಶದಲ್ಲಿ, ಯೇಸುವಿನ ವಾಕ್ಯದಲ್ಲಿ ನಂಬಿಕೆ ಇಟ್ಟಿರ್ತೇವೆ ಎಂಬುದಾಗಿ. But not everybody believes the message to the highest level, but each one to a certain level. ಸೊ ಆದರೆ ಇಲ್ಲಿ ಬಂದಿರುವಂಥ ನಾವೆಲ್ಲರೂ ಕೂಡ ಯೇಸುವಿನ ವಾಕ್ಯವನ್ನ ನಂಬುವಂಥ ಮಕ್ಕಳಾಗಿದ್ರು ಕೂಡ ನಾವೆಲ್ಲರೂ ಕೂಡ ಎಲ್ಲರೂ ಒಂದೇ ರೀತಿಯಲ್ಲಿ ಆ ಟಾಪ್ ಲೆವೆಲಲ್ಲಿ, ಉನ್ನತ ಮಟ್ಟದಲ್ಲಿ ಆ ವಾಕ್ಯವನ್ನು ನಂಬಿಲ್ಲ. ಕೆಲವರು ಸ್ವಲ್ಪ ಭಾಗ, ಕೆಲವರು ಇನ್ನೂ ಸ್ವಲ್ಪ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವ್ಯತ್ಯಾಸವುಳ್ಳಂಥ ಕಾರ್ಯವನ್ನು ನೋಡ್ತಾರೆ. So the response to every person, the response to message of Jesus will go up to the limit where a person decides it is okay for me to go up till here, but after that it's painful. After that I cannot follow Jesus anymore. So let me go up till here. So each one sets up his limit up to where I follow. After that it's painful, it's uncomfortable, so I'm not going any further. ಸೊ ಒಂದು ವ್ಯಕ್ತಿ
ಈಗಾಗಲೇ ತನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾನೆ. ಯಾವ ರೀತಿ ಅಂತಂದರೆ, ನಾನು ಈ ಲೆವೆಲ್ವರೆಗೆ, ನಾನು ಈ ಮಟ್ಟಕ್ಕೆ ಬರೋ ತನಕ ನಾನು ಯೇಸುವಿನ ವಾಕ್ಯ ನಂಬಬೇಕು ಅಥವಾ ಯೇಸುವಿನ ವಾಕ್ಯವನ್ನು ಹಿಂಬಾಲಿಸ್ಕೊಂಡು ಬರಬೇಕೆಂಬುದಾಗಿ ಅವನು ಈಗಾಗಲೇ ತನ್ನ ಮನಸ್ಸಲ್ಲಿ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಆ ಮಟ್ಟವನ್ನು ತಲುಪುವಂಥ ತನಕ ಮಾತ್ರ ಯೇಸುವನ್ನು ಹಿಂಬಾಲಿಸ್ತಾನೆ. ಅದಾದಮೇಲೆ ಮುಂದೆ ಆ ಉನ್ನತ ಮಟ್ಟಕ್ಕೆ ತಲುಪಬೇಕಾದ್ರೆ, ಮುಂದಿನ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವನು ತುಂಬ ಕಷ್ಟ ಅನಿಸ್ತದೆ, ಅವನಿಗೊಂಥರ ಕಿರಿಕಿರಿ ಆಗ್ತದೆ. ಆಗ ಆ ವ್ಯಕ್ತಿ ಮುನ್ನಡೆಯಲಿಕ್ಕೆ ಆ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಈಗಾಗಲೇ ಅವನು ಆಯ್ಕೆ ಮಾಡ್ಕೊಂಡಿದ್ದಾನೆ, ನಾನು ಈ ಮಟ್ಟವನ್ನು ತಲುಪಿದರೆ ಸಾಕು ಎಂಬುದಾಗಿ. ಅದಕ್ಕನುಗುಣವಾಗಿ ಅವನು ಮುನ್ನಡಿತಾನೆ. If I have not got victory in my life, it is mainly because I misinterpreted the scripture. ಸೊ ನನ್ನ ಜೀವನದಲ್ಲಿ ಯಾಕೆ ನಾನು ಜಯಶಾಲಿಯಾಗಿ ಜೀವಿಸಲಿಕ್ಕೆ ಆಗ್ತಲ್ಲ ಅಂತಂದರೆ, ನನಗೆ ದೇವರ ವಾಕ್ಯ ಗೊತ್ತಿರಬಹುದು, ಬಟ್ ಅದನ್ನು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವುದರಿಂದ ಅದು ಮೂಲ ಕಾರಣವಾಗಿದೆ. Now when Jesus was going to the cross, before he could go, he knew that his hour had come. ಸೊ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಲಿಕ್ಕಾಗಿ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಆ ಗಳಿಗೆ ಬಂದಿದೆಂಬುದಾಗಿ ಮೊದಲೇ ಅವರಿಗೆ ಗೊತ್ತಿತ್ತು. Now how many of us know, supposing we knew that going to that place, I will be beaten up, I will be tortured, I will be insulted, I will be abused, and I will be put to death. Would you like to go to that place? ಖಂಡಿತವಾಗಿ ನಮಗೇನಾದರೂ ಮೊದಲೇ ಗೊತ್ತಿದ್ರೆ ಆ ಸ್ಥಳಕ್ಕೆ ಹೋದರೆ ಖಂಡಿತವಾಗಿಯೂ ನನ್ನ ಬೆತ್ತಲೆ ಮಾಡ್ತಾರೆ, ನನಗೆ ಗೋಡೆಗಳಿಂದ ಹೊಡಿತಾರೆ, ಈಟಿಂದ ತಿವಿತಾರೆ, ನನ್ನ ಕಥೆನ ಮುಗಿಸ್ತಾರೆ, ನನ್ನನ್ನು ಶಿಲುಬೆ ಜಡಿತಾರೆ ಎಂಬುದಾಗಿ ನನಗೆ ಗೊತ್ತಿದ್ರೆ ಖಂಡಿತವಾಗಿಯೂ ನಾವು ಆ ಸ್ಥಳಕ್ಕೆ ಹೋಗ್ಲಿಕ್ಕಾಗಿ ನಿಜವಾಗ್ಲೂ ನಮ್ಮ ನಿರ್ಧಾರ ತೆಗೆದುಕೊಳ್ತೇವೆ, ಆಯ್ಕೆ ಮಾಡ್ಕೊಳ್ತೇವ. Hallelujah. 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 None of us want to go to that place. ಖಂಡಿತವಾಗಿಯೂ ಯಾರೂ ಕೂಡ ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. Because our understanding of Christianity is, when I'm in trouble, Jesus is supposed to bring me out of trouble. ಸೊ ಯಾಕಂದ್ರೆ ನಾವು ತಪ್ಪಾದ ತಿಳುವಳಿಕೆಯನ್ನು ಹೊಂದ್ಕೊಂಡಿದ್ದೀವಿ. ಅದೇನಂತಂದ್ರೆ ನಾವೆಲ್ಲರೂ ತಿಳ್ಕೊಂಡಿರೋದು ಏನಂತಂದ್ರೆ, ನಾವು ಕ್ರೈಸ್ತ ಮಕ್ಕಳಾಗಿದ್ದರೂ ಕೂಡ ನಮ್ಮ ತಿಳುವಳಿಕೆ ಯಾವ ರೀತಿ ಇದೆ ಅಂತಂದ್ರೆ, ನನಗೇನಾದ್ರೂ ಒಂದು ಸಮಸ್ಯೆ ಬಂದಾಗ ಯೇಸು ಕ್ರಿಸ್ತರು ಬಂದು ಆ ಸಮಸ್ಯೆಯಿಂದ ನಮ್ಗೆ ಹೊರಡ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ನಾವು ತಪ್ಪಾಗಿ ತಿಳ್ಕೊಂಡಿದ್ದೇವೆ. Tell me honestly, ಪ್ರಾಮಾಣಿಕ ಹೇಳಿ, we were all in trouble. ಸೊ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಸಮಸ್ಯೆಯಲ್ಲಿ ಇರ್ತೇವೆ. Whoever brought us to Jesus ಯಾರೇ ನಮ್ಮನ್ನ ಯೇಸುವಿನ ಬಳಿಗೆ ಕದ್ಕೊಂಡು ಬಂದಿರಬಹುದು, and whoever preached to us, ನಮ್ಗೆ ಯಾರೇ ಆ ಸಂದರ್ಭದಲ್ಲಿ ಪ್ರಬೋಧನೆ ಮಾಡಿರ್ಬೋದು, did he preach Jesus is your healer? ಖಂಡಿತವಾಗಿ ಆ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋರು, ನಮ್ಮನ್ನು ಗುಣಪಡಿಸುವಂಥ ವೈದ್ಯರು ಎಂಬುದಾಗಿ ಟೀಚ್ ಮಾಡಿರುವಂಥದ್ದು, ಕಲಿಸ್ಕೊಟ್ಟಿರುವಂಥದ್ದು. Come on, tell me honestly. Jesus is your blesser. ಸೊ ಯೇಸು ಕ್ರಿಸ್ತರು ನಿಮ್ಮನ್ನು ಆಶೀರ್ವದಿಸುವಂತಹ ದೇವರು ಎಂಬುದಾಗಿ ಹೇಳಿದಿಲ್ಲ. Jesus is your protector. ಯೇಸು ಸ್ವಾಮಿ ನಿಮ್ಮನ್ನು ಸಂರಕ್ಷಿಸುವ ದೇವರು ಅಂತ ಹೇಳಿಲ್ಲ. Jesus is your provider. ಯೇಸು ಸ್ವಾಮಿ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಡುವರು ಎಂಬುದಾಗಿ ಹೇಳಿದ್ದಾರೆ. Jesus is your savior. ಯೇಸು ಕ್ರಿಸ್ತರು ನಿಮ್ಮ ರಕ್ಷಕರು ಎಂಬುದಾಗಿ ಹೇಳಿದ್ದಾರೆ. ಹೌದಾ? So all about Jesus, what do we know? Only this. ಸೊ ಯೇಸು ಕ್ರಿಸ್ತರ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೇವೆ? ಇಷ್ಟನ್ನು ಮಾತ್ರ ತಿಳ್ಕೊಂಡಿದ್ದೇವೆ. But did anybody preach to you that Jesus is your lover? ಖಂಡಿತವಾಗಿ ಯಾರಾದರೂ ಜಸ್ಟ್ ನಮಗೆ ತಿಳಿಸ್ಕೊಟ್ಟಿದ್ದಾರಾ ಯೇಸು ಕ್ರಿಸ್ತರು ಬಂದು ನಮ್ಮನ್ನು ಪ್ರೀತಿಸುವಂತ ನನ್ನ ಲವರ್ ಎಂಬುದಾಗಿ? When you understand he is your lover, and the lover will teach you to love. ಸೊ ಯಾವಾಗ ನಾವು ಒಂದ್ಸಲ ಯೇಸು ಕ್ರಿಸ್ತು ನಮ್ಮನ್ನು ಪ್ರೀತಿಸುವಂತಹ ನನ್ನ ಲವರ್ ಆಗಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ತೀವೋ, ಆಗ ಅವರು ಯಾವ ರೀತಿ ಪ್ರೀತಿಯಲ್ಲಿ ಮುನ್ನಡೆಯಬೇಕು ಎಂಬುದಾಗಿ ಕಲಿಸ್ಕೊಡ್ತಾರೆ. Tell me honestly, JCLM ministry is champion in healing ministry. ಸೊ ಖಂಡಿತವಾಗಿಯೂ ದಯವಿಟ್ಟು ಹೇಳಿ, Come on, yes or no? ಯೇಸು ಕ್ರಿಸ್ತು ನಮ್ಮ ಪ್ರಭು ಪ್ರಾರ್ಥನಾ ತಂಡ ಜಸ್ಟ್ ರೋಗಿಗಳನ್ನು ಗುಣಪಡಿಸುವಂತ ಕಾರ್ಯದಲ್ಲಿ ಖಂಡಿತವಾಗಿಯೂ ಪರಿಣತಿಯನ್ನು ಹೊಂದಿರುವಂತ ತಂಡ. ಹೌದಾ? You come with any sickness, we can fix it up. Come on. ನೀವು ಯಾವುದೇ ರೋಗಿಗಳನ್ನ ಕರ್ಕೊಂಡ್ರು ಕೂಡ JCM ಟೀಮ್ ಯಾರಾದ್ರೂ ಕೂಡ ಆ ಎಲ್ಲ ರೋಗಗಳನ್ನು ಮತೋಡಿಸ್ತಾರೆ. The preachers are champions in that. ಸೊ ಪ್ರಬೋಧಕರು ಖಂಡಿತವಾಗಿ ಆ ಏರಿಯಾದಲ್ಲಿ ತುಂಬಾ ಚಾಂಪಿಯನ್ಗಳಾಗಿದ್ದಾವೆ. So we don't beg to God for healings. ಸೊ ನಾವು ಯಾವ ಕಾರಣಕ್ಕೂ ಅದಕ್ಕೋಸ್ಕರ ಯಾವ ಕಡೆ ಯೇಸುವಿನ ಹತ್ರ ಹೋಗಿ ಈ ವ್ಯಕ್ತಿನ ಗುಣಪಡಿಸಿ ಅಂತ ಹೇಳಿ ಭಿಕ್ಷೆ We ಬಿಡಬೇಕು. know how to use the word of God to get healing. ಸರ್, ಯಾಕಂದ್ರೆ ನಮಗೆ ಗೊತ್ತಿದೆ ಯಾವ ತರ ದೇವರ ವಾಕ್ಯನ ಉಪಯೋಗಿಸಿಕೊಂಡು ಆ ರೋಗವನ್ನು ಒದ್ದೋಡಿಸಬೇಕು ಅಂತ ಗೊತ್ತಿದೆ. But is the JCLM champion in facing persecution? ಆದರೆ ಖಂಡಿತವಾಗಿ ಯೇಸು ಕ್ರಿಸ್ತು ನಮ್ಮ ಪ್ರಭು ಪ್ರಾರ್ಥನಾ ತಂಡದಲ್ಲಿರುವಂತಹ ನಮಗೆ ನಿಜವಾಗ್ಲೂ ನಾವು ನಮ್ಮ ವಿರೋಧಗಳು ಬರುವಾಗ, ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವಂತ ಸಂದರ್ಭಗಳು ಬರುವಾಗ ಅದನ್ನ ಎದುರಿಸಲಿಕ್ಕೆ ನಾವು ಚಾಂಪಿಯನ್ಗಳಾಗಿದ್ದೇವಾ? Is JCLM Mysore champion in facing unjust treatment, ಖಂಡಿತವಾಗಿ accusation, JCLM ಮೈಸೂರು a slap, insult, abuse? JCLM ಮೈಸೂರು ಪ್ರಾರ್ಥನಾ ತಂಡದಲ್ಲಿರುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಯಾರಾದ್ರೂ ಬಂದು ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆ ತೋರಿಸುವಂತ ವಿಷಯದಲ್ಲಿ ಚಾಂಪಿಯನ್ಗಳಾಗಿದ್ದೇವಾ?
ಅಥವಾ Because ಯಾರಾದ್ರೂ ಜಾಸ್ತಿ 1 ಕಿಲೋಮೀಟರ್ ನಡಿ ಅಂದ್ರೆ ಅವ್ರ ಜೊತೆ 2 ಕಿಲೋಮೀಟರ್ tell me honestly, yeah. Is JCLM recognized as a ministry powerful in the word of God or powerful in the love? ಸೊ ಈಗ ಯೇಸು ಕ್ರಿಸ್ತರು ನಮ್ಮ ಪ್ರಭು ಪ್ರಾರ್ಥನಾ ತಂಡ ನಿಜವಾಗಿಯೂ ಯಾವ ವಿಷಯದಲ್ಲಿ ಪ್ರಖ್ಯಾತಿಯನ್ನು ಪಡೀತಾ ಇದೆ? ದೇವರ ವಾಕ್ಯವನ್ನ ಪ್ರಬೋಧಿಸುವುದ ಕಾರ್ಯದಲ್ಲ ಅಥವಾ ಪ್ರೀತಿಸುವುದ ಕಾರ್ಯದಲ್ಲ. Now Mother Teresa is known for what? Tell me honestly. ಸೊ For preaching the gospel, correct? ಮದರ್ ತೆರೇಸಾ Sisters of Charity is known for what? Yeah. Preaching the gospel. ಯಾವ ವಿಷಯಕ್ಕಾಗಿ ಪ್ರಖ್ಯಾತಿ ಆಗಿದ್ದಾರೆ? They are champions in loving. Correct? Correct. Now did Jesus say, they will know that you are my disciple by preaching or by your love? ಸೊ ಈಗ ಪ್ರಶ್ನೆ ಅಂತಂದ್ರೆ ಕನ್ಯಾಸ್ತ್ರೀಯರು ನೋಡೋದ್ರೆ ಕಾನ್ವೆಂಟ್ ಕನ್ಯಾಸ್ತ್ರೀಯರಾಗಿರ್ಬೋದು, ಮದರ್ ತೆರೇಸಾ ಅವ್ರು ನೋಡ್ಬೋದು, ಅವರು ಅವ್ರ ಪ್ರಬೋಧನೆಯಿಂದ ಪ್ರಖ್ಯಾತಿಯಾಗಿದ್ದಾರಾ ಅಥವಾ ಮಾಡೋದು ಸೇವಾ ಕಾರ್ಯದಿಂದ, ಪ್ರೀತಿಯ ಕಾರ್ಯದಿಂದ? ಸೊ ಹಾಗಾಗಿ ಯೇಸು ಸ್ವಾಮಿ ನನ್ನವರು ಎಂಬುದಾಗಿ ಹೇಗೆ ನೀವು ಶಿಷ್ಯ ನನ್ನ ಶಿಷ್ಯರು ಎಂಬುದಾಗಿ ಹೇಗೆ ಗೊತ್ತಾಗ್ತದೆ ಎಂಬುದಾಗಿ ಯೇಸು ಹೇಳಿದ್ದಾರೆ? ನೀವು ಮಾಡುವಂತ ಪ್ರಬೋಧನೆಯಿಂದ ಎಂಬುದಾಗಿನ ಅಥವಾ ಪ್ರೀತಿಯ ಕಾರ್ಯದಿಂದ? So our ministry is champion in what? ಹಾಗಾದ್ರೆ ನಮ್ಮ ಸೇವಾ ತಂಡ ಮಾಡ್ತಿರುವಂತ ಕಾರ್ಯದ ಯಾವ್ದನ್ನು ಪ್ರಖ್ಯಾತಿಯನ್ನು ಹೊಂದ್ತಾ ಇದ್ದಾವೆ? When it comes to sickness, I can guarantee you will win. ಖಂಡಿತವಾಗಿಯೂ ರೋಗದ ವಿಷಯದಲ್ಲಿ 100% ನಾವೆಲ್ಲರೂ ಕೂಡ ಚಾಂಪಿಯನ್ಗಳಾಗಿದ್ದೇವೆ. ಆ ವಿಷಯ ದೇವರು ಹೊಂದ್ಕೊಳ್ತಾರೆ. So the devil will not try that area. ಅದಕ್ಕಾಗಿ ಸೈತಾನನು ಆ ಏರಿಯಾದಲ್ಲಿ ರೋಗವನ್ನು ಕೊಟ್ಟು ನಮ್ಮನ್ನು ಪರೀಕ್ಷೆ That ಮಾಡಿ area big wall, nulla, no penetration. ಯಾಕಂದ್ರೆ ಆ ಏರಿಯಾದಲ್ಲಿ ನಾವು ದೊಡ್ಡ ತಡೆಗೋಡೆಯನ್ನು ಕಟ್ಕೊಂಡಿದ್ದೇವೆ. ಅದನ್ನ ಛೇದಿಸಿಕೊಂಡು ಯಾವ ಕಡೆ ರೋಗವನ್ನು ಸಹಿತ ತಂದ್ಕೊಳ್ಳೋದಿಲ್ಲ. But on the other side, the boundary wall is only missing, love wall. ಆದ್ರೆ ಇನ್ನೊಂದು ಕಡೆ Compound. ಅದು ಗೋಡೆನೇ ಇಲ್ಲ, ಕಾಂಪೌಂಡ್ ಗೋಡೆನೇ ಇಲ್ಲ. ಅದು ಯಾವ ಗೋಡೆ ಅಂದ್ರೆ ಪ್ರೀತಿಯ ಗೋಡೆನೇ ಇಲ್ಲ. Now brother Vinod came, did not even wish me, did not even give me a hug. I'm not. ಇನ್ನೊಂದ್ ಕಡೆ ಏನಂತಂದ್ರೆ ಜಸ್ಟ್ ಬ್ರದರ್ ವಿನೋದ್ ಜಸ್ಟ್ ಅವ್ರು ಬಂದು ನಾನು ಬಂದಿದ್ದೀನಿ ಅಂತ ಗೊತ್ತಿದ್ರು ಕೂಡ ನಾನು ಬಂದು ವಿಶ್ ಮಾಡಲಿಲ್ಲ. ಜಸ್ಟ್ ಜಾನ್ಸನ್ ಬ್ರದರ್ ಬಂದಿದ್ದಾರೆ ಅಂತ ಗೊತ್ತಿದ್ರು ಕೂಡ ನಾನು ಫೋನ್ ಮಾಡಿ ಹೇಳಲಿಲ್ಲ. For small things ಸಣ್ಣ in the ವಿಷಯಗಳಿಗೆ JCLM Mysore, small thing, no ಎವ್ರಿಬಡಿ ಪಕ್ಕ. Every ministry, everywhere, the fire crackers are dudum, not from outside, from inside. ಸೊ ಯಾವ ಕಾರಣಕ್ಕೂ ಹೊರಗಡೆಯಿಂದ ಬಂದು ಬೆಂಕಿ ಹಚ್ಚಿ ಆ ಕಡೆಗೆ ದುಡುಮ್ ಎಂಬುದಾಗ ಹೋಗೋದಿಲ್ಲ. ಒಳಗಡೆನೆ ಇಂಥ ಸಣ್ಣ ವಿಷಯಗಳಿಗೆ ಬೆಂಕಿ ಹಚ್ಕೊಂಡು ರಾಕೆಟ್ಗಳು ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಸಿಡಿತವಲ್ಲ, ಬಾಂಬ್ಗಳು ಸಿಡಿತವಲ್ಲ, ಆ ಕಡೆ ಎಲ್ಲ ಸಿಡಿಯುವಂತ ಕಾರ್ಯಕ್ರಮ. Rocket, hello, rocket. Hallelujah. Why it has happened that way? ಯಾತಕ್ಕಾಗಿ ಈ ರೀತಿಯ ಕಾರ್ಯಗಳು ನೆರವೇರುತ್ತದೆ? Because we are not strong in the word when it comes to love. ಸೊ ಪ್ರೀತಿಯ ವಿಷಯದಲ್ಲಿ ಬರುವಾಗ ನಾವು ಯಾವ ಕಾರಣಕ್ಕೂ ಆ ಏರಿಯಾದಲ್ಲಿ ಆ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಇನ್ನೂ ಕೂಡ ಬಲಗೊಂಡಿಲ್ಲ. Every week that we preach, ನಾವು ಪ್ರತಿಯೊಂದು ಬಲಹೀನತೆಯ ಬಗ್ಗೆ ನಾವು ಪ್ರಬೋಧಿಸ್ತೇವೆ. our final focus is what? ಆದ್ರೆ ನಮ್ಮ ಕಡೆಯ ಆ ಗುರಿ ಯಾವುದ್ರ ಕಡೆ ಇರಬೇಕು? So many people came sick, ಅನೇಕ ವ್ಯಕ್ತಿಗಳು ಅಸ್ವಸ್ಥರಾಗಿ ಬರ್ತಾರೆ. they must get healed. ಖಂಡಿತವಾಗಿ ಅವರು ಗುಣ ಹೊಂದ್ಕೊಳ್ತಾರೆ. And they really get healed. ಖಂಡಿತವಾಗಿ ಅವರು ಗುಣ ಹೊಂದ್ಕೊಳ್ತಾರೆ. But so many came with hurts. ಆದರೆ ಅನೇಕರು ಒಳಗಡೆ ಅನೇಕ ನೋವುಗಳನ್ನ ಇಟ್ಕೊಂಡು ಬಂದಿರ್ತಾರೆ. Do they go back healed? ಖಂಡಿತವಾಗಿಯೂ ಅವರು ಆ ಒಳಗಡೆ ಇರುವಂಥ ನೋವುಗಳಿಂದ ಬಿಡುಗಡೆಯಾಗಿ ಹೋಗ್ತಾರ? But the hurt and bitterness is still there. ಆ ಒಳಗಡೆ ಇರುವಂಥ ಮನಂದ್ಕೊಳ್ಳುವಂಥದ್ದು ಆ ನೋವುಗಳು ಇನ್ನೂ ಕೂಡ ಒಳಗಡೆ ಹೊಂದ್ಕೊಂಡೇ ಹೋಗ್ತಾರೆ. That message is never preached. ಯಾಕಂದ್ರೆ ಅದಕ್ಕೆ ತಕ್ಕಂತ ಪ್ರಬೋಧನೆಯನ್ನು ಯಾರು Why do people come for the meeting? ಎತ್ತಕ್ಕಾಗಿ ಜನರು ಈ ಪ್ರಾರ್ಥನೆಗಳು ಬರ್ತಾರೆ? Healing, ಶಾರೀರಿಕವಾದ ಆರೋಗ್ಯ, blessing, ಆಶೀರ್ವಾದ ಪಡ್ಕೊಳ್ಳಿಕ್ಕಾಗಿ, deliverance, ಬಿಡುಗಡೆ ಹೊಂದ್ಕೊಳ್ಳಿಕ್ಕಾಗಿ, prosperity, ಸಮೃದ್ಧಿಯನ್ನು ಕಂಡುಕೊಳ್ಳಿಕ್ಕಾಗಿ, breaking of the curse, ಶಾಪದಿಂದ ಬಿಡುಗಡೆ ಆಗ್ಲಿಕ್ಕಾಗಿ, occult, ಮಾಟಮಂತ್ರದಿಂದ ಬಿಡುಗಡೆ ಆಗ್ಲಿಕ್ಕಾಗಿ. now you preach on all that, ಇದ್ರ ಬಗ್ಗೆ ಪ್ರಬೋಧನೆ ಮಾಡ್ಬೋದು. they get their healing. ಖಂಡಿತವಾಗಿ ಅವ್ರು ಯಾವ ಉದ್ದೇಶ ಬಂದಿದ್ರೆ ಪಡ್ಕೊಂಡು ಹೋದ್ರು. Did they get the healing of walking in love?
ಖಂಡಿತವಾಗಿಯೂ ಅವರು ಪ್ರೀತಿಯಲ್ಲಿ ನಡೆಯುವಂತ ಕಾರ್ಯದಲ್ಲಿ ರೋಗಗ್ರಸ್ತರಾಗಿದ್ದಾರೆ. ನಿಜವಾಗ್ಲೂ ಆ ರೋಗವನ್ನು ಗುಣವಂತಕೊಂಡು ಹೋಗ್ತಾರ. And what is the message that Jesus gave to his disciples? ಹಾಗಾದ್ರೆ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಯಾವ ರೀತಿಯ ಸಂದೇಶವನ್ನ ಕೊಟ್ಟರು? They will know that you are my disciple. ಖಂಡಿತವಾಗಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳಿದ್ರು, ನೀವು ನನ್ನ ಶಿಷ್ಯರು ಎಂಬುದಾಗಿ ಹೇಳ್ಕೊಳ್ಬೇಕಾದ್ರೆ By your love. ನಿಮ್ಮ ಪ್ರೀತಿಯ ನಡತೆಯಿಂದಾಗಿ. So do we know Jesus as a lover? ಖಂಡಿತವಾಗಿಯೂ ನಾವು ಯೇಸುವನ್ನ ನನ್ನನ್ನು ಪ್ರೀತಿಸುವಂತ ಲವರ್ ಎಂಬುದಾಗಿ ನಾವು ನಮ್ಮ ಅರ್ಥಕೊಂಡಿದ್ದೀವ? There are a lot of ammas here. Amma? How many children? ಎಷ್ಟು ಮಕ್ಕಳಿದ್ದಾರೆ ನಿಮಗೆ? ಒಬ್ಬಳೇ ಮಗಳು, ಓನ್ಲಿ ಒನ್. How many children? Okay. One. ಸೊ ಇಲ್ಲಿ ಕುಳಿತಿರೋ ಸಹೋದರಿಗೆ ಒಬ್ಬರೇ ಮಗಳು, ಅಲ್ಲಿರುವಂತವ್ರಿಗೆ 6 ಮಂದಿ ಮಕ್ಕಳಿದ್ದಾರೆ. Which one will have more pressure? ಸೊ ಇವರಿಬ್ಬರಲ್ಲಿ ಯಾರಿಗೆ ಹೆಚ್ಚಿಗೆ ಒತ್ತಡಗಳಿರ್ತದೆ? ಈ ತಾಯಿಗ ಆ ತಾಯಿಗ? So all 6 children have gone to school. 6 ಮಂದಿ ಮಕ್ಕಳು ಕೂಡ ಸ್ಕೂಲ್ ಹೋದ್ರು. And they are friends with her boy or girl. These 6 children are friends with this one child. ಆ ತಾಯಿಯ 6 ಮಂದಿ ಮಕ್ಕಳು ಈ ಸಹೋದರಿಯ ಮಗಳಿಗೆ ಫ್ರೆಂಡ್ಸ್ಗಳಾಗಿದ್ದಾರೆ, ಸ್ನೇಹಿತರಾಗಿದ್ದಾರೆ. Coming back from school. ಸೊ ಅವರೆಲ್ಲರೂ ಸ್ಕೂಲಿಂದ ಹಿಂದಿರುಗಿ ಬಂದರು. The one who is one is saying, my mama will cook food, it was only for me. ಸೊ ಒಂದು ಮಗು ಇರುವಂತ ಆ ಮಗಳು ತಾನು ಹೇಳ್ಕೊಳ್ತಾಳೆ, ಜಸ್ಟ್ ನಮ್ಮ ಅಮ್ಮ ಖಂಡಿತವಾಗಿಯೂ ನನಗೆ ಹೋಗಷ್ಟರಲ್ಲಿ ಏನಾದರೂ ನನ್ನ ಹೊಟ್ಟೆಗೆ ಖಂಡಿತ ಮಾಡಿಟ್ಟಿರ್ತಾರೆ ಎಂಬುದಾಗಿ ಹೇಳ್ತಾಳೆ. They are saying we are 6. ಸೊ ಅದು ನಾವು 6 ಮಂದಿ ಇದ್ದೀವಿ. ಜಸ್ಟ್ ಈಗ ನೋಡಿದ್ರೆ ಜಸ್ಟ್ ಎಲ್ಲರೂ ಒಂದೊಂದು ತುತ್ತು ಮಾಡಿಟ್ಟಿರ್ಬೋದು. So the 6 are saying ಆ 6 ಮಂದಿ ಹೇಳ್ತಾರೆ to that one, ಈ ಒಂದೇ ಮಗಳಿಗೆ. so nice man, you are one. ಸೊ ಆಗ 6 ಮಂದಿ ಮಕ್ಕಳು ಹೇಳ್ತಾರೆ, ನೀನ್ ಭಾಗ್ಯವಂತ, ನೀನು ಒಬ್ಬಳೇ ಇದೀಯಾ, We are 6. ನಾವು 6 ಮಂದಿ ಇದ್ದೀವಿ. Sometimes ಕೆಲವೊಮ್ಮೆ my mother will eat all and keep nothing for us. ನಮ್ಮಮ್ಮ 6 ಮಂದಿ ತಿಂದ್ಬಿಟ್ಟು ನಮ್ಮಮ್ಮ ಚೆನ್ನಾಗಿರ್ತಾರೆ, ನಮ್ಗೆ ಏನು ಇಟ್ಟಿರೋದಿಲ್ಲ, ಸ್ವಲ್ಪ ಇಟ್ಟಿರ್ತಾರೆ. Nothing keeping. Will anybody believe that? ನಿಜವಾಗ್ಲೂ ಆ ರೀತಿ ಮಕ್ಕಳು ಆ ರೀತಿ ಹೇಳೋದಾದ್ರೆ ಖಂಡಿತ ಈ ರೀತಿ ಕಾರ್ಯ ನೆರವೇರುತ್ತೆ ಎಂಬುದಾಗಿ ಯಾರಾದ್ರೂ ನಂಬ್ತೀವ? Because the mama's heart is first to feed the child. ಸೊ ಯಾಕಂದ್ರೆ ತಾಯಿಯ ಹೃದಯ ಫಸ್ಟ್ ತನಗಿಲ್ಲ ಅಂದ್ರೆ ಪರವಾಗಿಲ್ಲ, ತನ್ನ ಮಕ್ಕಳಿಗೆ ಏನಾದ್ರೂ ಒಂದನ್ನು ಕೊಡಬೇಕು. Why she has got that heart? ಯಾತಕ್ಕಾಗಿ ಆ ತಾಯಿ ಅಂತ ಹೃದಯ ಹೊಂದಿದ್ದಾರೆ? Because right from generations it has been taught and it has gone like a cement. ಯಾಕಂದ್ರೆ ಅನೇಕ ಸಂತತಿಯಿಂದ ಆಲ್ರೆಡಿ ಅದನ್ನ ಹೇಳಿ ತಿಳಿ ಕೊಟ್ಟು ಈಗ ನಮ್ಮ ಮನಸ್ಸಿನಲ್ಲಿ ಕಾಂಕ್ರೀಟ್ ನೆಲದ ರೀತಿಯಲ್ಲಿ ಗಟ್ಟಿಯಾಗಿಬಿಟ್ಟಿದೆ. ನಾನು ಇಲ್ಲಾಂದ್ರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಎಂಬುದಾಗಿ. Sorry, the baby is growing up to 10 years, 12 years. Mama is still holding and sleeping. Correct? ಖಂಡಿತವಾಗಿ ಈವನ್ ಮಕ್ಕಳು SLC ಈವನ್ ಕಾಲೇಜ್ಗೆ ಹೋದ್ರು ಕೂಡ ಜಸ್ಟ್ ಅಮ್ಮ ತಪ್ಕೊಂಡು ಮಲ್ಕೊಳ್ಳೋದನ್ನ ನೋಡ್ತಾರೆ. ಹೌದಲ್ಲ? I was married and still would go and sleep on my mom's lap. If she sits on the floor, I'll go and put my head on her lap even after I got children. ಸೊ ಇವ್ರು ಮದುವೆಯಾಗಿ ಮಕ್ಕಳಾದ ಮೇಲೂ ಕೂಡ ಜಸ್ಟ್ ಅವ್ರ ತಾಯಿ ಕುಳಿತಿರುವಾಗ ಆ ತಾಯಿಯ ತೊಡೆಯ ಮೇಲೆ ಇವರು ತಲೆ ಹಾಕೊಂಡು ಮಲಗಿದ್ದಾರೆ. Okay. Now, the foreign mindset is when the child is coming from the hospital home, the child has to sleep in another room separate. ಸೊ ಯಾಕಂದ್ರೆ ಹೊರದೇಶದಲ್ಲಿ ನಾವು ನೋಡೋದಾದ್ರೆ ಜಸ್ಟ್ ಯಾವಾಗ ಆ ಮಗು ಡೆಲಿವರಿ ಆಗಿ ಹಾಸ್ಪಿಟಲಿಂದ ಮನೆ ಬರ್ತದೋ ಆ ದಿನದಿಂದನೇ ಅವರ ಮೈಂಡ್ ಸೆಟ್ ಏನಂತಂದ್ರೆ ಆ ಮಗು ಬೇರೆ ರೂಮಲ್ಲಿ ಮಲಗಬೇಕೆಂಬುದಾಗಿ. The mother has got a camera to see whether the child is sleeping in the other room. ಸೊ ಅಲ್ಲಿ ತಾಯಿ ಮಲಗುವಂತ ಕೋಣೆಯಲ್ಲಿ ಆ ಮಗು ಎಚ್ಚರವಾಗಿದೆಯಾ ಅಥವಾ ಎದ್ದೇಳುತ್ತಾ ಅಥವಾ ಮಲಗಿದೆ ಎಂಬುದಾಗಿ ನೋಡ್ಕೊಳ್ಳಿಕ್ಕೆ ಕ್ಯಾಮ್ರಾ ಇರ್ತದೆ. ಕ್ಯಾಮ್ರಾದಲ್ಲಿ ನೋಡ್ಕೊಂಡು ತದನಂತರ ಕಾರ್ಯ ಮಾಡಬಹುದು. When the child is crying, the camera will say if the child is crying. ಸೊ ಮಗು ಇರೋದು ಎದ್ದು ಹತ್ರ ಕ್ಯಾಮ್ರಾದಲ್ಲಿ ಅದನ್ನು ಕ್ಯಾಮ್ರಾದಲ್ಲಿ ಆ ಶಬ್ದ ಬರ್ತದೆ, ಆಗ ಹೋಗಿ ತಾಯಿ ಅದು ತಕ್ಕಂತೆ ಕಾರ್ಯ ಮಾಡ್ತಾರೆ. You are also mother. ನೀವು ಕೂಡ ತಾಯಿನೇ. She is also mother. ಫಾರಲ್ ಇರುವಂತಹ ಸಹೋದರಿ ಕೂಡ ತಾಯಿ. Why she is doing that and why you are not doing that? ಸೊ ಆ ಸಹೋದರಿ ಎತ್ತಕ್ಕೆ ಯಾವ ರೀತಿ ಮಾಡ್ತಾರೆ, ಯಾಕೆ ನೀವು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? Because the message has been given to you right from childhood. You have to be with your children, right?
There, right from childhood, it is given. You have to be in separate room. The child is supposed to be in separate room. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಜಸ್ಟ್ ಈ ತಾಯಿಗೆ ಕಲಿಸಿಕೊಡಲಾಗಿದೆ, ತಿಳುವಳಿಕೆನ ಕೊಡಲಾಗಿದೆ ಏನಂತಂದ್ರೆ ಯಾವಾಗಲೂ ತಾಯಿ ಮಗುವಿನೊಂದಿಗೆ ಮಕ್ಕಳೊಂದಿಗೆ ಇರಬೇಕೆಂಬುದಾಗಿ. ಬಟ್ ಅಲ್ಲಿರುವಂತಹ ಸಹೋದರಿಗೆ ಚಿಕ್ಕ ವಯಸ್ಸಿಂದ ಕಲಿಸ್ಕೊಡಲಾಗಿದೆ ಜಸ್ಟ್ ಮಗುವನ್ನ ಹುಟ್ಟಿದ ತಕ್ಷಣ ಆ ಮಗುವನ್ನ ಸೆಪರೇಟ್ ಆಗಿ ಬೆಳೆಸಬೇಕು ಅಂತೇಳಿ ಚಿಕ್ಕ ವಯಸ್ಸಿಂದ ಕಲಿಸ್ಕೊಟ್ಟಿರೋದ್ರಿಂದ ಆ ಮಗುವನ್ನ ಬೇರೆ ರೂಮಲ್ಲಿ In the same way, when the message of love is preached again and again and again and again and love, 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 your mind is changing. Now your primary focus is how much can I operate in love with one another. Praise the Lord. Now you truly become the disciple of Jesus. ಸೊ ಅದೇ ತರ ಅದೇ ರೀತಿಯಲ್ಲಿ ಯಾವಾಗ ಪ್ರತಿ ಸಾರಿಯೂ ಪ್ರೀತಿಯ ಬಗ್ಗೆ ದೇವರ ಪ್ರೀತಿಯ ಬಗ್ಗೆ ನಾವು ಯಾವ ರೀತಿ ಪ್ರೀತಿ ನಡೀಬೇಕೆಂಬುದಾಗಿ ಪ್ರೀತಿಯ ಬಗ್ಗೆನೇ ಪದೇ ಕಲಿಸಿಕೊಳ್ಳುವಾಗ ಕೇಳಿಸಿಕೊಳ್ಳುವಂಥ ಟೀಚಿಂಗ್, ಆ ಪ್ರಬೋಧನೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಬದಲಾಯಿಸಿ ನನ್ನ ಮನಸ್ಸಲ್ಲಿ ಕೂಡ ಒಂದು ರೀತಿಯ ಒಂದು ಬಲವಾದ ಒಂದು ಕಾಂಕ್ರೀಟ್ ನೆಲದ ರೀತಿಯಲ್ಲಿ, ಗಾಳಿ ನೆಲದ ರೀತಿಯಲ್ಲಿ ಗಟ್ಟಿಯಾಗಿ ಕೊನೆಗೆ ನಾವು ಆ ಪ್ರೀತಿಯಲ್ಲಿ ಮುನ್ನಡೆಯುವಾಗ ಆ ಪ್ರೀತಿ ಸಾಕ್ಷಿಪಡಿಸದೆ ನಾವು ಯೇಸು ಕ್ರಿಸ್ತರ ಶಿಷ್ಯಂದಿರಾಗಿದೆ ಎಂಬುದಾಗಿ. Now I give you an example. This Amma is in Mysore, another Amma grown up in Europe. The culture is different. The teachings are different, the way of life is different, and that's why the behavior is different. ಸೊ ಇಲ್ಲಿರುವಂಥ ಈ ತಾಯಿ ಜಸ್ಟ್ ನಮ್ಮ ಭಾರತ ದೇಶದಲ್ಲಿ ಅವರು ಬೆಳೆದಿದ್ದಾರೆ. ಇನ್ನೊಂದು ಸಹೋದರಿ, ಆ ತಾಯಿ ಬಂದ್ಬಿಟ್ಟು ಬೇರೊಂದು ದೇಶ ಯುರೋಪ್ ಕಂಟ್ರಿಯಲ್ಲಿ ಬೆಳೆದಿರೋದ್ರಿಂದ ಅವರು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರುವಂಥ ವಾತಾವರಣ, ಅವರು ಪಡ್ಕೊಂಡು ಹೋದ ತಿಳುವಳಿಕೆ, ಅವರ ಜ್ಞಾನ, ಅವರ ಸಂಸ್ಕೃತಿ ಎಲ್ಲವೂ ಕೂಡ ಆ ರೀತಿ ಆಗಿರೋದ್ರಿಂದ ಇವತ್ತು ಇಬ್ಬರು ಕೂಡ ತಾಯಿಯಾಗಿದ್ರು ಕೂಡ ವ್ಯತ್ಯಾಸವಾದ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ. By 14 years, during the holidays, the child will go and work somewhere. In Europe. ಯುರೋಪ್ ದೇಶದಲ್ಲಿ 14 ವರ್ಷ dated ಮೇಲೆ ಈವನ್ ರಜೆ ಸಿಕ್ಕುವಾಗ, ಸ್ಕೂಲ್ಗೆ ಹೋಗಿ ರಜೆ ಸಿಗುವಾಗ ಆ ರಜೆ ಸಮಯದಲ್ಲಿ ಖಂಡಿತವಾಗಿ ಆ ಮಕ್ಕಳು ಹೋಗಿ ಕೆಲಸ ದುಡಿಲೇಬೇಕು. By 18, he has to leave the house. 18 ವರ್ಷ ತುಂಬುತ್ತದಂಗೆನೆ ಮನೆ ಬಿಟ್ಟು ಹೊರಗಡೆ ತಾನೇ ಸ್ವತಃ ಜೀವನ ನಡೆಸ್ಕೋಬೇಕು. He has to work. ಆ ವ್ಯಕ್ತಿ ಕೆಲಸ ಮಾಡಲೇಬೇಕು. He has to pay the school fees. ಆ ವ್ಯಕ್ತಿ ತನ್ನ ಶಾಲೆಯ ಫೀಸನ್ನು ತಾನೇ ಕಟ್ಕೊಳ್ಬೇಕು. By 18, the child is out of the house. ಯಾಕಂದ್ರೆ 18 ವರ್ಷ ಆಗ್ತದಂಗೆನೆ ಮನೆ ಬಿಟ್ಟು ಹೊರಗಡೆ ಕಳಿಸ್ಬೇಕು. So it is very common that a child leaves the house by 18. ಸೊ ಹಾಗಾಗಿ 18 ವರ್ಷ ಆದ ತಕ್ಷಣ ಮನೆಯನ್ನು ಬಿಟ್ಟು ಹೋಗುವಂಥದ್ದು ಅವ್ರಿಗೇನು ವಿಶೇಷತೆ ಇಲ್ಲ, ಅದು ಸರ್ವಸಾಧಾರಣವಾದ ಕಾರ್ಯ. In India, ಆದರೆ ಭಾರತ ದೇಶದಲ್ಲಿ the son is 40, ಮಗನಿಗೆ 40 ವರ್ಷ ಆದರೂ ಕೂಡ, he is 50, 50 ವರ್ಷ ಆದರೂ ಕೂಡ he is still living in his mama's house. ಸೊ ಆ ವ್ಯಕ್ತಿ ಮದುವೆಯಾಗಿ ಮಕ್ಕಳಾದರೂ ಕೂಡ, ಮಕ್ಕಳು ಮದುವೆ ವಯಸ್ಸು ಬಂದರೂ ಕೂಡ ತಾಯಿ ಜೊತೆ And at 50 also, Amma. 50 ವರ್ಷ ಆದರೂ ಕೂಡ ಆ ವ್ಯಕ್ತಿ ಅಮ್ಮ ಅಂತ ಕರೆಯುವಾಗ ಅಮ್ಮನ ತಿನ್ನಿಸ್ಬೇಕು. And Amma has got no teeth. But still looking after the son of 50. ಸೊ ಈವನ್ ಆ ತಾಯಿಗೆ ಮಾತಾಡಲಿಕ್ಕೆ, ಈವನ್ ತಿನ್ಲಿಕ್ಕೆ ಸರಿಯಾದ ಹಲ್ಲುಗಳು ಇಲ್ಲ ಅಂದ್ರೂ ಕೂಡ 50 ವರ್ಷ ಬೆಳೆದಿರುವಂಥ ಮಗನನ್ನ ಅಮ್ಮನೇ ನೋಡ್ಕೊಳ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಇಲ್ಲಿದೆ. Now these two houses are from two different localities. ಸೊ ಈ ಎರಡು ಮನೆಗಳು ಬೇರೆ ಬೇರೆ ರೀತಿಯ ಸ್ಥಳದಲ್ಲಿ ಇದೆ. But what Jesus is talking is, these two houses are of the same locality. ಸೊ ಇಲ್ಲಿ ಒಂದು ಮನೆ ಬಂದು ಭಾರತ ದೇಶದಲ್ಲಿದೆ, ಒಂದು ಮನೆ ಬಂದು ಯುರೋಪ್ ಖಂಡದಲ್ಲಿ ಇತ್ತು. ಬಟ್ ಅದರಲ್ಲಿ ಯೇಸು ಹೇಳುವಂಥ ಈ ಸಾಮರ್ಥ್ಯದಲ್ಲಿ ಆ ಎರಡು ಮನೆಗಳು ಕೂಡ ಒಂದೇ ಸ್ಥಳದಲ್ಲಿ ಕಟ್ಟಿರುವುದು. How do you know? ಹೇಗೆ ನಮ್ಗೆ ಗೊತ್ತಾಗ್ತದೆ? The rain came at the same time. The flood came at the same time. The wind came at the same time. Yesterday in Bangalore it was raining heavily. Was it raining here? Different liquid locality. So, but here Jesus is talking about same locality. ಸೊ ನಾವು ನೋಡ್ತೇವೆ ಇಲ್ಲಿ ಯೇಸು ಸ್ವಾಮಿ ಅವರಿಬ್ಬರು ಒಂದೇ ಸ್ಥಳದಲ್ಲಿ ಮನೆಯನ್ನು ಕಟ್ಟಿದ್ದಾರೆ ಎಂಬುದಾಗಿ ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತಂದರೆ, ಆ ಸಾಮರ್ಥ್ಯ ಯೇಸು ಹೇಳ್ತಾರೆ ಎರಡು ಮನೆಯೂ ಕೂಡ ಒಂದೇ ಸಮಯದಲ್ಲಿ ಮಳೆ ಬಂತು, ಪ್ರವಾಹ ಬಂತು, ಮತ್ತು ಗಾಳಿನೂ ಕೂಡ ಬೀಸ್ತು ಎಂಬುದಾಗಿ ನಾವು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಎರಡು ಮನೆ ಕೂಡ ಒಂದೇ ಸ್ಥಳದಲ್ಲಿ ಇದೆ. ಈಗ ಸಪೋಸ್ ಉದಾಹರಣೆಗೆ ನಿನ್ನೆ ಭಯಂಕರವಾದ ಮಳೆ ಬ್ಯಾಂಗ್ಳೂರು ಬಿದ್ದಿದೆ, ಮೈಸೂರು ಅಷ್ಟು ಜೋರು ಮಳೆ ಬಿದ್ದಿತ್ತು, ನೆನ್ನೆ ಬೀಳ್ತಾ ಇಲ್ಲ, ಯಾಕೆ ಬೇರೆ ಬೇರೆ
ಸ್ಥಳಗಳು, ಬೆಂಗಳೂರು ಒಂದು ಸ್ಥಳ, ಮೈಸೂರು ಒಂದು ಸ್ಥಳ. ಬಟ್ ಆದರೆ ಯೇಸು ಹೇಳೋದು ಸಾಮರ್ಥ್ಯದಲ್ಲಿ ಇಬ್ಬರು ಕೂಡ ಒಂದೇ ಸ್ಥಳದಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ. ಒಂದೇ ಸಮಯದಲ್ಲಿ ಮಳೆ, ಪ್ರವಾಹ, ಗಾಳಿ ಬಂದಿದೆ. He came for the first time to Mysore. Yeah. ಈ ಸಹೋದರಿ ಮೊದಲನೇ ಸಲ ಮೈಸೂರು ಬಂದಿದ್ದಾರೆ. You went to his house for the first time. ನನ್ನ ಮನೆಗೆ ಮೊದಲನೇ ಸಲ ಇವರು ಬಂದಿರುವಂಥದ್ದು. You came to Sister Mary's house for the first time. ಸೊ ಮೇರಿ ಮನೆ ಕೂಡ ಮೊದಲನೇ ಸಲ ಬಂದಿರುವಂಥದ್ದು. Did you see the stairs in his house? Stairs to Yeah, God. yeah. ಸೊ ನನ್ನ ಮನೆಯಲ್ಲಿ ಇವರು ಕೂಡ ಮೆಟ್ಲುಗಳನ್ನು ನೋಡಿದ್ದಾರೆ. ಇದೇ ಥರ ಮೆಟ್ಲುಗಳು ಇರೋದು. So these both houses look same. ಸೊ ಎರಡು ಮನೆಗಳು ಕೂಡ ನೋಡ್ಲಿಕ್ಕೆ ಒಂದೇ ತರ ಇದೆ. Color is different, ಕಲರ್ ವ್ಯತ್ಯಾಸ ಆಗಿರ್ಬೋದು, but the design is the same. ಬಟ್ ಆದ್ರೆ ಕಟ್ಟಿರಲ್ಪಟ್ಟಿರುವಂತಹ ಡಿಸೈನ್ ಎಲ್ಲ ಒಂದೇ ತರದಲ್ಲಿದೆ. It looks exactly the same. ನೋಡ್ಲಿಕ್ಕೆ ಒಂದೇ ತರ ಇದೆ. And Jesus is saying, we also build a house which looks the same. ಸೊ ನಾವು ಕೂಡ ನಮ್ಮ ಜೀವನ ಎಂಬ ಮನೆಯನ್ನ ನೋಡೋದಾದ್ರೆ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಜೀವಿಸುವಂತ ರೀತಿಯಲ್ಲಿ ಕಾಣ್ತಾ ಇದ್ದೇವೆ. Externally looking the same, internally looking the same, a staircase the same, ceiling the same, fan also there same. ಸೊ ಹೊರಗಡೆ ಒಳಗಡೆ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇದೆ. ಮೆಟ್ಲುಗಳು ಕೂಡ ಅದೇ ತರ ಇದೆ, ಆ ರೈಲಿಂಗ್ಸ್ ಕೂಡ ಅದೇ ತರ ಇದೆ, ಫ್ಯಾನ್ ಕೂಡ ಅದೇ ತರ ಒಂದೇ ಕಡೆ ಇದೆ, ಎಲ್ಲ ಒಂದೇ ತರ ಇದೆ. What I see with my natural eyes the same. ಸೊ ಕಣ್ಣಾರೆ ಕಾಣುವಂತ ಈ ಸಾಕ್ಷಿ ಆಧಾರಕ್ಕೆ ಅನುಗುಣವಾಗಿ ಒಂದೇ ತರ ಇಲ್ಲಿ ಕಾಣಿಸ್ತಾ ಇದೆ. But the problem is the foundation underneath, I don't know, it's the same. Because I can't see the foundation. ಯಾಕಂದ್ರೆ ಜಸ್ಟ್ ಎರಡನ್ನೂ ಕೂಡ ಕಟ್ಟಿರೋರು ಕೂಡ ಒಂದೇ ರೀತಿಯ ವ್ಯಕ್ತಿಗಳಾದ್ರೂ ಕೂಡ, ಬಟ್ ಆದ್ರೆ ಎರಡೂ ಕೂಡ ಒಂದೇ ರೀತಿಯ ಅಡಿಪಾಯವನ್ನ ಹಾಕಲಾಗಿದೆ ಎಂಬುದಾಗಿ ನಾವು ಯಾವ ಕಾರಣಕ್ಕೂ ನೋಡ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಕಣ್ಣಾರೆ ಕಾಣ್ತಾ ಇಲ್ಲ. I don't know when the storm comes. Correct? ಹೌದಾ? Correct. So what is the foundation of your life? ಹಾಗಾದ್ರೆ ನಿಮ್ಮ ಜೀವನ ಎಂಬ ಕಟ್ಟಡಕ್ಕೆ ಅಡಿಪಾಯ ಯಾವುದು? So what is the foundation of your life? ಸೊ ನಿಮ್ಮ Your life is built. Now we learned that the house has to be built. So a house has to be built on a foundation. So what is the foundation of your house? ಸೊ ಹಾಗಾದ್ರೆ ಇಲ್ಲಿ ಯೇಸು ಹೇಳುವ ರೀತಿಯಲ್ಲಿ ನಮ್ಮ ಮನೆಯನ್ನ ಕಟ್ಟಿಕೊಳ್ಬೇಕು ಎಂಬುದಾಗಿ. ಮನೆ ಅಂದ್ರೆ ನಮ್ಮ ಜೀವನ ಎಂಬ ಮನೆಯನ್ನ ನಾವು ಕಟ್ಟಿಕೊಳ್ಬೇಕು. ಒಂದು ಮನೆ ಕಟ್ಟಬೇಕಾದ್ರೆ ಅಡಿಪಾಯದ ಮೇಲೆ ಯಾವ ರೀತಿ ಕಟ್ಟಲ್ಪಡುತ್ತದೋ ಅದೇ ತರ ನಮ್ಮ ಜೀವನ ಎಂಬ ಮನೆ ಒಂದು ಅಡಿಪಾಯದ ಮೇಲೆ ಕಟ್ಟಲ್ಪಡಬೇಕು. ಹಾಗಾದ್ರೆ ನಮ್ಮ ಜೀವನ ಎಂಬ ಮನೆಯನ್ನ ಯಾವ ಅಡಿಪಾಯದ ಮೇಲೆ ಕಟ್ಟಿಕೊಳ್ಬೇಕು ಎಂಬುದಾಗಿ ಯೇಸು ಹೇಳ್ತಾರೆ. Now did Jesus come to this planet Earth? ಯೇಸು ಸ್ವಾಮಿ ಈ ಭೂಮಿ ಲೋಕಕ್ಕೆ ಬಂದಿದ್ರ? Did he come as man? ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ರ? So did he also build his house? ಖಂಡಿತವಾಗಿಯೂ ಅವರು ಈ ಲೋಕಕ್ಕೆ ಬಂದು ಅವರು ಕೂಡ ತನ್ನ ಜೀವನ ಎಂಬ ಮನೆಯನ್ನ ಕಟ್ಟಿಕೊಂಡಿದ್ರ? Or the Father laid his hands and said, receive all the scriptures in Jesus. Not in Jesus. Receive the power, receive the scripture, and everything downloaded. ಏನಾದ್ರು ಯೇಸು ಸ್ವಾಮಿ ಈ ಲೋಕ ಬಂದ ಸಂದರ್ಭದಲ್ಲಿ ಅವ್ರು ಪ್ರಾರ್ಥನೆ ಮಾಡಿದ ತಕ್ಷಣ ತಂದೆ ಏನಾದ್ರು ಮೇಲಿಂದ ಓಕೆ ಯೇಸು ಆಯ್ತು ತಂದೆ ನಾಮದಲ್ಲಿ ಸ್ವೀಕರಿಸ್ಕೋ ಎಂಬುದಾಗಿ ಹೇಳಿದ ತಕ್ಷಣ ಎಲ್ಲ ಜ್ಞಾನ ಬಂದ್ಬಿಡ್ತಾ, ಎಲ್ಲ ತಿಳುವಳಿಕೆ, ಎಲ್ಲ ದೇವವಾಕ್ಯಗಳು ಒಂದೇ ಸಾರಿ ಡೌನ್ಲೋಡ್ ಆಗೋಯ್ತಾ ವೈಫೈ ಕನೆಕ್ಷನ್ ಮೂಲಕ? So did he have to learn the scriptures? ಖಂಡಿತವಾಗಿಯೂ ಅವರು ಅಂತ ಜ್ಞಾನ ಪಡ್ಕೊಳ್ಬೇಕಾದ್ರೆ, ಅವ್ರ ಜೀವನ ಎಂಬ ಕಟ್ಕೊಳ್ಬೇಕಾದ್ರೆ ದೇವರ ವಾಕ್ಯಗಳನ್ನ ಅವರು ಕಲ್ತ್ಕೊಳ್ಳೋದು ಮುಖ್ಯವಾಗಿತ್ತ? Why did he have to learn the scriptures? ಹೌದಲ್ವಾ? So at the age of 12, ಸೊ 12ನೇ ವಯಸ್ಸಿನಲ್ಲಿ ನಾವು ನೋಡೋದಾದ್ರೆ ಯೇಸು ಸ್ವಾಮಿಯನ್ನ, when Jesus went to the temple, ಯೇಸು ಸ್ವಾಮಿ ದೇವಾಲಯಕ್ಕೆ ಹೋಗಿದ್ದಾರೆ. why he stayed in the temple? ಯಾಕೆ ಅವರ ತಂದೆ ತಾಯಿಗಳನ್ನ ಬಿಟ್ಬಿಟ್ಟು ಅಲ್ಲೇ ಉಳ್ಕೊಂಡ್ರು? Huh? The parents went and they thought he's with the cousins and all that, and after 2 days only they remembered, oh, he's not there. So they came in searching for him. Where was he? How old? Where did he go to eat food for 4 days? Tande. ಸೊ ಅಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ 12ನೇ ವಯಸ್ಸಿನಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಮಾತೆ ಮರಿಯಮ್ಮನವರು ಮತ್ತು ಜೋಸೆಫರ ಜೊತೆಯಲ್ಲಿ ದೇವರ ಆಲಯಕ್ಕೆ ಹೋದಾಗ ಅವರು ಅಲ್ಲಿ ದೇವಾಲಯದಲ್ಲಿ ಉಳ್ಕೊಂಡ್ರು. ಯೇಸು ಸ್ವಾಮಿ 12 ವರ್ಷದ ಹುಡುಗ, ಯೇಸು ಸ್ವಾಮಿ ಅಲ್ಲೇ ಉಳ್ಕೊಂಡ್ರು. ಬಟ್ ಇವರು ತಂದೆ ತಾಯಿಗಳು ಎಲ್ಲೋ ನಮ್ಮ ಎಂಟ್ರಿಸ್ನ ಮಧ್ಯದಲ್ಲಿ ಜೊತೆಲಿ ಬರ್ತಾ ಇರ್ಬೋದು ಎಂಬುದಾಗಿ ಬಂದಿದ್ದಾರೆ. 2 ದಿನಗಳಾದ್ಮೇಲೆ ಗೊತ್ತಾಯ್ತು ಮಗು ಕಾಣಲಿಲ್ಲ. ಆಗ ಹಿಂದಿರುಗಿ ಹೋಗಿ ನೋಡುವಾಗ ಪುನಃ 2 ದಿನ ವಾಪಸ್ ಹೋಗ್ಬೇಕು. 4 ಡೇಸ್ 4 ದಿನ ಆಗಿದೆ. 4 ದಿನ ತನಕ ಯೇಸು ಎಲ್ಲಿದ್ರು? ದೇವರ ಆಲಯದಲ್ಲಿ. ಅವ್ರು ಊಟಕ್ಕೆ ಏನು ಮಾಡಿದ್ರು?
ದೇವ್ರು ಕೊಟ್ರು. ಅದೇ ಪಾಪ ಹೇಳಿದ್ರು, ಆ ಅಂದ ತಕ್ಷಣ ದೇವ್ರು ತುಂಬಿಸಿದ್ರು. ಮನುಷ್ಯ ಜೀವಿಸುವುದು Do you know what exactly happened? ಆದ್ರೆ ನಿಜವಾಗ್ಲೂ ಗೊತ್ತಾ ಅಲ್ಲಿ ಏನ್ ಕಾರ್ಯ ಸಂಭವಿಸಿದೆ ಎಂಬುದಾಗಿ? As he began to study the scriptures, ಅವರು 12ನೇ ವಯಸ್ಸಿನಲ್ಲಿ ದೇವರ ಆಲಯದಲ್ಲಿ ದೇವರ ವಾಕ್ಯವನ್ನ ಅಧ್ಯಯನ ಮಾಡುವಾಗ, ಧ್ಯಾನಿಸುವಾಗ, every year Jesus would ask his parents, ಪ್ರತಿ ವರ್ಷ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಕೇಳ್ಕೊಳ್ತಾ ಇದ್ರು. because a child only after 12 can enter the temple of Jerusalem. ಸೊ ಯಾಕೆಂದ್ರೆ 12 ವರ್ಷದ ನಂತರ ಆ ಮಗು ಜೆರುಸಲೇಮಿನ ದೇವಾಲಯವನ್ನ ಪ್ರವೇಶ ಮಾಡಬೇಕೆಂಬುದಾಗಿ, And the parents would go from Nazareth, where he was raised, to Jerusalem every year for sacrifice, and they would come back, and Jesus would be asking, what is in the temple? And he was all excited to get the age of 12. ಸೊ ಆ 12ನೇ ವಯಸ್ಸಿಗೆ ಬರುವಂತಹ ನಿಮಿಷದವರೆಗೂ ಬರೀ ತಂದೆ ತಾಯಿಗಳು ಮಾತ್ರ ಜೆರುಸಲೇಮ್ ದೇವಾಲಯಕ್ಕೆ ಹೋಗಿ ಹಿಂದಿರುಗಿ ಬಂದಾಗ, ಜಸ್ಟ್ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರು, ಅಲ್ಲಿ ಏನ್ ಸಂಭವಿಸ್ತದೆ, ಎತ್ತಿಗಾಗಿ ಪ್ರತಿ ವರ್ಷ ಹೋಗ್ತಾ ಇದ್ದೀರಿ, ಅಲ್ಲಿ ಏನ್ ನೆರವೇರ್ತದೆ ಎಂಬುದಾಗಿ ಅದನ್ನ ಕೇಳ್ಕೊಳ್ತಾ ಇದ್ರು. ದಾಹ ಇತ್ತು. Like many of us wait for the age of 18 to get our driving license. ಸೊ ನಾವ್ ಯಾವ ರೀತಿ, ನಮ್ಮಲ್ಲಿ ಅನೇಕರು ಲೈಸೆನ್ಸ್ ಪಡ್ಕೊಳ್ಳಿಕ್ಕಾಗಿ, DL ಪಡ್ಕೊಳ್ಳಿಕ್ಕಾಗಿ 18 ವರ್ಷ ಆಗದ್ದೇ ಕಾಯ್ತಾ ಇರ್ತಾರೆ. 18. The day 18, that day only form. And they're saying, why you all, now I've been waiting for 2 years to get 18. ಈವನ್ 18 ವರ್ಷ ಆಗ ತನಕ ಈಗೆಲ್ಲ ಗಾಡಿ ಓಡಿಸ್ತಾ ಇದಾವೆ, ಬಟ್ ನಾವು ಲೀಗಲ್ ಆಗಿ ಗಾಡಿ ಓಡಿಸ್ಬೇಕಾದ್ರೆ DL ಬೇಕು. ಅದಕ್ಕೋಸ್ಕರ 18ನೇ ವಯಸ್ಸಿಗೆ ಈವನ್ ರಿಮೈಂಡರ್ ಕೂಡ ಹಾಕಿಟ್ಕೊಳ್ತೇವೆ ಮೊಬೈಲಲ್ಲಿ. 18 ವರ್ಷ ಆಗಿತ್ತಲ್ಲ, ಮಾರನೇ ದಿನ ಹೋಗಿ ಫಾರ್ಮ್ ಫಿಲ್ ಅಪ್ ಮಾಡಿ ಅಪ್ಲೈ ಮಾಡ್ತವೆ. ಹೌದಾ? Some boy and girl kuchu. Girl waiting for 18, boy waiting for 21. So, ಅದೇ And ರೀತಿ then 4. ಕೆಲವೊಂದು ಹುಡುಗ ಹುಡುಗಿ ಕೆಲವೊಂದು ಹುಡುಗಿಯರು ಜಸ್ಟ್ ಹೊರಗಡೆ ಗೊತ್ತಾಗೋದಿಲ್ಲ, ಒಳಗಡೆ ಹೃದಯದಲ್ಲಿ ಕುಚ್ಚು ಸ್ಟಾರ್ಟ್ ಆಗಿ ಕೊನೆಗೆ 18 ವರ್ಷ ಆಗದೇ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಮಾಸ್ಕರ್ ಎಂಟ್ರಿ ಇರ್ತದೆ, ಡೇಟ್ ಆಫ್ ಬರ್ತ್ ಮಾಸ್ಕರ್. ಹುಡುಗನ ಕೂಡ 21 ವರ್ಷ ಆಗದೆ ತಡ, ಕೊನೆಗೆ ಇಬ್ರು ಕೂಡ ಅಪ್ಪ ಅಮ್ಮ, where's the girl? 4. Why? Waiting for 18, matured. Correct? There are so many who have run away exactly on the day of 18, exactly on the day of 21. ಸೊ ಅದಕ್ಕಾಗಿ ಜಸ್ಟ್ ಅನೇಕರ ಕುಟುಂಬದಲ್ಲಿ ಆ ಮಕ್ಕಳು ಆ ದಿನಕ್ಕಾಗಿ ಕಾಯ್ತಾ You know this thing? ಇರ್ತಾರೆ. Oh yeah, man. ಆ 18 ವರ್ಷ ಆಗ್ತದಂಗೆ ಹುಡುಗನಿಗೆ 21 ವರ್ಷ ಆಗ್ತಿದ್ದಂಗೆ ಅವರು ಕಾಣೆ ಆಗ್ಬಿಡ್ತಾರೆ. ಮಕ್ಕಳು ಕೇಳಿದ್ರೆ, ನೆನ್ನೆ ತನಕ ನಿಮ್ಮ ಮಗ ಇದ್ದ ಎಲ್ಲೋದ ಅಥವಾ ಮಗಳಿದ್ದ ಎಲ್ಲೋದಂದ್ರೆ ಕಾಣ್ತಾನೆ ಇಲ್ಲ. What was Jesus' desire? ಹಾಗಾದ್ರೆ ಯೇಸುವಿನ ಆ ಒಂದು ಬಯಕೆ ಏನಾಗಿತ್ತು? When I become 12, ನಾನು 12 ವರ್ಷ ತಲುಪಿದಾಗ I want to go to the temple to meet God. ಸೊ 12 ವರ್ಷ ತಲುಪಿದ ತಕ್ಷಣವೇ ನಾನು ದೇವರ ಆಲಯಕ್ಕೆ ಹೋಗಿ ನನ್ನ ದೇವರನ್ನ ಭೇಟಿ ಮಾಡಬೇಕು. And when he went there, he was so excited that he began to talk to the scholars over there. And they were amazed because instead of they teaching him, he was teaching them. ಸೊ ಯಾವಾಗ ಆ 12ನೇ ವಯಸ್ಸಿನಲ್ಲಿ ದೇವರ ಆಲಯದೊಳಗೆ ಪ್ರವೇಶ ಆಗಿದ ತಕ್ಷಣ ಜಸ್ಟ್ ಏನೋ ಉತ್ಸುಕರಾಗಿ ಜಸ್ಟ್ ಅಲ್ಲಿ ನೋಡ್ತಾ ಇದ್ದಾರೆ, ಉಪದೇಶಕರು ಉಪದೇಶ ಮಾಡ್ತಾ ಇರೋದನ್ನ. ಬಟ್ ಆದ್ರೆ ಆ ಉಪದೇಶಕರು ಇವರು ಉಪದೇಶ ಮಾಡ್ತಾ ಇಲ್ಲ, ಬದಲಾಗಿ ಯೇಸುವೇ ಅವರಿಗೆ ಉಪದೇಶ ಮಾಡ್ತಾ ಇರೋದ ಕಾರ್ಯವನ್ನ ನಾವು ನೋಡ್ತೇವೆ. Praise God. Praise God. So at 12, what did he build his life with? ಹಾಗಾದ್ರೆ 12ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಆ ಮಗುವಾಗಿರುವಾಗಲೇ ಜಸ್ಟ್ ಯಾವುದರೊಂದಿಗೆ ತನ್ನ ಜೀವನವನ್ನ ಕಟ್ಕೊಳ್ಳಿಕ್ಕಾಗಿ ಪ್ರಾರಂಭಿಸ್ತಾ ಇದಾರ? ದೇವರ ವಾಕ್ಯ. What did we build? ಯೇಸು ಕ್ರಿಸ್ತರು ದೇವರ ವಾಕ್ಯದ ಮೂಲಕ ತನ್ನ ಜೀವನವನ್ನು ಕಟ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು. ಆದ್ರೆ ನಾವು ಯಾವುದರೊಂದಿಗೆ ನಮ್ಮ ಜೀವನ ಕಟ್ಕೊಳ್ಳಿಕ್ಕಾಗಿ, ನಮ್ಮ ಜೀವನ ಕಟ್ಟಡವನ್ನ ಕಟ್ಕೊಳ್ಳಿಕ್ಕಾಗಿ ಪ್ರಾರಂಭಿಸಿದ್ರೆ? What did we build at 12? ನಾವು 12ನೇ ವಯಸ್ಸಲ್ಲಿ ಯಾವ್ದನ್ನ ಕಟ್ಕೊಳ್ಳಿಕ್ಕೆ ನಾವು Twinkle, twinkle, little star. What did we build at 12? 12ನೇ ವಯಸ್ಸಿನಲ್ಲಿ Correct. ಯಾವ್ದನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. So our foundation itself was wrong. ಸೊ ಯಾಕಂದ್ರೆ ನಾವು ಕಟ್ಟಿಕೊಂಡಂತ ಆ ಅಡಿಪಾಯನೇ ಕೆಟ್ಟದಾಗಿರೋದ್ರಿಂದ The Lord says, doesn't matter. ಈವನ್ ಆ ಅಡಿಪಾಯ ಕೆಟ್ಟದಾಗಿದ್ರೂ ಪರವಾಗಿಲ್ಲ, You can start your coaching classes now.
ಸೊ ಯೇಸು ಹೇಳ್ತಿದ್ದಾರೆ ಅಡಿಪಾಯ ತಪ್ಪಾಗಿದ್ರು ಕೂಡ ಈಗ ಒಳ್ಳೆಯ ಕೋಚಿಂಗ್ ಕೋಚಿಂಗ್ ಕೊಡುವಂತ ಆ ತರಗತಿಯಲ್ಲಿ ನಾನು ನಿಮ್ಗೆ ಕೋಚಿಂಗ್ ಕೊಡ್ತೇನೆ. That's why we have come today. ಅದಕ್ಕಾಗಿ ಅದಕ್ಕೋಸ್ಕರ ಪ್ರಭು ಯೇಸು ಇವರನ್ನ ಇಲ್ಲಿ ಕಳಿಸಿರುವಂತದ್ದು. Now the Lord is talking to everybody. ಸೊ ಇಲ್ಲಿ ಪ್ರಭು ಯೇಸು ನಮ್ಮೆಲ್ಲರಿಗೂ ನುಡಿದಿದ್ದಾರೆ. And He's saying, they shall know you are my disciple by your love. ಸೊ ಯೇಸು ಹೇಳ್ತಿದ್ದಾರೆ ಜಸ್ಟ್ ನೀವು ಯೇಸುವಿನ ಶಿಷ್ಯನೆಂಬುದಾಗಿ ಹೇಗೆ ಗುರುತು ಹಚ್ಕೊಳ್ತೀರಿ ಅಂದ್ರೆ ಪ್ರೀತಿಯ ಮೂಲಕವಾಗಿ ಪ್ರೀತಿಯ ನಡೆಯುವುದರಿಂದ. My next door neighbor, kiri. ನನ್ನ ಪಕ್ಕದ ಮನೆ ಇಲ್ಲಿರುವ ಆ ವ್ಯಕ್ತಿಯಿಂದಾಗಿ ನಾವು ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. And I also with her, kiri. ಅವರು ಕಿರಿಕಿರಿ ಮಾಡ್ತಾರೆ, ನಾನು ಕೂಡ ಕಿರಿಕಿರಿ ಮಾಡ್ತಾ ಇದ್ದೇನೆ. So now I came for this gospel. ಬಟ್ ಆದ್ರೆ ನಾನು ಈ ಶುಭ ಸಂದೇಶಕ್ಕೆ ಬಂದಿದ್ದೇನೆ. Now what am I supposed to do? ಈಗ ನಾನು ಮುಂದೆ ಏನ್ ಮಾಡಬೇಕು? ಕಿರಿಕಿರಿಯಲ್ಲೇ ಮುನ್ನಡಿಬೇಕಾ? Or make the correction. So if I don't make the correction, have I built my house on the foundation called the rock? ಸೊ Jesus. ಹಾಗಾದ್ರೆ ಯೇಸು ಹೇಳುವ ಪ್ರಕಾರ, ಅವರ ಸಾಮರ್ಥ್ಯ ಪ್ರಕಾರ ನಾನೇನಾದ್ರೂ ಆ ಕಿರಿಕಿರಿಯ ಆ ಕಾರ್ಯವನ್ನ ನಾನೇನಾದ್ರೂ ಇನ್ನೂ ಕೂಡ ತಿದ್ಕೊಳ್ಳದೆ ಹೋದ್ರೆ ಖಂಡಿತವಾಗಿ ಯೇಸು ಹೇಳಿದ ರೀತಿಯಲ್ಲಿ ನನ್ನ ಮನೆಯನ್ನ ಏನೇ ಸಮಸ್ಯೆಗಳು ಬಂದರೂ ಕೂಡ ಅಲೆಗಳು ಬಂದು ಅಪ್ಪಳಿಸಿದ್ರು ಕೂಡ ಬಿದ್ದು ಹೋಗದಿರುವಂತಹ ಬಂಡೆಯ ಮೇಲೆ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? So her kirikiri is good news or bad news for me? ಹಾಗಾದ್ರೆ ಪಕ್ಕದವರು ನಮಗೆ ಏನ್ ತೊಂದರೆ ಕೊಡ್ತಾ ಇದ್ರು, ಕಿರಿಕಿರಿ ಮಾಡ್ತಾ ಇದ್ರು, ಅದು ನಮಗೆ ಗುಡ್ ನ್ಯೂಸ್, ಒಳ್ಳೆಯ ಸಂದೇಶನ ಅಥವಾ ಕೆಟ್ಟ ಸಂದೇಶನ? So let me pray for you. More kirikiri. ಒಳ್ಳೆ ಸಂದೇಶನ ಕೆಟ್ಟ ಸಂದೇಶನ? Okay, let's go and read how did Jesus build his house. ಹಾಗಾದ್ರೆ ಈಗ ನೋಡೋಣ ಯೇಸು ಕ್ರಿಸ್ತರು ಯಾವ ರೀತಿ ತನ್ನ ಜೀವನ ಮನೆಯನ್ನ ಕಟ್ಟಿಕೊಂಡ್ರು ಎಂಬುದಾಗಿ. If you got anybody with kirikiri, Jesus is telling us how he built a house. Hebrews chapter 5, 7 and 8. ಸೊ ನಿಮಗೆ ಏನಾದರೂ ಯಾರ ಜೊತೆಲಾದ್ರೂ ಕಿರಿಕಿರಿ ಆಗಿದೆಯಾ? ಖಂಡಿತವಾಗಿಯೂ ಈಗ ಯೇಸು ಸ್ವಾಮಿ ನಮ್ಗೆ ಕಲಿಸ್ಕೊಡ್ತಾ ಇದ್ದಾರೆ ಅವರು ಯಾವ ರೀತಿ ತನ್ನ ಜೀವನ ಎಂಬ ಕಟ್ಟಡವನ್ನು ಕಟ್ಕೊಂಡ್ರು ಎಂಬುದಾಗಿ. Hebrews 5, 7 and 8. Can somebody tell me? ಕ್ರಿಸ್ತ ಯೇಸು Krista Yesu. ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. Then 8. ಯೇಸು ದೇವರ ಪುತ್ರನಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. Okay. In English, Jesus. In the days of his flesh, Jesus, when he was in flesh and blood, Jesus offered up prayers and supplications and supplication. That means he offered prayers for himself and for others. With loud cries and tears. With how? Loud cries and tears. Loud cries and tears. To the one who was able to save him from death. So he was praying to his Father to save him from death. And he was heard because of his reverent submissions. So Jesus was constantly in touch with the Father, and the Father heard him, and the Father saved him from death. Then, although he was a son, he learned obedience through what? He what? He learned. He what? Learned. Hello, he what? Learned. He learned. So he learned to build his house. How? Obedience. Through he suffered. So, is suffering good or bad? Is suffering good or bad? ಅವರು ಅನುಭವಿಸಿದ ಹಿಂಸೆಗಳು ಒಳ್ಳೆಯದ ಕೆಟ್ಟದ? According to Jesus. ಯೇಸುವಿನ ಪ್ರಕಾರ. When did he learn obedience? ಯಾವಾಗ ಅವರು ವಿಧೇಯತ್ವವನ್ನು ಕಲ್ತ್ಕೊಂಡ್ರು? So when will you learn to build your house on the rock? ಹಾಗಾದ್ರೆ ನೀವು ಹೇಗೆ ನಿಮ್ಮ ಮನೆಯನ್ನ, ನಿಮ್ಮ ಜೀವನ ಎಂಬ ಮನೆಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ? ಯಾವಾಗ? So do you have any problem in your life? ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? Hello, do you have any problem in your life? Good news. So you can learn to obey God's word
As you obey God's word, your house, your life is being built Amen. on the rock. Hallelujah. 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 So ನೀವು ಯಾವಾಗ ಆ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದನ್ನು ಕಲ್ತ್ಕೊಳ್ತೀವಿ, ಖಂಡಿತವಾಗಿಯೂ ಅದು ನಿಮಗೆ ಸಾಕ್ಷೀಕರಿಸ್ತದೆ. ನಿಮ್ಮ ಮನೆಯನ್ನ ಬಂಡೆಕಲ್ಲಿನ ಮೇಲೆ ಕಟ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಮಾಡ್ತದೆ. Hallelujah. Hallelujah. Thank you, Jesus. Thank you, Jesus. Give 1 Corinthians, just open to 1 Corinthians 15, 3 to 4. ಅವರನ್ನು ಭೂಸ್ಥಾಪನೆ ಮಾಡಲಾಯಿತು. ಅದೇ ಗ್ರಂಥದ ಪ್ರಕಾರ ಮೂರನೆಯ ದಿನ ಅವರು ಪುನರುತ್ಥಾನ ಹೊಂದಿದರು. 3 and 4. So for I delivered unto you first of all that which I also received, how Christ died for our sins, according to the scriptures, and that he was buried, and that he rose again the third day according to the scriptures. Now this is the full gospel of Jesus, that Jesus came as man, died for us, paid the penalty for our sin, he was buried, and God raised him from the dead. When a person believes that, he gets born again. Praise God. Now, does that mean his foundation is strong? ಸೊ ಈಗ ಒಂದು ವ್ಯಕ್ತಿ ಹೌದು ಪವಿತ್ರ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಯೇಸು ಸ್ವಾಮಿ ಏನು ಕಾರ್ಯ ಮಾಡಿದ್ರು, ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದು ಮನುಷ್ಯನ ಎಲ್ಲ ಪಾಪಗಳನ್ನ ತಾನೇ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಸಮಾಧಿಯಾಗಿ ಮೂರನೇ ದಿನ ಜೀವಂತವಾಗಿ ಎದ್ದು ಬಂದರು. ಆ ಜೀವವಾಗಿ ಎದ್ದು ಬಂದಿರುವಂಥ ಯೇಸುವನ್ನ ಒಂದು ವ್ಯಕ್ತಿ ತನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿಕೊಂಡ. ಯೇಸುವನ್ನ ತನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕರಿಸಿಕೊಂಡ ಮಾತ್ರಕ್ಕೆ ಆತನ ಅಡಿಪಾಯ ತುಂಬ ಬಲವಾಗಿರುವಂತಹ ಅಡಿಪಾಯವಾಗಿ ಇದೆಯಾ? Praise God. Again, the word of God in Romans 10:9, if you confess with your mouth that Jesus Christ is Lord and believe in your heart that God raised him from the dead, you shall be saved. ಸೊ ಅದೇ ರೀತಿ ರೋಮನ್ರಿಗೆ ಬರೆದ ಪತ್ರ 10:9 ದೇವರ ವಾಕ್ಯ ಈ ರೀತಿ ಹೇಳ್ತಾರೆ, ಒಂದು ವ್ಯಕ್ತಿ ತನ್ನ ಹೃದಯದಲ್ಲಿ ಯೇಸು ಕ್ರಿಸ್ತರು ಏನೆಲ್ಲ ಕಾರ್ಯಗಳನ್ನು ಮಾಡಿದಾರೋ ಅದನ್ನು ನಂಬಿಕೆ ಇಟ್ಟು ಯೇಸುವೇ ಪ್ರಭು ಎಂಬುದಾಗಿ ಬಾಯಿ ನುಡಿಯುವಾಗ ಆತನು ಅದೇ ಕ್ಷಣದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Hallelujah. Hallelujah. So the gospel is saying, if you confess with your mouth that Jesus is Lord. ಸೊ ಶುಭ ಸಂದೇಶ ನಮ್ಗೆ ತಿಳಿಸ್ತಾ ಇದೆ, ನೀವು ಬಾಯಿ ತೆಗೆದು ಯೇಸುವೆ ನೀವೇ ನನ್ನ ರಕ್ಷಕರು ಎಂಬುದಾಗಿ ನುಡಿದಾಗ ಆ ವ್ಯಕ್ತಿ ರಕ್ಷಣೆ ಹೊಂದಿಕೊಳ್ತಾನೆ ಎಂಬುದಾಗಿ. So the person puts his faith in Jesus. ಸೊ ಒಂದು ವ್ಯಕ್ತಿ ತನ್ನ ವಿಶ್ವಾಸವನ್ನು ಯೇಸುವಿನಲ್ಲಿ ಇರಿಸಿ He repents, ತಾನು ಪಶ್ಚಾತ್ತಾಪಪಟ್ಟು, and he also says, from now on, I am willing to yield to Jesus. ಸೊ ನಾನು ಇಂದಿನಿಂದ ನಾನು ಯಾವ ಕಾರಣ ಲೋಕದಿಂದ ಹೋಗೋದಿಲ್ಲ, ಯೇಸುವಿಗೆ ಅಧೀನಾಗಿ ಜೀವಿಸ್ತೀನಿ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ತಾನೆ. And he also confesses that from now on, Jesus controls my life, he rules over my life. ಸೊ ಅಷ್ಟು ಮಾತ್ರ ಅಲ್ಲ, ಅವನು ಬಾಯಿ ತೆಗೆದು ನಿವೇದನೆ ಮಾಡ್ತಾನೆ, ಇನ್ನು ಮುಂದೆ ನನ್ನ ಜೀವನವನ್ನು ನಾನು ಕಂಟ್ರೋಲ್ ಮಾಡೋದಿಲ್ಲ, ಹತೋಟಿ ತೆಗೆದುಕೊಳ್ಳೋದಿಲ್ಲ, ನನ್ನ ಜೀವನವನ್ನು ಈ ಕ್ಷಣದಿಂದ ಯೇಸುವೆ ನೀವು ನನ್ನ ಜೀವನ ಹತೋಟಿ ತೆಗೆದುಕೊಳ್ಳಿ ಎಂಬುದಾಗಿ ಬಾಯಿ ನುಡಿದ. Many a times we have said this word, Jesus Christ is my Lord. ಸೊ ಅನೇಕ ಸಲ ನಾವು ಹೇಳಿದ್ದೇವೆ, ಯೇಸು ಕ್ರಿಸ್ತರೇ ನನ್ನ ಜೀವನದ ಪ್ರಭು ಎಂಬುದಾಗಿ ನಾವು ಹೇಳಿದ್ದೇವೆ, We have confessed. ನಾವು ಅದನ್ನು ನುಡಿದಿದ್ದೇವೆ. But in our life, when this lady is doing kiri, now is Jesus the Lord of my life, or am I the Lord of my life? ಹಾಗಾದ್ರೆ ಪಕ್ಕದ ಮನೆಯವರು ನನಗೆ ಕಿರಿಕಿರಿ ಮಾಡುವಾಗ, ತೊಂದರೆ ಕೊಡುವಾಗ ನಿಜವಾಗಿಯೂ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತರೇ ನನಗೆ ಪ್ರಭುವಾಗಿರ್ತಾರ, ಯಜಮಾನರಾಗಿರ್ತಾರ, ಅಥವಾ ನನ್ನ ಜೀವನಕ್ಕೆ ನಾನೇ ಯಜಮಾನನಾಗಿ ನಾನೇ ಪ್ರಭುವಾಗಿ ಅದನ್ನು ಪರಿಹಾರ ಮಾಡ್ಕೊ ಹೋಗ್ತೇನೆ? I have no problem in believing that Jesus died for me. ಸೊ ನಾನು ಯೇಸು ಸ್ವಾಮಿ ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಂಬುವುದರಲ್ಲಿ ಯಾವ ಕಾರಣಕ್ಕೂ ನನಗೆ I ಅಪನಂಬಿಕೆ ಇಲ್ಲ. have no problem that God raised him from the dead. ಖಂಡಿತವಾಗಿ ಯೇಸು ಸ್ವಾಮಿನ ಮೂರನೇ ದಿನದಲ್ಲಿ ಜೀವಂತವಾಗಿ ದೇವರು ಎಬ್ಬಿಸಿದ್ರು ಎಂಬುದಾಗಿ ಅದರಲ್ಲಿ ಏನು ಕೂಡ ಸಮಸ್ಯೆ ಇಲ್ಲ, I ನಂಬ್ತೇನೆ. believe with all my heart. ಅವುಗಳೆಲ್ಲವನ್ನ ಹೃದಯದ ಅಂತರಾಳದಲ್ಲಿ ನಂಬ್ತೇನೆ. But the question is, what is my reaction to that Jesus is the Lord of my life? ಆದರೆ ಪ್ರಶ್ನೆ ಅಂತಂದ್ರೆ, ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ಸ್ವೀಕರಿಸಿಕೊಂಡಿರುವಂತಹ ನಿಮ್ಮ ಜೀವಿತದಲ್ಲಿ ನಿಮಗೆ ವಿರೋಧಗಳು ಬರುವಾಗ ಆ ಸಂದರ್ಭದಲ್ಲಿ
ಪ್ರತಿಕ್ರಿಯೆ ತೋರುವಂತ ವಿಷಯದಲ್ಲಿ ನಿಜವಾಗಿಯೂ ಯೇಸು ಕ್ರಿಸ್ತರು ನನಗೆ ಪ್ರಭುವಾಗಿರ್ತಾರ ಅಥವಾ ನಾನೇ ನನ್ನ ಜೀವನಕ್ಕೆ ಪ್ರಭು? I can confess that Jesus is my Lord. ನಾನು ಯೇಸು ಕ್ರಿಸ್ತರೇ ನನ್ನ ಜೀವನದ ಪ್ರಭು, ನನ್ನ ಪ್ರಭು ಎಂಬುದಾಗಿ ನಾನು ಬಾಯಿ ನುಡಿತೇನೆ, ನಿವೇದಿಸ್ತೇನೆ. But when the rain comes, ಆದರೆ ಮಳೆ ಬಂದಾಗ, flood comes, ಪ್ರವಾಹಗಳು ಬಂದಾಗ, wind comes, ಗಾಳಿ ಬಂದು ಬೀಸುವಾಗ, means different kinds of situations comes, ಅದರ ಅರ್ಥ ಏನಂತಂದ್ರೆ ಅನೇಕ ಸಮಸ್ಯೆಗಳು ನಮ್ಮ ಜೀವನಕ್ಕೆ ಬರುವಾಗ, do I prove with my action by submitting to Jesus his word, or do I take over my life and I say, Jesus, you stay away, this is my life, I take decision based on my emotions, my system, my thinking. ಸೊ ಆದರೆ ಅಂತಹ ಒತ್ತಡಗಳ ಮಧ್ಯದಲ್ಲಿ, ಅಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಜವಾಗ್ಲೂ ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದಕ್ಕನುಗುಣವಾಗಿ ನಾವು ನಿರ್ಧಾರ ತೆಗೆದುಕೊಂಡು ಅದಕ್ಕನುಗುಣವಾಗಿ ಪ್ರತಿಕ್ರಿಯೆ ತೋರೋದ್ರ ಮೂಲಕ ಯೇಸುವೇ ಎಂಬುದಾಗಿ ಪ್ರಕಟಪಡಿಸ್ತೇವ, ಅಥವಾ ನನ್ನ ಪ್ರಭು ಎಂಬುದಾಗಿ ಇದುವರೆಗೂ ನಾಟಕವಾಡುತ್ತಿದ್ದಂತಹ ಆ ಕಾರ್ಯ ನಿಮಿತ್ತವಾಗಿ ಯೇಸುವನ್ನ ಬದಿಗೆ ಹೊತ್ಬಿಟ್ಟು, ಜೀಸಸ್ ನೀವು ಸ್ವಲ್ಪ ಸೈಡ್ಗೆ ಹೋಗಿ, ನಾನು ಇದನ್ನು ಡೀಲ್ ಮಾಡ್ತೇನೆ, ನನಗೆ ಗೊತ್ತು ಇದನ್ನ ಯಾವ ಥರ ಪರಿಹಾರ ಮಾಡಬೇಕೆಂಬುದಾಗಿ, ನನಗೆ ಗೊತ್ತು ಯಾವ ರೀತಿ ಇದರಿಂದ ಹೊರ ಬರಬೇಕೆಂಬುದಾಗಿ ಅಂತೇಳಿ ಯೇಸುವನ್ನ ಬದಿಗೊತ್ತಿ ನನ್ನ ಜೀವನಕ್ಕೆ ನಾನೇ ಪ್ರಭು ಎಂಬುದಾಗಿ ಕಾರ್ಯ ಮಾಡ್ತೇನೆ. Now we all belong to Mysore team. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತ ನಮ್ಮ ಪ್ರಭು ಮೈಸೂರು ತಂಡಕ್ಕೆ We ಸಂಬಂಧಪಟ್ಟ all work together as a team. ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಮಕ್ಕಳಾಗಿ ಒಂದೇ ತಂಡದಲ್ಲಿ ಕಾರ್ಯ We ಮಾಡ್ತೀವಿ. all go to work in different places. ನಾವೆಲ್ಲರೂ ಕೂಡ ನಾನಾ ವಿಧವಾದ ಸ್ಥಳಗಳಿಗೆ ಹೋಗಿ ನಾನಾ ವಿಧವಾದ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. But we know one another when we come together in church. ನಾವೆಲ್ಲರೂ ಕೂಡ ಜಸ್ಟ್ ದೇವರ ಆಲಯಕ್ಕೆ ಬರುವಾಗ ಪರಸ್ಪರ ಒಬ್ಬರಿಗೊಬ್ಬರು ನಾವು ನೋಡ್ತೇವೆ. Doesn't it look that we are all Christians? ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ಕ್ರೈಸ್ತ ಮಕ್ಕಳಂತೆ ಕಾಣೋದಿಲ್ವಾ? Doesn't it look like we all pray in tongues? ನಾವೆಲ್ಲರೂ ಕೂಡ ಜಸ್ಟ್ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂತ ಮಕ್ಕಳಾಗಿದ್ದು. Doesn't it look that we all pray together? ಸೊ ಖಂಡಿತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ನಮ್ಗೆ ಗೊತ್ತಾಗ್ತದಲ್ವಾ? And especially when we sing songs, there are excellent singers sitting here. ಸೊ ಖಂಡಿತವಾಗಿಯೂ ಹಾಡನ್ನ ಹೇಳುವಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅತ್ಯದ್ಭುತವಾಗಿ ಹಾಡುವಂತ ಒಳ್ಳೆಯ ಗಾಯಕರು ಕೂಡ ನಮ್ಮ ಮಧ್ಯದಲ್ಲಿ ಇದ್ದೀರಿ. And there are some who don't even need a book to sing. They can sing without a book. ಸೊ ಇನ್ನು ಕೆಲವರು ಈವನ್ ಪುಸ್ತಕ ಬೇಕಾಗಿ ಹಾಡಿನ ಪುಸ್ತಕನೇ ಬೇಕಾಗಿಲ್ಲ, ಎಲ್ಲ ಒಳಗಡೆ ಇದೆ, ಅದನ್ನ ಡ್ರಾ ಮಾಡಿಕೊಂಡು ಒಳ್ಳೆ ಸ್ವರದೊಂದಿಗೆ ಕೋಗಿಲೆ ತರ ಹಾಡು ಹೇಳ್ತೇವೆ. And when people see, they will say, these people are so good. They are good in singing, they are good in preaching, they are good in the word, they are all fantastic. But the question is, does anybody know my own personal life? ಸೊ ಹೌದು, ಎಲ್ಲರೂ ಕೂಡ ನಮ್ಮ ನೋಡಿ ಹೇಳ್ತಾ ಇದಾರೆ, ಓ ಒಳ್ಳೆ ಚೆನ್ನಾಗಿ ಪ್ರಬೋಧನೆ ಮಾಡ್ತಾರೆ, ಒಳ್ಳೆ ಹಾಡನ್ನ ಹೇಳ್ತಾರೆ, ಒಳ್ಳೆ ಪ್ರೈಸ್ ವರ್ಷಿಪ್ ಮಾಡ್ತಾರೆ, ಒಳ್ಳೆ ರೋಗಿಗಳನ್ನು ಗುಣಪಡಿಸ್ತಾರೆ, ಸೇವಾ ಕಾರ್ಯಗಳು ಮಾಡ್ತಿದ್ದಾರೆ ಎಂಬುದಾಗಿ ಎಲ್ಲರೂ ಕೂಡ ಗುರುತಿಸ್ತಾ ಇದ್ದಾರೆ. ಆದರೆ ಪ್ರಶ್ನೆ ಏನಂತಂದ್ರೆ, ಅವರು ನಿಜವಾಗಿಯೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಳವಾಗಿ ನಾನು ಯಾವ ರೀತಿ ಇದ್ದೀನಿ ಎಂಬುದಾಗಿ ಅರ್ಥಕೊಂಡಿದ್ದಾರಾ? From outside, everybody is looking the same. All of them are hearing the word, praise God. All of them are praising God. But under pressure, are we all, like Jesus, learning to obey in the midst of our suffering? ಸೊ ನಾವು ಹೊರಾಂಗಣ ನೋಟದಲ್ಲಿ ನೋಡಲಿಕ್ಕೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಒಂದೇ ಸ್ವರದೊಂದಿಗೆ ಹಾಡನ್ನು ಹೇಳ್ತೇವೆ, ದೇವರ ವಾಕ್ಯವನ್ನು ಆಲಿಸ್ತೇವೆ, ಒಟ್ಟಿಗೆ ಪ್ರಾರ್ಥನಾ ಕೂಟಕ್ಕೆ ಬರ್ತೇವೆ, ಪ್ರೈಸ್ ವರ್ಷಿಪ್ ಮಾಡ್ತೇವೆ, ಹಾಲೆಲೂಯಾ ಸ್ತುತಿ ಮಾಡ್ತೇವೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತೇವೆ, ಗುಡ್. ಆದರೆ ಒತ್ತಡಗಳು ಬರುವಾಗ, ಕಷ್ಟ ಸಂಕಷ್ಟ ಬರುವಾಗ, ಅದರ ಮಧ್ಯದಲ್ಲಿ ನಿಜವಾಗಿಯೂ ನಾವು ದೇವರ ವಾಕ್ಯಕ್ಕೆ ವಿಧೇಯತೆ ತೋರುವಂಥ ಕಾರ್ಯದಲ್ಲಿ ನಿಜವಾಗಿಯೂ ನಾವು ದೇವರ ವಾಕ್ಯ ವಿಧೇಯ ತೋರ್ಲಿಕ್ಕಾಗಿ, ದೇವರ ವಾಕ್ಯ ಹೇಳುವಂಥ ಪ್ರಕಾರ ಮುನ್ನಡೆಯಲಿಕ್ಕಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ. When the meeting is at 9 o'clock, we are there at 8:30. When the meeting is called at 9 o'clock, Yeah. some of them are so hungry for God that you will see them at 8:30. ಸೊ 9 ಗಂಟೆಗೆ ಇಲ್ಲಿ ಪ್ರಾರ್ಥನಾ ಕೂಟ ಇದೆ ಅಂತ ಹೇಳಿದಾಗ ಜಸ್ಟ್ ನಿಮ್ಮಲ್ಲಿ ಕೆಲವರಿಗೆ ಅಷ್ಟೊಂದು ದಾಹ ಇದೆ, 8ವರೆಗೆ ಬಂದು ಕಾಯ್ತಾ ಇದ್ರಿ. You look at their notebook, all filled with scriptures. ಸೊ ಅವ್ರ ಪುಸ್ತಕಗಳನ್ನು ನೋಡಿ ಜಸ್ಟ್ ಕಲರ್ ಪೆನ್ನಿಂದ ಬರೆದಿರುವಂಥದ್ದು, ಅಂಡರ್ಲೈನ್ ಮಾಡಿರುವಂಥದ್ದು ಎಲ್ಲ ನೋಟ್ಸ್ ನೋಡ್ತವೆ. Sitting with the CD and writing notes for us. ಸೊ ಖಂಡಿತವಾಗಿಯೂ ಸಿಡಿಯ ಜೊತೆಲಿ ಕೂತ್ಕೊಂಡು ದೇವರ ವಾಕ್ಯವನ್ನ ಅದನ್ನ ಕೇಳಿಸ್ಕೊಳ್ಳೋದು ಮಾತ್ರ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ದಾರೆ. The house looks so beautiful. ಸೊ ಹೊರಾಂಗಣ ನೋಟದಲ್ಲಿ ನೋಡ್ಲಿಕ್ಕೆ ಖಂಡಿತವಾಗಿಯೂ ಅವರ ಮನೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. And it looks like it is built on the rock. ನೋಡ್ಲಿಕ್ಕೆ ಹೌದು, ಖಂಡಿತವಾಗಿಯೂ ಬಂಡೆ ಮೇಲೆ ಕಟ್ಟಲ್ಪಟ್ಟಿರುವಂಥ ಮನೆ ರೀತಿಯಲ್ಲಿ ಕಾಣಿಸ್ತಾ ಇದೆ.
Do you know whether your house is built on the rock or not? But How will a person know? ಆದ್ರೆ ನಿಜವಾಗಿ ನಿಮಗೆ ಗೊತ್ತಿದೆಯಾ ನಿಮ್ಮ ಮನೆ ಬಂದು ಬಂಡೆಕಲ್ ಮೇಲೆ ಇದೆಯಾ ಅಥವಾ ಮರಳ ಮೇಲೆ ಇದೆಯಾ ಎಂಬುದಾಗಿ? ಹಾಗಾದ್ರೆ ಒಂದು ವ್ಯಕ್ತಿಗೆ ಹೇಗೆ ತಾನೇ ಗೊತ್ತಾಗ್ತದೆ ಈ ವ್ಯಕ್ತಿಯ ಮನೆ ಬಂಡೆಕಲ್ ಮೇಲೆ ಕಟ್ಟಲ್ಪಟ್ಟಿದೆಯಾ ಮರಳಿನ ಮೇಲೆ ಕಟ್ಟಲ್ಪಟ್ಟಿದೆಯಾ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? When the person is worried, is the house built on the rock? ಸೊ ಒಂದು ವ್ಯಕ್ತಿ ಚಿಂತಾಕ್ರಾಂತನಾಗಿರುವಾಗ ಯಾವುದಾದ್ರೂ ವಿಷಯ ಚಿಂತೆ ಮಾಡುವಾಗ ನಿಜವಾಗಿಯೂ ಆ ವ್ಯಕ್ತಿಯ ಮನೆ ಬಂದು ಬಂಡೆಕಲ್ ಮೇಲೆ ಕಟ್ಟಲ್ಪಟ್ಟಂತ ಮನೆಯಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹೇಗೆ ನಿಮ್ಗೆ ಗೊತ್ತಾಗ್ತದೆ? When was the last time you got worried? ಸೊ ಹಾಗಾದ್ರೆ ಜಸ್ಟ್ ಕಡೆಯದಾಗಿ ನೀವು ಚಿಂತೆ ಮಾಡಿ ಎಷ್ಟು ವರ್ಷಗಳು ಕಳೆದಿದೆ? ಕಡೆಯದಾಗಿ ಚಿಂತೆ ಮಾಡಿದ್ದು 10 years back. Good. The very reason you are worried is because you are a hearer and not the doer. ಸೊ ಯಾಕೆ ನೀವು ಚಿಂತೆಗೆ ಒಳಗಾಗ್ತಾ ಇದೀರಿ ಅಂದ್ರೆ ಚಿಂತೆ ಮಾಡ್ತಾ ಇದೀರಿ ಅಂತಂದ್ರೆ ನೀವು ದೇವರ ವಾಕ್ಯವನ್ನ ಕೇವಲ ಕೇಳಿಸಿಕೊಳ್ಳುವವರಾಗಿದ್ದೀರಿ ಹೊರತು ಅದರಲ್ಲಿ ಯಾವ ಕಾರಣಕ್ಕೂ ನೆಲೆಗೊಂಡಿಲ್ಲದೇನೆ ಇರುವಂತದ್ದಾಗಿದೆ ಕಾರಣ. The very thing that you are worried shows there are cracks on the wall. ಸೊ ಯಾಕೆಂದ್ರೆ ನೀವು ಯಾತಕ್ಕಾಗಿ ಚಿಂತೆ ಮಾಡ್ತಿದ್ದೀರಿ ಅಂದ್ರೆ ಆ ಚಿಂತೆ ಮಾಡುವಂತ ಕಾರ್ಯ ಬೇರೆ ಏನೂ ಅಲ್ಲ, ಜಸ್ಟ್ ಮನೆಗೆ ಕಟ್ಟಡಕ್ಕೆ ಬಿರುಕುಗಳು ಬಿಟ್ಟಿದೆ ಎಂಬುದಾಗಿದೆ. Have you seen some walls that there are cracks in the house walls? ನೀವು ನೋಡಿದ್ದೀರಾ ಕೆಲವೊಂದು ಮನೆಗಳಲ್ಲಿ ಮನೆ ಬಿರುಕು ಬಿಟ್ಟಿರೋದು ನೋಡಿದ್ದೀರಾ? Air crack. What crack? I don't know what crack is. And the contractor will come and say, if you don't do the maintenance now, the crack will increase and a day will come when the house will fall. ಸೊ ಆಗ ಜಸ್ಟ್ ಯಾರು ಕಾಂಟ್ರಾಕ್ಟರ್ ಕರ್ಕೊಂಡು ನಾವು ತೋರಿಸುವಾಗ ಕಾಂಟ್ರಾಕ್ಟರ್ ನಮ್ಗೆ ಎಚ್ಚರಿಕೆ ಕೊಡ್ತಾರ, ಈ ಸಂದರ್ಭದಲ್ಲಿ ನೀವು ಇದು ರಿಪೇರಿ ಮಾಡಿದ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ ಆ ಬಿರುಕು ದೊಡ್ಡದಾಗಿ ಕೊನೆಗೆ ಒಂದು ದಿನ ಈವನ್ ನೀವು ಮಲಗಿರೋ ವೇಳೆಯಲ್ಲಿ ಅಥವಾ ನೀವು ಇಲ್ದಿರೋ ಸಮಯದಲ್ಲಿ ಆ ಮನೆ ಬಿದ್ದು ಇಡೀ ಮನೆ ನಷ್ಟಪಟ್ಟು ಹೋಗ್ಬೋದು. Hallelujah. Hallelujah. Are you a person who gets bitter quickly? ನೀವೇನಾದರೂ ಸಡನ್ ಆಗಿ ತಕ್ಷಣನೇ ಮನನೊಂದುಕೊಳ್ಳುವಂತಹ ವ್ಯಕ್ತಿಗಳಾಗಿದ್ದೀರಾ? But you are very good in serving in the church. ಖಂಡಿತವಾಗಿಯೂ ದೇವರ ಆಲಯದಲ್ಲಿ ಇವನ್ ಪ್ರಾರ್ಥನಾ ತಂಡದಲ್ಲಿ ಸೇವೆ ಮಾಡುವ ವಿಷಯದಲ್ಲಿ ಚಾಂಪಿಯನ್ಗಳಾಗಿದ್ದೇವೆ. Brother Alvin, this is a check for the musician. ಖಂಡಿತವಾಗಿಯೂ ಬ್ರದರ್ ಆಲ್ವಿನ್ ತಗೊಳ್ಳಿ, ಇದು ಸೇವೆಗೋಸ್ಕರ ತಗೊಳ್ಳಿ, ಚೆಕ್ ಕೊಡ್ತಾ ಇದ್ದಾನೆ. So very good in supporting the church. ಖಂಡಿತವಾಗಿಯೂ ಈ ರೀತಿ ಸೇವಾ ಕಾರ್ಯದಲ್ಲಿ ಸಹಾಯ ಮಾಡ್ತಿರುವಂಥ ಕಾರ್ಯದಲ್ಲಿ ಅದು ಒಳ್ಳೆಯದು. But in the personal life, ಆದರೆ ವೈಯಕ್ತಿಕ ಜೀವನದಲ್ಲಿ, private life, ನಮ್ಮ ವೈಯಕ್ತಿಕ ಜೀವನದಲ್ಲಿ am I submitting to God's word? ಖಂಡಿತವಾಗಿಯೂ ಯೇಸುವಿನ ವಾಕ್ಯಕ್ಕೆ ನನ್ನ ವೈಯಕ್ತಿಕ ಜೀವನವನ್ನು ಸಮರ್ಪಿಸಿಕೊಟ್ಟಿದ್ದೇನೆ. Is Jesus ruling over my decisions? ಖಂಡಿತವಾಗಿಯೂ ನಮ್ಮ ನಿರ್ಧಾರಗಳ ಮೇಲೆ ಯೇಸು ಕ್ರಿಸ್ತರು ನಿಜವಾಗ್ಲೂ ಅಧಿಕಾರ ಚಲಾಯಿಸ್ತಾ ಇದ್ದಾರಾ? And if I'm not allowing Jesus to rule over my life and make decisions on the word of God, my house is not only having cracks, my house will end up in a disaster. ಸೊ ನನ್ನ ನಿರ್ಧಾರಗಳು ಬಂದು ಯೇಸುವಿನ ವಾಕ್ಯದ ಹತೋಟಿಗೆ ಅನುಗುಣವಾಗಿರೋದು ಇಲ್ಲದೆ ಹೋದರೆ, ನನ್ನ ಜೀವನ ಯೇಸುವಿನ ಅಧೀನದಲ್ಲಿ ಅಂದರೆ ಯೇಸುವಿನ ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲದೆ ಹೋದರೆ, ಖಂಡಿತವಾಗಿಯೂ ಅದು ಜಸ್ಟ್ ಬಿರುಕ್ಬಿಟ್ಟಿರೋ ಮನೆಯಲ್ಲ, ಬದಲಾಗಿ ಇನ್ನೇನೋ ಬಿದ್ದು ಹೋಗಿ ನಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗುವಂತಹ ಮನೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. From outside the house is looking the same. ಹೊರಗಡೆ ನೋಡ್ಲಿಕ್ಕೆ ಮನೆ ನೋಡ್ಲಿಕ್ಕೆ ತುಂಬಾ ಅಚ್ಚುಕಟ್ಟಾಗಿದೆ, ಚೆನ್ನಾಗಿದೆ. There are a lot of things common from here and in your house. ಸೊ ನನ್ನ ಮನೆಗೂ ಮತ್ತು ಬೇರೆ ಮನೆಗೂ ಹೋಲಿಸ್ಕೊಂಡ್ರೆ ಒಂದೇ ಬಿಲ್ಡಿಂಗಲ್ಲಿದೆ, ಬಟ್ ನೋಡ್ಲಿಕ್ಕೆ ಅನೇಕ ಕಾರ್ಯಗಳು ನೋಡ್ಲಿಕ್ಕೆ ಒಂದೇ ಥರದಲ್ಲಿದೆ. From outside they look the same. ಹೊರಗಡೆ ನೋಡ್ಲಿಕ್ಕೆ ಅನೇಕ ಕಾರ್ಯಗಳು ಒಂದೇ ಥರ ಇದೆ. From outside we all look the same. ಸೊ ನಾವು ಕೂಡ ಹೊರಗಡೆ ನೋಡ್ಲಿಕ್ಕೆ ಒಂದೇ ಥರವಾಗಿದ್ದೇವೆ. From outside we are all praying in tongues. ನಾವೆಲ್ಲರೂ ಹೊರಗಡೆ ನೋಡ್ಲಿಕ್ಕೆ ನೋಡುವುದಾದ್ರೆ ನಾವೆಲ್ಲರೂ From outside we all have faith in Jesus. ಸೊ ಹೊರಗಡೆ ನಾವು ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿದ್ದೇವೆ. But what is very important ಆದರೆ ತುಂಬಾ ಮುಖ್ಯವಾದ ಕಾರ್ಯ ಏನಂತಂದ್ರೆ is the foundation that you can't see which is inside. ಆದರೆ ಈ ಮನೆಗೆ ಯಾವ ರೀತಿ ಅಡಿಪಾಯ ಒಳಗಡೆ ಇರೋದ್ರಿಂದ ಕಾಣೋದಿಲ್ವೋ ಅದೇ ತರ ನಮ್ಮ ವೈಯಕ್ತಿಕ ಜೀವನ ಎಂಬ ಅಡಿಪಾಯ ನಾವು ಅದನ್ನ ನೋಡ್ಲಿಕ್ಕೆ ಹೊರಗಡೆ ನೋಡ್ಲಿಕ್ಕೆ ಸಾಧ್ಯ. So now we saw what is common between the two. Now we will see what is uncommon between the two. ಈಗ ಇದುವರೆಗೂ ನಾವು ಈ ಎರಡು ಮನೆಗಳಿಗೂ ಯಾವುದು ಒಂದೇ ತರವಾದ ಹೋಲಿಕೆ ಎಂಬುದಾಗಿ ನೋಡಿದ್ವಿ. ಈಗ ಈ ಎರಡು ಮನೆಗಳಿಗೆ ಯಾವುದು ಹೊಂದಾಣಿಕೆ ಇಲ್ಲ, ಬೇರೆ ಬೇರೆ ತರ ಇದೆ, ವ್ಯತ್ಯಾಸವಾದ ಕಾರ್ಯಗಳಿಗೆ ನಾವು ನೋಡ್ಲಿಕ್ಕೆ ಹೋಗೋಣ. Let's see the difference. Which house is easy to be built, on the sand or on the rock? ಸೊ ಹಾಗಾದ್ರೆ ಈಗ ಯಾವ ಮನೆಯನ್ನ ಕಟ್ಟಲಿಕ್ಕೆ ತುಂಬಾ ಸುಲಭ? ಬಂಡೆ ಕಲ್ಲಿನ ಮೇಲೆ ಕಟ್ಟುವಂತ ಮನೆ ತುಂಬಾ ಸುಲಭನಾ ಅಥವಾ ಮಳೆ ಮೇಲೆ ಕಟ್ಟುವಂತ ಮನೆ ತುಂಬಾ ಸುಲಭ ಕಟ್ಟಲಿಕ್ಕೆ?
when they are making the flyovers, they just come and build a pillar on top of the surface. ಸೊ ನೀವು ನೋಡಿದ್ದೀರಾ, ಜಸ್ಟ್ ನಮ್ಮ ಹಿಲ್ಗಲ್ ಹತ್ರ ಜಸ್ಟ್ ಫ್ಲೈಓವರ್ ರಸ್ತೆನ ಮಾಡಿದಾರಲ್ಲ, ಅವ್ರು ಹೇಗೆ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಾ? ಜಸ್ಟ್ ನೆಲದ ಮೇಲೆ ಪಿಲ್ಲರ್ ತಂದು ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಫ್ಲೈಓವರ್ ಮಾಡಿದಾರೆ, ಹೌದಾ? Do they dig? ಅವರು ಆ ಒಂದು ಮೇಲ್ ಸೇತುವೆನ ಕಟ್ಟಬೇಕಾದ್ರೆ ಬರೀ ನೆಲದ ಮೇಲೆ ಕಂಬ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಕಟ್ಟಿದಾರ, ಅಥವಾ ಆಳ ತೆಗೆದು ಆಳವಾದ ಕಾಂಕ್ರೀಟ್ ಅನ್ನ ಹಾಕಿ ಪಿಲ್ಲರ್ ಹಾಕಿ ಅದಾದ್ಮೇಲೆ ಕಟ್ಟಿರುವಂತದ ರಸ್ತೆಯನ್ನ. Even they don't get, they see to it that they put in so much of concrete and make a foundation of that concrete. ಅವರು ಆಳವನ್ನು ತೆಗೆದು ಈವನ್ ಗಟ್ಟಿ ಸಿಗದೆ ಹೋದ್ರು ಕೂಡ, ಗಟ್ಟಿ ನೆಲ ಒಳಗಡೆ ಸಿಗದೆ ಹೋದ್ರು ಕೂಡ ಅವರು ಕಾಂಕ್ರೀಟ್ ಅನ್ನು ಹಾಕಿ ಅದನ್ನು ಗಟ್ಟಿ ಮಾಡಿ ಅದ್ರ ಮೇಲೆ ಪಿಲ್ಲರ್ ಕಂಬಗಳನ್ನು ಎಬ್ಬಿಸಿ ತದನಂತರ ಅದ್ರ ಮೇಲೆ ಮೇಲ್ಸೇತುವೆಯನ್ನು ಕಟ್ಟುವಂಥದ್ದು. So the person who built the house on the sand, he has made very little preparation. ಸೊ ಯಾವ ವ್ಯಕ್ತಿ ತನ್ನ ಮನೆಯನ್ನ ಮರಳಿನ ಮೇಲೆ ಕಟ್ಕೊಳ್ಬೇಕಾಗಿ ಇಷ್ಟಪಡ್ತಾನೋ ಅವನು ಜಸ್ಟ್ ಅಲ್ಪ ಸ್ವಲ್ಪ ತಯಾರಿ ಮಾಡ್ಕೊಳ್ತಾರೆ ಅಷ್ಟೇ. He finds a place which is flat and he says, this is easy to build, so let me build it quickly on this place. ಸೊ ಆ ವ್ಯಕ್ತಿ ಹೇಳ್ತಾನೆ, ನೋಡ್ಲಿಕ್ಕೆ ಈ ಜಾಗ ಸಮತಟ್ಟಾಗಿದೆ, ಓಕೆ ಇದ್ರಲ್ಲಿ ಆದಷ್ಟು ಬೇಗ ಮನೆ ಕಟ್ಬೋದು ಅಂತ ಹೇಳಿ ಜಸ್ಟ್ ಆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ನಿರ್ಧಾರ ಮಾಡ್ತಾನೆ. Hallelujah. 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 Has anybody ever been to the beach? ಯಾರಾದರೂ ಜಸ್ಟ್ ಬೀಚ್ ಹೋಗಿದ್ದೀರಾ? ಸಮುದ್ರ ಬೀಚ್. So is the sand stable when you're standing and the wave comes? Is your leg there or it starts going in? ಸೊ ನೀವು ಆ ಸಮುದ್ರದ ದಡದಲ್ಲಿ ನಿಂತ್ಕೊಳ್ಳುವಾಗ ಆ ನೀರು ಬಂದು ವಾಪಸ್ ಹೋಗುವಾಗ ನಿಮ್ಮ ಕಾಲು ಅದೇ ತರ ಇರ್ತದ ಅಥವಾ ಮರಳನ್ನ ಎಳ್ಕೊಂಡು ಅಲ್ಲಿ ಬಾಳ ಒಳಗೆ ಹೋಗ್ತಾ ಇರ್ತದ ಅಥವಾ ನೀವು ಯಾವ ತರ ಮೊದಲು ನಿಂತಿದ್ರೆ ಅದೇ ತರ ಇರ್ತದ? ಕಾಲು flat or flat? So is the sand ever changing its place? ಸೊ ಆ ಮರಳು ಯಾವಾಗಲೂ ಒಂದೇ ಸ್ಥಳದಲ್ಲಿ ಇರ್ತದ ಅಥವಾ ತನ್ನ ಸ್ಥಳವನ್ನು ಚೇಂಜ್ ಮಾಡ್ತಾ ಇರ್ತದ? Is it stable and strong? ಸೊ ಅದು ಒಂದು ಕಡೆ ಸ್ಥಿರವಾಗಿ ನಿಂತು ಬಲವಾಗಿರ್ತದ ಅಥವಾ ಅದ್ರ ಬದಲಾಗ್ತಾ ಇರ್ತದ? So is there any stability when it is built on the sand? ಸೊ ಆ ಮರಳಿನ ಮೇಲೆ ಏನಾದರೂ ಕಟ್ಟಿದ್ರೆ ನಿಜವಾಗ್ಲೂ ಆ ಕಟ್ಟಲ್ಪಟ್ಟಿರುವಂತ ಆ ಮನೆ ನಿಜವಾಗ್ಲೂ ಒಂದೇ ಕಡೆ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಒಂದೇ ತರ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? So the preparation is going to be simple or more for building on the sand? ಹಾಗಾದ್ರೆ ಮರಳಿನ ಮೇಲೆ ಮನೆ ಕಟ್ಟಲಿಕ್ಕೆ ತಯಾರಿ ಮಾಡ್ಕೊಳ್ಳುವ ಅದಕ್ಕೆ ತಯಾರಾಗಬೇಕು ಕಾರ್ಯ ತುಂಬಾ ಸುಲಭನಾ ಅಥವಾ ಕಷ್ಟನಾ? So a person with little preparation, when a person comes to me, I have heard that, I know it. ಸೊ I know it. ಒಂದು ವ್ಯಕ್ತಿ ಅಲ್ಪ ಸ್ವಲ್ಪ ತರಬೇತಿನ ಪಡ್ಕೊಂಡು ತಯಾರಿ ಮಾಡ್ಕೊಂಡು ಜಸ್ಟ್ ಪ್ರಾರ್ಥನಾ ಕೊಡು ಬಂದಾಗ ಈ ವಾಕ್ಯ ನನಗೆ ಗೊತ್ತು. In my life I've seen people totally broken. ಸೊ ಈ ನಮ್ಮ ಸಹೋದರ ಜೀವನದಲ್ಲಿ ನೋಡಿದ್ದಾರೆ, ತುಂಬಾ ತಳಮಟ್ಟ ಸೇರಿರುವಂತ ಅಂತ ಕೆಟ್ಟ ಅಂತ ಹಾಳಾಗಿರುವಂತ ವ್ಯಕ್ತಿಗಳನ್ನು ಕೂಡ ನೋಡಿದ್ದಾರೆ. At that time if I tell them put your hand up and leg up and stand, they'll try that because now they are in trouble, they'll believe everything that I say. ಸೊ ಆ ಪ್ರಾರಂಭದಲ್ಲಿ ಅವ್ರ ಜೀವನ ಎಲ್ಲ ಹದಗೆಟ್ಟೋಗಿತ್ತು. ಅಂತ ವ್ಯಕ್ತಿಗಳು ಇವರ ಬಳಿ ಬರಾಗ ಇವರು ನಿನ್ ಕೈ ಎತ್ತೋದ್ರು ಕೈ ಎತ್ತೋದ್ರು, ಕಾಲು ಎತ್ತು ಮೊಣಕಾಲು ಹೊರ್ತಾ ಇದ್ರು. ಇವ್ರೇನ್ ಹೇಳ್ತಾರೋ ಎಲ್ಲ ಮಾಡ್ಲಿಕ್ಕೂ ಸರಿಯಾಗಿದ್ರು. The problem gets solved. ಆ ಸಂದರ್ಭದಲ್ಲಿ ಇವರು ಹೇಳುವಂತ ಕಾರ್ಯಕ್ಕೆ ವಿಧೇಯತೆ ತೋರುವಾಗ ಥ್ಯಾಂಕ್ ಗಾಡ್ ಅವರ ಸಮಸ್ಯೆಗಳೆಲ್ಲ ಪರಿಹಾರ ಆಯಿತು. First month, ಮೊದಲು ಆ ವ್ಯಕ್ತಿ ಕುತ್ಕೊಂಡು ಹೇಳಿದ್ದೆಲ್ಲ ಬರ್ಕೊಳ್ಳೋಕೆ ಪ್ರಾರಂಭಿಸುತ್ತಾರೆ. 6 months, 6 ತಿಂಗಳು ಅದೇ ತರ ಬರ್ಕೊಳ್ಳೋದು. 7 months, the place has changed from first bench to the 6th bench. ಸೊ ಆಗ ಮುಂದೆ ಕೂತ್ಕೊಂಡು 6 ತಿಂಗಳ ತನಕ ಬರ್ಕೊಳ್ತಿದ್ದ ವ್ಯಕ್ತಿ ಮೊದಲನೇ ಸ್ಥಳದಿಂದ ಬಿಟ್ಟು ಈಗ 6ನೇ ಸಾಲಿಗೆ ಹೋಗಿ ಕೂತ್ಕೊಳ್ಳುವಂಥದ್ದು. Now by the 7th month he is coming for the meeting but looking for other people to counsel. ಸೊ ಆದರೆ 6 ತಿಂಗಳು ಮುಗಿತದಂಗೆನೆ 6ನೇ ಬೆಂಚಲ್ಲಿ ಕೂತಿದ್ದು ಮಾತ್ರ ಅಲ್ಲ, ಈ 7ನೇ ತಿಂಗಳು ಮುಗಿತದಂಗೆನೆ ಯಾರು ಸಿಗ್ತಾರೋ ಅವರು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು. So now he is become the team member and he is sitting in the last row. ಸೊ ಆಗ 7ನೇ ತಿಂಗಳಲ್ಲೇ ಟೀಮಲ್ಲಿ ಭಾಗವಹಿಸ್ಬಿಟ್ಟು ಟೀಮಲ್ಲಿ ಒಂದು ಸಹೋದರಿಯಾಗಿ ಮಾರ್ಪಟ್ಟು ಲಾಸ್ಟ್ ಬೆಂಚಲ್ಲಿ ಆರಾಮ್ ಪಕ್ಕ ಸೀಟ್ ಮೇಲೆ ಕೈ ಹಾಕೊಂಡು ಆರಾಮಾಗಿ ಕಾಲ ಕಳೆಯುವುದು. So Shiny is in trouble. ಈಗ ಶೈನಿ ತೊಂದರೆ ಸಿಲ್ಕೊಂಡಿದ್ಲಿ ತಿಳ್ಕೊಳ್ಳೋಣ. Brother Alvin is preaching. I have heard that. Shiny, you talk to me. I am also a preacher. What do you think? He is a preacher. I am also a preacher. Translate.
One second. He didn't get it. I'm telling Shiny, Yeah, what he thinks he is only a preacher or what? Even I'm a preacher, I know. yeah. So you listen to me. ಸೊ ಆ ಸಂದರ್ಭದಲ್ಲಿ ಜಸ್ಟ್ ಶೈನಿ ಸಮಸ್ಯೆ ಬಂದಿರುವಾಗ ಈ ಪ್ರಾರ್ಥನಾ ಕೂಟಕ್ಕೆ ಜಸ್ಟ್ ಇವ್ರು ಹೇಳ್ತಿದಾರೆ, ಯಾಕಂದ್ರೆ ಇವ್ರು ಬಂದು 7-8 ತಿಂಗಳಾಗಿದೆ ಅಷ್ಟೇ, ಅಲ್ಪ ಸ್ವಲ್ಪ ಗೊತ್ತು. ಆಗ ಏನು ಅವ್ರೇನು ಪ್ರಬೋಧನೆ ಮಾಡಿದ್ರು, ನಾನು ಕೂಡ ಪ್ರಬೋಧನೆ ಮಾಡ್ತೇನೆ, ಬಾ ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ. So Shiny is saying, I have not come to meet you. ಸೊ ನಾನು Shiny is telling me, I have not come to meet you, I have come to meet him. ಸೊ ಆಗ ಆ ಶೈನಿ ಹೇಳ್ತಾರೆ, ಜಸ್ಟ್ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ಬಂದಿರೋದು, ನಾನು ಪ್ರಬೋಧಕನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ. So I'm not getting anybody. ಆಗ ಈ ಸಹೋದರರು ಯಾರು ಕೂಡ ಸಿಗ್ಲಿಲ್ಲ. But I get Jocelyn there. ಆಗ ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ, ಜೋಸ್ಲಿನ್ ಎಂಬ ಸಹೋದರಿ. She is also 6 months. ಸೊ ಅವರು ಕೂಡ ಬಂದು 6 ತಿಂಗಳಾಗಿದೆ. From the first bench, she has also come to the last bench. ಸೊ ಇವರು ಕೂಡ ಮೊದಲ ಬೆಂಚಿಂದ ಅವರು ಕೂಡ ಇವರಂತೆಯೇ 6ನೇ ಬೆಂಚ್ ಬಂದಿರೋರು. So now I got a team member to talk. ಈಗ ಇವರು ಯಾರು ಸಿಗದೆ ಇದ್ದ ಪಕ್ಷದಲ್ಲಿ ಅವ್ರಿಗೆ ಇನ್ನೊಂದು ಸಹೋದರಿ ಸಿಕ್ಕಿದೆ, ಅವರು ಕೂಡ ಟೀಮ್ ಮೆಂಬರ್, ಅವ್ರ ಜೊತೆಲಿ ಮಾತಾಡಲಿಕ್ಕೆ ಅವಕಾಶ ಇದೆ. When team members sit behind and they start talking, I know the house is built on the sand. In no time, the house is going to fall. But before the fall, that house will take the neighboring houses also and damage that house. ಸೊ ಯಾವಾಗ ಈ ರೀತಿ ಜಸ್ಟ್ ಟೀಮ್ ಮೆಂಬರ್ ಜೊತೆ ಕೂತ್ಕೊಂಡು ಹಿಂದ್ಗಡೆ ಆರಾಮ ಕೂತ್ಕೊಂಡು ಮಾತಾಡ್ತಾರೋ, ಅದ್ರ ಅವ್ರು ನೋಡುವಾಗಲೇ ಗೊತ್ತಾಗ್ತದೆ ಏನಂತಂದ್ರೆ ಅವರ ಮನೆ ಮಳೆ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿದೆ. ಅವ್ರ ಮನೆ ಬಿದ್ದೋಗದ ಅವಸ್ಥೆಯಲ್ಲಿ ಮಾತ್ರವಲ್ಲ, ಜೊತೆಲಿ ಅವರು ಕೂಡ ಕರ್ಕೊಂಡು ಅವ್ರ ಮನೆಯನ್ನು ಕೂಡ ಬೆಳೆಸಲಿಕ್ಕೆ ಅವರು ಆ ಹಾದಿಯಲ್ಲಿ ಮುನ್ನಡಿತಾ ಇದ್ದಾರೆ. I don't understand, Sister Mary. When a baby is born, the baby cries for the milk. ಸೊ ಒಂದು ಮಗು ಹುಟ್ಟಿದಾಗ ಖಂಡಿತವಾಗಿ ಆ ಮಗು ತಾಯಿಯ ಎದೆ ಹಾಲಿಗಾಗಿ ಹಾತೊರಿತದೆ, ಕಿರಿಸ್ತದೆ. As weeks go by, the baby is not satisfied with the little milk. The baby wants more milk from the mother. ಸೊ ಆಗ ಪ್ರಾರಂಭದಲ್ಲಿ ಆ ಮಗುಗೆ ಸ್ವಲ್ಪ ಹಾಲು ಸಾಕು, ಬಟ್ ಆ ಮಗು ಬೆಳೀತಾ ಸ್ವಲ್ಪ ಹಾಲಿಗೆ ತೃಪ್ತಿ ಹೊಂದೋದಿಲ್ಲ, ಹೆಚ್ಚಿಗೆ ಹಾಲು ಬೇಕು. So now the mama is giving more milk. Now the baby is not satisfied. Want more. So the mama gives little Farex. ಸೊ ಆಗ ಆ ಮಗು ಬೆಳೀತಾ ಜಸ್ಟ್ ಸಾಕಷ್ಟು ಹಾಲು ಕೊಟ್ಟರು ಕೂಡ ಸಂತೃಪ್ತಿ ಆಗೋದಿಲ್ಲ. ಆಗ ತಾಯಿ ಆ ಮಗುವಿಗೆ ಸಂತೃಪ್ತಿ ಪಡಿಸ್ಲಿಕ್ಕಾಗಿ ಸಿರ್ಲಾಕ್ ಲ್ಯಾಕ್ ಎಲ್ಲಾನು ಕೊಡ್ತಾರೆ. ಸಿರ್ಲಾಕ್ಸ್. Okay. After some time, the Farex, that also becomes less. Now she gives Uta. ಸೊ ಯಾವಾಗ ಆ ಫೆರಲೆಕ್ಸ್ ಕೊಟ್ಟರು ಕೂಡ ಆ ಮಗು ಸಾಕಾಗೋದಿಲ್ಲ, ಆಗ ಅದ್ರ ಜೊತೆ ಊಟವನ್ನು ಕೂಡ ತಿನ್ನಿಸಿ. Little milk, but other anna, rice. ಸೊ ಸ್ವಲ್ಪ ಹಾಲು ಆಗ ಗಟ್ಟಿ ಪದಾರ್ಥನ ಅನ್ನವರು ಹೆಚ್ಚಿಗೆ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಸ್ವಲ್ಪ. After that chicken, ಅದಾದ್ಮೇಲೆ ಚಿಕನ್, after that mutton, all that comes. ಆಮೇಲೆ ಬೇರೆ ಎಲ್ಲ ಕಾರ್ಯಗಳು ಬರ್ತದೆ. But how come when it comes to this food, in 6 months, stomach is always full. ಲೋಕದ ಶಾರೀರಿಕವಾದ ಆಹಾರದಲ್ಲಿ, ಶರೀರಕ್ಕೆ ಬೇಕಾದ ಆಹಾರದ ವಿಷಯದಲ್ಲಿ ನಾವು ಈ ರೀತಿ ಹಂತದ ಬೆಳೀತಾ ಆಹಾರ ತಿನ್ನುವಂಥ ಕಾರ್ಯಗಳಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ತವೆ. ಆದರೆ ಆತ್ಮಿಕವಾದ ವಿಷಯದಲ್ಲಿ ಬಂದಾಗ, ಆತ್ಮಕ್ಕೆ ಬೇಕಾದ ಈ ಆಹಾರದ ವಿಷಯದಲ್ಲಿ ಹೇಗೆ ತಾನೆ ಒಂದು ವ್ಯಕ್ತಿ 6 ತಿಂಗಳ ತನಕ ಮುಂದೆ ಕುತ್ಕೊಂಡು 6ನೇ ಬೆಂಚ್ ಕೂತ್ಕೊಂಡು ಕೊನೆಗೆ ಆದ್ಮೇಲೆ ಹಿಂದ್ಗಡೆ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಚೇರ್ ಮೇಲೆ ಕಾಯಿ ನನಗೆ ಈಗಾಗಲೇ ತುಂಬಿಟ್ಟಿದೆ ಹೊಟ್ಟೆ ಅಂತೇಳಿ ಹೇಗೆ ಹೇಳಿಕ್ಕೆ ಸಾಧ್ಯ? ನನಗೆ ಗೊತ್ತು ಅಂತ ಹೇಗೆ ಹೇಳಿಕ್ಕೆ ಸಾಧ್ಯ? Such houses are always built on the sand. Quick, fast growth, fast fall. ಸೊ ಅಂಥ ವ್ಯಕ್ತಿಗಳ ಆ ಮನೆ ಮಳೆಯಿಂದ ಕಟ್ಟಲ್ಪಡೋ ಮನೆ ಆಗಿರ್ತದೆ. ಸಡನ್ ಆಗಿ ಮನೆ ಕಟ್ಬಿಡ್ತಾರೆ, ಯಾಕಂದ್ರೆ ಕಷ್ಟಪಡಬೇಕಾಗಿಲ್ಲ. ಮಳೆ ಮೇಲೆ ಕಟ್ಟೋ ಮನೆ ತುಂಬ ಸುಲಭ. 6 ತಿಂಗಳು ಮನೆ ಕಟ್ಟಿಬಿಟ್ರು, ಎಷ್ಟು ಫಾಸ್ಟಾಗಿ ಕಟ್ಟಿದ್ರು ಅಷ್ಟೇ ಫಾಸ್ಟಾಗಿ ಕೆಳಗಡೆ ಬಿಡ್ತಾರೆ. Hallelujah. Thank you, Jesus. Thank you, Jesus. Ask your neighbor, how are you building your house? ನಿಮ್ಮ ಅಕ್ಕಪಕ್ಕದಲ್ಲಿರೋದನ್ನ ಕೇಳಿ ನಿಮ್ಮ ಮನೆಯನ್ನ ಹೇಗೆ ಕಟ್ಟಿಕೊಳ್ತಾ ಇದ್ದೀರಿ ಎಂಬುದಾಗಿ. What is your neighbor saying? ಪಕ್ಕದಲ್ಲಿ ಏನೇ ಹೇಳ್ತಾ ಇದಾರೆ, ಏನು ಅಂತ ಹೇಳ್ತಾರೆ. Are you sitting on every week meeting behind? ಹಲೋ, ನೀವೆಲ್ಲರೂ ಕೂಡ ಮುಂದೆ ಕುತ್ಕೊಂಡು ಮಾತಾಡುವಂತ ಆ ಲೆವೆಲ್ಗೆ ತಲುಪಿರುವಂತಹ ಬಲಹೀನವಾದಂತಹ ಮನೆಯನ್ನು ಕಟ್ಕೊಂಡಿರೋ ವ್ಯಕ್ತಿಗಳ. Hallelujah. A person who builds the house on the sand is always looking for selfish ambition. ಸೊ ಒಂದು ವಿಷಯ ನಮ್ಗೆ ಗೊತ್ತಾಗ್ತದೆ, ಒಂದು ವ್ಯಕ್ತಿ ತನ್ನ ಮನೆಯನ್ನ ಮಳೆ ಮೇಲೆ ಕಟ್ಕೊಂಡಿರೋ ವ್ಯಕ್ತಿ
ಅವನು ಯಾವ ರೀತಿ ಇರ್ತಾನಂದ್ರೆ ಯಾವಾಗಲೂ ತನ್ನ ಸ್ವಾರ್ಥತೆಯ ಅಭಿಲಾಷೆಗಳಿಗೋಸ್ಕರ ಅದನ್ನು ಸಂತೃಪ್ತಿಪಡಿಸ್ಕೊಳ್ಳಿಕ್ಕಾಗಿ ಸದಾಕಾಲ ತಾವು ಪಡ್ತಾ ಇರ್ತಾರೆ. They love to hear the message of the gospel. ಖಂಡಿತವಾಗಿ ಅಂಥವರು ಯೇಸುವಿನ ಸಂದೇಶವನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ. But they want to follow the gospel on their own terms. ಸೊ ಆದರೆ ಯೇಸುವಿನಿಂದ ಸ್ವೀಕರಿಸಿದ ಸಂದೇಶಕ್ಕೆ ಅವರು ಅದಕ್ಕನುಗುಣವಾಗಿ ಜೀವಿಸಬೇಕಾದ್ರೆ ಅವರು ಇಷ್ಟ ಬಂದ ರೀತಿಯಲ್ಲಿ ಇಷ್ಟ ಬಂದ ಸಮಯದಲ್ಲಿ ಮಾತ್ರ ಫಾಲೋ ಮಾಡ್ತಾರೆ. What I like, I will follow. What I don't like, get behind me, Satan, in Jesus. ಸೊ ಯೇಸುವಿನ ಸಂದೇಶವನ್ನು ಸ್ವೀಕರಿಸಿಕೊಂಡು ನನಗೆ ಇಷ್ಟ ಆದರೆ ಅವರು ಇದನ್ನೇ ಅನುಸರಿಸಿ ನಡೀತೇನೆ, ಇಷ್ಟ ಅಲ್ಲ ಅಂತಂದ್ರೆ ಇದು ಯೇಸುವಿನ ಸಂದೇಶ ಅಲ್ಲ, ದುರಾತ್ಮನೆ ಬಿಡ್ತೊಳಗು, ಇದು ದುರಾತ್ಮ ನುಡಿ ಎಂಬುದಾಗಿ ತೆಗೆದಾಕಿದೆ. I want to follow God, but on my terms. ಸೊ ನಾನು ದೇವರನ್ನ ಹಿಂಬಾಲಿಸ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ, ಆದರೆ ನನ್ನ ಇಷ್ಟದ ಪ್ರಕಾರ ನನ್ನ ಮಾರ್ಗಕ್ಕೆ ಅನುಗುಣವಾಗಿದ್ರೆ. Hallelujah. 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 Thank you, Jesus. Thank you, Jesus. Did Jesus say, unless you die to your flesh, you cannot experience Him? ಸೊ ಯೇಸು ಈ ರೀತಿ The one who loves his life shall lose it. ಸೊ The one who hates his life shall love it, shall find new life. ಸೊ So do we hate our life or love our life? ಸೊ ಈಗ ಯಾರು ತನ್ನ ಜೀವನ ತನ್ನ ಪ್ರಾಣವನ್ನು ಪ್ರೀತಿಸ್ತಾನೋ ಅದನ್ನ ಆದಷ್ಟು ಬೇಗ ಕಳ್ಕೊಳ್ತಾನೆ. ಯಾರು ತನ್ನ ಪ್ರಾಣವನ್ನು ತ್ಯಜಿಸ್ತಾನೋ ಅವನು ನಿತ್ಯ ಜೀವವನ್ನ ಕಂಡುಕೊಳ್ತಾನೆ ಎಂಬುದಾಗಿ. ಈಗ ನಿಮ್ಮ ಪ್ರಾಣವನ್ನ ನೀವು ಪ್ರೀತಿಸ್ತೀರಾ ಅಥವಾ ದ್ವೇಷಿಸ್ತೀರಾ? ಪ್ರೀತಿಸಲೇಬೇಕಲ್ಲ. We love our life. ನಾವು ನಮ್ಮ ಜೀವ ನಮ್ಮ ಪ್ರಾಣವನ್ನ ಪ್ರೀತಿಸ್ತೇವೆ, ಹೌದಾ? Did Jesus love his life? ಖಂಡಿತವಾಗಿಯೂ ಯೇಸು ಸ್ವಾಮಿ ತನ್ನ ಜೀವನ ಅಂದ್ರೆ ತನ್ನ ಪ್ರಾಣವನ್ನು ಪ್ರೀತಿಸಿದ್ರ? Or did he give his life to his father? ಖಂಡಿತವಾಗಿಯೂ ತನ್ನ ಜೀವನ ತನ್ನ ಪ್ರಾಣವನ್ನ ತನ್ನ ತಂದೆಗೋಸ್ಕರ ಅರ್ಪಿಸಿದ್ರ? What is my life? ಹಾಗಾದ್ರೆ ನನ್ನ ಪ್ರಾಣ ಅಂದ್ರೆ ನನ್ನ ಜೀವ ಅಂದ್ರೇನು? ಜೀವ ಅಂದ್ರೆ What is the meaning of the word life? ಜೀವ ಅಂದ್ರೇನು? Balcony people, ಜೀವ ಅಂದ್ರೇನು? top balcony. What is life? They are saying, you ask us what is wife, I'll tell you who is wife. ಹೇಳ್ತಾರೆ ಲೈಫ್ ಅಥವಾ ವೈಫ್ ಎಂಬುದಾಗಿ. ವೈಫ್ ಅಂತಂದ್ರೆ ಕೇಳಿ ನಾವು ಹೇಳ್ತೀವಿ ಕರೆಕ್ಟ್ ಆನ್ಸರ್ ಎಂಬುದಾಗಿ. I'll tell you who is a wife. ನಾವು ಜೀವ ಅಂದ್ರೆ ಏನು ಅಂತ ನಾವು ಹೇಳೋದಿಲ್ಲ, ಹೆಂಡತಿ ಅಂದ್ರೆ ಏನು ಅಂತ ಹೇಳ್ತೇವೆ, ವೈಫ್ ಅಂದ್ರೆ ಏನಂತ ಹೇಳ್ತೇವೆ ಎಂಬುದಾಗಿ ಹೇಳ್ತಾರೆ. So what is life? ಲೈಫ್ ಅಂದ್ರೆ ಏನು? ಜೀವ ಅಂದ್ರೆ ಏನು? ಅಥವಾ ನನ್ನ ಜೀವನ ಅಂದ್ರೆ ಏನು? Didn't tell you what is life? ಹೇಳಿಲ್ಲ? Wait, hold on, we don't wait. Yeah, Eli. ಜೀವ ಅಂದ್ರೇನು? Yeah, we not tell me. I want Mahesh. What is life? ಮೈಸೆಲ್ಫ್. Vinod, what is life? ತವಿ. Tobit. He's also. Abundant life. Hey, hold on. First you tell me life, then I will come to the abundant life. What is life? He's also Vinod. No, Tobit. Vinod. What is life? Who else is full time? Mr. Garage, generator. What is life? ನಮ್ಮ ಜೀವ ಅಂದ್ರೇನು? Somebody is not even looking at me. What is life? Who else is in the full time? What is life? Vinod, what is life? My own thoughts, my desire, my will, my own Now everybody is saying. ಟೋಟಲ್ sum total of my desires, my thoughts, my emotions, The my sum total of my words, my thoughts, my feelings, my desires, my actions, my decisions, my habits is my life. ಸೊ ನನ್ನ ಜೀವನ ಅಂದ್ರೆ ನನ್ನ ಜೀವ ಅಂತಂದ್ರೆ ನಾನು ನುಡಿಯುವ ನುಡಿಗಳು, ನನ್ನ ಆಲೋಚನೆಗಳು, ನನ್ನ ಭಾವನೆಗಳು, ನನ್ನ ನಿರ್ಧಾರಗಳು, ನನ್ನ ಕಾರ್ಯಗಳು, ನನ್ನ ಹವ್ಯಾಸಗಳು, ನಾನು ತೆಗೆದುಕೊಂಡ ನಿರ್ಧಾರಗಳು, ಇವುಗಳೆಲ್ಲದರ ಒಟ್ಟಾಗಿ ಸೇರಿ ಹೇಳ್ತವೆ ನನ್ನ ಜೀವ ಎಂಬ. So, a person who is built his house on the sand, does he love his life, or is he willing to put to death his life and take God's word, God's thoughts,
God kind of decision, God kind of actions, God kind of desires to be his life. Build on. The one who is built on the sand, Sand, yeah. he always want to do and interpret the scriptures to fulfill his life. ಸೊ ಒಂದು ವ್ಯಕ್ತಿ ತನ್ನ ಮನೆಯನ್ನ ಮಣ್ಣಿನ ಮೇಲೆ ಕಟ್ಕೊಂಡಿರುವಂತ ವ್ಯಕ್ತಿ ಅವನು ಯಾವ ರೀತಿ ಇರ್ತಾನಂತಂದ್ರೆ ದೇವರ ವಾಕ್ಯವನ್ನು ತೆಗೆದುಕೊಳ್ತಾನೆ, ಉಪಯೋಗಿಸ್ಕೊಳ್ತಾನೆ, ಸ್ವೀಕರಿಸ್ಕೊಳ್ತಾನೆ. ಆದರೆ ತನ್ನ ಅಭಿಲಾಷೆಗಳನ್ನು ನೆರವೇರಿಸ್ಕೊಳ್ಳಿಕ್ಕಾಗಿ, ತನ್ನ ಸ್ವಾರ್ಥತೆಯ ಚಿತ್ತವನ್ನು ನೆರವೇರಿಸ್ಕೊಳ್ಳಿಕ್ಕಾಗಿ, ತನ್ನ ಆಸೆ ಆಕಾಂಕ್ಷೆ ನೆರವೇರಿಸ್ಕೊಳ್ಳಿಕ್ಕಾಗಿ, ತನ್ನ ಬಯಕೆಗಳನ್ನು ನೆರವೇರಿಸ್ಕೊಳ್ಳಿಕ್ಕಾಗಿ, ತನ್ನ ಕಾರ್ಯಗಳನ್ನು ಅನುಭವಿಸ್ಲಿಕ್ಕಾಗಿ ದೇವರ ವಾಕ್ಯನ ಉಪಯೋಗಿಸುವ ವ್ಯಕ್ತಿಯಾಗಿರ್ತಾನೆ. Hallelujah. Hallelujah. So most of the time, our life is built on sand or rock. ಹಾಗಾದ್ರೆ ಆದ್ರೆ ಒಂದು ವ್ಯಕ್ತಿ ಬಂಡೆಕಲ್ ಮೇಲೆ ಕಟ್ಟಲ್ಪಟ್ಟಂತ ಮನೆಯನ್ನ ಕಟ್ಕೊಂಡಿರೋ ವ್ಯಕ್ತಿ ಸದಾಕಾಲ ದೇವರ ವಾಕ್ಯವನ್ನ, ದೇವರ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ, ದೇವರ ಬಯಕೆಗಳನ್ನ ನೆರವೇರಿಸಲಿಕ್ಕಾಗಿ, ದೇವರ ವಾಕ್ಯದ ಪ್ರಕಾರ ಕಾರ್ಯ ಮಾಡಲಿಕ್ಕಾಗಿ ಅದನ್ನು ಉಪಯೋಗಿಸುವ ವ್ಯಕ್ತಿಯಾಗಿರ್ತಾನೆ. ಆದರೆ ಪ್ರಶ್ನೆ ಅಂತಂದ್ರೆ ನಮ್ಮ ಜೀವಿತದಲ್ಲಿ ನಾವು ನೋಡೋದಾದ್ರೆ, ಅನೇಕ ಸಂದರ್ಭದಲ್ಲಿ ನೋಡೋದಾದ್ರೆ ನಮ್ಮ ಜೀವವನ್ನ ಕಟ್ಕೊಳ್ಳಿಕ್ಕಾಗಿ ಆಗಿದ್ದೇವ ಅಥವಾ ನಮ್ಮ ಆ ಜೀವವನ್ನು ತೊರೆದು ದೇವರ ಜೀವಕ್ಕಾಗಿ ಆತುರಿಯುವಂತ ಮಕ್ಕಳಾಗಿದ್ದೇವೆ. Did the Pharisees have the scriptures? ಖಂಡಿತವಾಗಿಯೂ ನಾವು ನೋಡ್ತೇವೆ, ಫರಿಸಾಯರು ಅವರಿಗೆ ದೇವರ ವಾಕ್ಯಗಳು ಚೆನ್ನಾಗಿ ತಿಳಿದಿರಲಿಲ್ಲ. Was their house built on the rock? ಅವರಿಗೆ ಆ ವಾಕ್ಯಗಳೆಲ್ಲ ಗೊತ್ತಿದ್ರು ಕೂಡ ಅವರ ಮನೆ ಬಂಡೆಕಲ್ ಮೇಲೆ ಕಟ್ಟಲ್ಪಟ್ಟದ Come on, they were ಮನೆಯಾಗಿ. experts in the scriptures. ಯಾಕಂದ್ರೆ ಅವರೆಲ್ಲರೂ ಕೂಡ ದೇವರ ವಾಕ್ಯದ ಪರಿಣತಿನೇ ಹೊಂದಿದ್ರು. Did they interpret the scriptures according to what they wanted? ಸೊ ಹಾಗಾದ್ರೆ ಅವ್ರಿಗೆಲ್ಲ ವಾಕ್ಯಗಳು ಗೊತ್ತಿದ್ರು ಕೂಡ ಆ ವಾಕ್ಯಗಳನ್ನ ತಮಗೆ ಬಯಸುವ ರೀತಿಯಲ್ಲಿ, ತಮಗೆ ಒಳಿತಾಗುವ ರೀತಿಯಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಇದ್ರ. I'll give you an example. ಒಂದು ಉದಾಹರಣೆಯನ್ನು ಕೊಡ್ತಾರೆ. They would tell the Lord, I'm going to give you so much money. ಸೊ ಅವ್ರು ಹೇಳ್ತಾರೆ, ಹೌದು ದೇವ, ನಾನು ನಿಮಗೆ ಸಂಪೂರ್ಣವಾಗಿ ಎಷ್ಟು ಬೇಕೋ ಅಷ್ಟು ಹಣವನ್ನು ಕೊಡ್ತೇನೆ, I'm going to make so much of offering. ಸೊ ನಾನು ನಿಮಗೆ ಹೆಚ್ಚಿಗೆ ಕಾಣಿಕೆಯನ್ನು ಅರ್ಪಿಸ್ತೇನೆ. But when the parents were sick, ಆದರೆ ತಂದೆ ತಾಯಿಗಳು ಅಸ್ವಸ್ಥರಾಗಿರುವಾಗ they would not give the money to the parents because they would say, I have already offered all this money to God. ಯಾಕಂದ್ರೆ ತಂದೆ ತಾಯಿಗಳು ಕೂಡ ಅಸ್ವಸ್ಥರಾಗಿರುವಾಗ ತಂದೆ ತಾಯಿಗಳಿಗೆ ಅವ್ರಿಗೆ ಬೇಕಾದ ಔಷಧಿ ಉಪಚಾರಕ್ಕಾಗಿ ಯಾವುದೇ ಹಣವನ್ನು ಕೂಡ ಅದನ್ನು ಉಪಯೋಗಿಸ್ತಾ ಇರಲಿಲ್ಲ. ಯಾಕಂದ್ರೆ ಈ ಹಣವನ್ನ ಈಗಾಗಲೇ ದೇವರಿಗೆ ಸಮರ್ಪಿಸಿಬಿಟ್ಟಿದ್ದೇನೆ ಎಂಬುದಾಗಿ. So they use scriptures not to give money to their parents. ಸೊ ದೇವರ ವಾಕ್ಯವನ್ನ ಉಪಯೋಗಿಸಿಕೊಂಡು ಅವರು ಆ ತಂದೆ ತಾಯಿಗಳಿಗೆ ಆ ಹುಷಾರಿಲ್ಲದ ಸಮಯದಲ್ಲಿ ಸಹಾಯ ಮಾಡ್ತಾ ಇರಲಿಲ್ಲ, ಬದಲಾಗಿ ಅದನ್ನ ತಪ್ಪಾದ ರೀತಿಯಲ್ಲಿ ತಿಳುವಳಿಕೆಯನ್ನ ಪಡ್ಕೊಂಡಿದ್ರು. And they would offer to God and that offering would come back to them. ಯಾಕಂದ್ರೆ ಆ ಫರಿಸಾಯರು ದೇವರಿಗೆ ಅರ್ಪಿಸುವಾಗ ಖಂಡಿತವಾಗಿಯೂ ಅದು ದೇವರು ತಗೊಳ್ತಾ ಇಲ್ಲ, ಮತ್ತೆ ಅವರು ಹೋಗುವಾಗ ಮತ್ತೆ ಅವರು ತಗೊಂಡು ಹೋಗ್ತಾ ಇದ್ರು. So they interpreted the scripture to their advantage. ಸೊ ಹಾಗಾದ್ರೆ ಅವರು ದೇವರ ವಾಕ್ಯವನ್ನ, ದೇವರ ಕಟ್ಟಳೆಗಳನ್ನ, ನಿಯಮಗಳನ್ನ ಅವರು ತಮಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ ಅದನ್ನ ಪಾಲಿಸ್ತಾ ಇದ್ರು. The person who builds the house on the sand will interpret the scripture in such a way that it is always advantage to me. ಸೊ ಯಾರು ತನ್ನ ಮನೆಯನ್ನ ಮಳೆಯ ಮೇಲೆ ಕಟ್ಕೊಂಡಿದ್ದಾನೆ, ಅವನು ಏನ್ ಮಾಡ್ತಾನೆ ಅಂತಂದ್ರೆ ದೇವರ ವಾಕ್ಯವನ್ನ ತನಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ ಅಳವಡಿಸಿಕೊಳ್ಳುವಂತ ವ್ಯಕ್ತಿಯಾಗಿರ್ತಾನೆ. So when God commands to do something, they will obey only up to a limit, but after that they choose not to obey. ಸೊ ದೇವರು ಈ ಕಾರ್ಯವನ್ನ So they follow God only for the portion where there is everything is easy to follow. But anything that is painful, anything that is demanding depth of self, take my neighbor. ಸೊ ದೇವರು ಈ And if I take my neighbor, take my wife. ಸೊ ಆ ದೇವರ ವಾಕ್ಯವನ್ನ ಯಾವ ರೀತಿ ಅವರು ಸ್ವೀಕಾರ ಮಾಡ್ಕೊಳ್ತಾರೆ ಅಂತಂದ್ರೆ ಒಂದು ಲೆವೆಲ್ ತನಕ, ಒಂದು ಮಟ್ಟ ತನಕ ಈ ದೇವರ ವಾಕ್ಯವನ್ನು ಹಿಂಬಾಲಿಸ್ಕೊಂಡಿದ್ದಾರೆ. ಸೊ ತಮಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ. ಬಟ್ ಯಾವಾಗ ದೇವರ ವಾಕ್ಯ ಇನ್ನೂ ಕೂಡ ಮುಂದುವರೆದು ತನ್ನ ಚಿತ್ತವನ್ನು ಸಾಯಿಸ್ಕೊಳ್ಳಿಕ್ಕಾಗಿ ಅಥವಾ ತನ್ನ ಬಯಕೆಯನ್ನು ಸಾಯಿಸ್ಕೊಳ್ಳಿಕ್ಕಾಗಿ ಅದು ಒತ್ತಡ ಏರ್ತದೋ, ಕಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತದೋ, ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನಾನು ಈ ಏರಿಯಾದಲ್ಲಿ ಸಾಯಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ನನ್ನ ಜೀವನ, ನನ್ನ ಲೈಫನ್ನು ಈ ಏರಿಯಾದಲ್ಲಿ ಸಾಯಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಸಪೋಸ್ ಸಾಯಿಸ್ಕೊಳ್ಳಿಕ್ಕೆ ಇಷ್ಟಪಡೋದಾದ್ರೆ ನನ್ನ ಲೈಫ್ ಕೊಡೋದಿಲ್ಲ, ನನ್ನ ವೈಫನ್ನು ಕೊಡ್ತಾನೆ, ಉಪಯೋಗಿಸ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. Hallelujah. Hallelujah. Did Jesus learn obedience ಯೇಸು ಸ್ವಾಮಿ in the midst of suffering? ಖಂಡಿತವಾಗಿ ಯೇಸು ಸ್ವಾಮಿ
ಆ ಕಷ್ಟ ಸಂಕಷ್ಟಗಳ ಮಧ್ಯದಲ್ಲಿ ವಿಧೇಯತ್ವವನ್ನು ಕಲ್ತ್ಕೊಂಡ್ರ? Do you think it would have been easy? ಖಂಡಿತವಾಗಿಯೂ ಯೋಚಿಸ್ತೀರಾ ಅದು ತುಂಬಾ ಸುಲಭದ ಕಾರ್ಯ ಎಂಬುದಾಗಿ? So the house built on the sand is easy to be built ಸೊ ಒಂದು ಮನೆಯನ್ನ ಮರಳಿನ ಮೇಲೆ ಕಟ್ಕೊಳ್ಳಿಕ್ಕೆ ತುಂಬಾ ಸುಲಭವಾದ ಕಾರ್ಯ. because it requires just a little effort. ಅದು ಯಾಕೆಂದ್ರೆ just ಸ್ವಲ್ಪ ಶ್ರಮ ಹಾಕಿದ್ರೆ ಸಾಕು, ಮನೆಯ ಬೇಗ ಕಟ್ಬೋದು. I make little changes here, ನಾನು ಇಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ, I make little changes there. ಸೊ ನಾನು ಈ ಏರಿಯಾದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು. Now I am not only fooling myself, ಸೊ ನಾನು ನಾನು ಮೂರ್ಖನಾಗಿ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, I can fool people in the church as well. ಸೊ ಖಂಡಿತವಾಗಿಯೂ ದೇವರ ಆಲಯದಲ್ಲಿರುವಂತಹ ವ್ಯಕ್ತಿಗಳನ್ನು ಕೂಡ ನಾವು ಮೋಸಗೊಳಿಸಬಹುದು. Praise God. Praise God. Do you know sometimes people who have financial crisis, ಸೊ ನೀವು ನೋಡಬಹುದು ಕೆಲವು ವ್ಯಕ್ತಿಗಳು ಹಣಕಾಸಿನ ಅಥವಾ ಸಾಲದ ಹೊರೆಯಲ್ಲಿರುವಾಗ the best way to solve their problem is go to church. ಸೊ ಖಂಡಿತವಾಗಿಯೂ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕಾಗಿ ಅವರು ಉಪಯೋಗಿಸಿಕೊಳ್ಳುವಂಥ ಒಂದು ಸುಲಭವಾದ ಮಾರ್ಗ ಏನಂದ್ರೆ ಚರ್ಚ್ಗೆ ಹೋಗುವಂಥದ್ದು, ದೇವರ They'll go ಆಲಯಕ್ಕೆ early and they will keep their eyes looking around. ಸೊ ಖಂಡಿತವಾಗಿಯೂ ಸುತ್ತಮುತ್ತಲು ಹೋಗ್ಬಿಟ್ಟು ಜಸ್ಟ್ ಯಾರೆಲ್ಲ ಬಂದಿದ್ದಾರೆ ಅವರು ನೋಡುವಂಥದ್ದು, ಕಣ್ಣಾಯಿಸುವಂಥದ್ದು. The one who comes with the big car, ಸೊ ಯಾರು ದೊಡ್ಡ ಕಾರಲ್ಲಿ ಬೆಲೆ ಬಾಳುವಂಥ ಕಾರಲ್ಲಿ ಬಂದಿದ್ದಾರೋ ಅವರ ಕಡೆ ತನ್ನ ದೃಷ್ಟಿಯನ್ನು when ಹಾಯಿಸುವಂಥದ್ದು. they sit for the service, they'll see to it that they are sitting next to that person. ಸೊ ಅವ್ರು ಯಾವಾಗ ಆ ದೇವರ ಆಲಯದಲ್ಲಿ ಜಸ್ಟ್ ಒಂದು ಕಡೆ ಕುಳಿತಿರ್ತಾರೋ ಅವರ ಪಕ್ಕದಲ್ಲೇ ಹೇಗಾದರೂ ಸೀಟ್ ಮಾಡಿಕೊಂಡು ಸ್ಥಳವನ್ನು ಹುಡುಕೊಂಡು ಕೂತ್ಕೊಳ್ಳೋದು. Praise the Lord, praise the Lord, hallelujah, praise the Lord. ಆ ಸಂದರ್ಭದಲ್ಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಏನಾದರೂ ವಾಕ್ಯವನ್ನ ಅವರು ಆಲಿಸುವ ಸಂದರ್ಭದಲ್ಲಿ ಜೋರಾಗಿ ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, Amen, amen, amen. ಅಲ್ಲಿ ಯಾರು ಬೋಧನೆ ಮಾಡ್ತಾ ಇದ್ರೆ ಅಲ್ಲಿಗೆ ಪಕ್ಕದಲ್ಲಿ ಕುಳಿತುಕೊಂಡು ಆಮೆನ್ ಆಮೆನ್ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್ ಎಂಬುದಾಗಿ ಬಾಯ್ತು ಹಿಡಿಯುವಂಥದ್ದು. The person, wow, very strong man. ಆಗ ಪಕ್ಕದಲ್ಲಿ ಕುಳಿತಿರುವಂತ ಆ ವ್ಯಕ್ತಿ, ಕಾರಲ್ಲಿ ಬಂದಿರೋ ವ್ಯಕ್ತಿ, ಈ ವ್ಯಕ್ತಿ ನೋಡ್ಬಿಟ್ಟು ವಾವ್ ಎಂತ ಆಧ್ಯಾತ್ಮಿಕವಾಗಿದ್ದಾನೆ, ಸ್ಪಿರಿಚುವಲ್ ಆಧ್ಯಾತ್ಮಿಕ ಎಷ್ಟು ಬಲಗೊಂಡಿದ್ದಾನೆ ಎಂಬುದಾಗಿ, ಎಂತ ದೈವವಾಕ್ಯದಲ್ಲಿದ್ದಾನೆ ಎಂಬುದಾಗಿ. By the time the meeting is over, can I get your phone number? ಸೊ ಅದಾದ ನಂತರ ಈ ವ್ಯಕ್ತಿ ಪಕ್ಕದಲ್ಲಿ ಇದ್ದಂಥ ಶ್ರೀಮಂತ ವ್ಯಕ್ತಿಗೆ, ಬ್ರದರ್ ಜಸ್ಟ್ ನಿಮ್ಮ ನಂಬರ್ ನನಗೆ ಕೊಡ್ತೀರಾ? And I also give you my number. ಆಗ ಅವರು ಕೂಡ ತನ್ನ ನಂಬರ್ನ ಕೂಡ ಕೊಟ್ಟರು. Hello, brother Alvin, we met in the church. How are you? ಸೊ ಆ ಸಂದರ್ಭದಲ್ಲಿ ಫೋನ್ ಮಾಡ್ಬಿಟ್ಟು ಬ್ರದರ್ ಜಸ್ಟ್ ನಾನು ಚರ್ಚಲ್ಲಿ ನಿಮ್ಮ ಪಕ್ಕದಲ್ಲಿ ಬಂದು ಕುಳಿತಿದ್ದಲ್ಲ. Very nice, very nice. How's your everything good, brother? Everything good. Hallelujah, hallelujah. ಸೊ ಆ ಕ್ಷಣದಲ್ಲಿ ನಾನು ಈ ಕಡೆಯಿಂದ ನೀವು ಹೇಗಿದ್ದೀರಿ ಎಂಬುದನ್ನು ಕೇಳುವಾಗ ನಾವು ಫೈನ್ ಬ್ರದರ್, ಸೂಪರ್, ದೇವರ ಕೃಪೆಯಲ್ಲಿ ಚೆನ್ನಾಗಿದ್ದೀನಿ, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್ ಬ್ರದರ್, ಹಾಲೆಲೂಯಾ ಅಂತ ಹೇಳಿದ್ರು. Do you want me to pray for anything, brother? ಮತ್ತೆ ನಾನು ಕೇಳದಿದ್ರು ಕೂಡ ಆ ವ್ಯಕ್ತಿನೇ ಕೇಳೋದು, ನಾನು ಏನಾದ್ರು ನಿಮಗೋಸ್ಕರ ಏನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಇಷ್ಟಪಡ್ತಾ ಇದ್ದೀರಾ? Yeah, for this one. Oh, don't worry, wait. ಆ ಸಂದರ್ಭದಲ್ಲಿ I can give you some scriptures, brother. ಆ ಸಂದರ್ಭದಲ್ಲಿ ಹೌದು, ನಾನು ಪ್ರೇಯರ್ ಮಾಡೋದು ಮಾತ್ರ ಅಲ್ಲ, ನಿಮ್ಗೆ ದೇವ್ರ ವಾಕ್ಯವನ್ನು ಕೂಡ ಕೊಡ್ತೇನೆ ಎಂಬುದಾಗಿ ಆ ಕಡೆ ಆ ವ್ಯಕ್ತಿ ಹೇಳ್ಬೋದು. Every day talking. ಪ್ರತಿದಿನ ಇದೇ ರೀತಿಯಲ್ಲಿ ಬ್ರದರ್ ಹೇಳಿದಂತ ವಾಕ್ಯದ ಪ್ರಾರ್ಥನೆ ಮಾಡ್ತಾ How are things with you? Excellent, excellent. ಸೊ ನೀವೇ ಜೀವಿಸ್ತಾ ತುಂಬಾ ಚೆನ್ನಾಗಿ ಜೀವಿಸ್ತಾ ಇದ್ದಾನೆ. After 1 month, ಒಂದು ತಿಂಗಳಾದ್ಮೇಲೆ brother, please come to my house for dinner. ಸೊ ಆಗ ಜಸ್ಟ್ ಈ ವ್ಯಕ್ತಿಯನ್ನ ಈ ಸಹೋದರ ಕರೆಯುವುದು ನಮ್ಮ ಮನೆಗೆ ಊಟಕ್ಕೊಂದ್ಸರಿ So ಬನ್ನಿ. that man says, you come to my house for dinner. ಸೊ ಆಗ ಈ ಕಾರಲ್ಲಿ ಬಂದಂತ ವ್ಯಕ್ತಿ ಹೇಳ್ತಾನೆ, ಇಲ್ಲ ಬ್ರದರ್ ನೀವೇ ನಮ್ಮ ಮನೆಗೆ ಬನ್ನಿ. Now dinner is over. ಸೊ ರಾತ್ರಿ ಊಟ ಎಲ್ಲ ಮುಗೀತು. Next dinner is over. ಇನ್ನೊಂದು ರಾತ್ರಿ ಊಟ ಕೂಡ ಮುಗೀತು. Another dinner is over. ಇನ್ನೊಂದಿನ ರಾತ್ರಿ ಊಟನೂ ಕೂಡ ಅವ್ರ ಮನೆ ಮುಗೀತು. 1 month is over. ಒಂದು ತಿಂಗಳು ಮುಗೀತು. Brother, one urgent problem has come. ಸೊ ಬ್ರದರ್ ದಯವಿಟ್ಟು ಏನೋ ಒಂದು ಅರ್ಜೆಂಟ್ ಒಂದು ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ. I have to pay somebody this and the check has not come. ಸೊ ನಾನು ಒಬ್ಬರಿಗೆ ಇಷ್ಟ ಹಣ ಕೊಡಬೇಕು, ಆದರೆ ಇನ್ನೂ ಕೂಡ ಚೆಕ್ ಬಂದಿಲ್ಲ ಬ್ರದರ್, ಚೆಕ್ ಆಗಿಲ್ಲ. Can you lend me some money? ಸೊ ಖಂಡಿತವಾಗಿಯೂ ನೀವೇನಾದರೂ ಜಸ್ಟ್ ಈ ಒಂದು ಕಾರ್ಯದಲ್ಲಿ ಸಹಾಯ ಮಾಡಲಿಕ್ಕೆ ಆಗ್ತದಾ? Because the Bible says that you should always reach out to the one who is in trouble. ಸೊ ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಬ್ರದರ್, ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ Actually speaking, I saw somebody in trouble and I gave that money to somebody else because I believe that this check will come and I'll make my payment. So you see, when you sow good seed, you reap good harvest. So now I'm preaching the gospel to him. ಈ ರೀತಿಯಾಗಿ ಇವರು ಜಸ್ಟ್ ಹೌದು ನೀವು ಕೊಟ್ಟರೆ ನನಗೂ ಕೂಡ ಸಹಾಯ ಆಗ್ತದೆ, ನನಗೆ ಒಂದು ವೇಳೆ ಆ ಅಮೌಂಟ್ ಬರೋದ ಚೆಕ್ ಆದರೆ ನಾನು ಕೂಡ ಇದೇ ಥರ ದೇವರಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀವೇನು ಬೀಜ ಬಿತ್ತನೆ ಮಾಡ್ತೀರಿ ಅದು ನಿಮ್ಗೆ ತುಂಬಿ ತುಳಿತು ಹಿಂದಿರುಗಿ ಬರ್ತದೆ ಎಂಬುದಾಗಿ. How much money you need? ಆಗ
ಜಸ್ಟ್ ನಾನು ಕೇಳಿದೆ ನಿಮ್ಗೆ ಎಷ್ಟು ಹಣದ ಅವಶ್ಯಕತೆ ಇದೆ? Not much, only 75,000. Yes. Other payments I've already made. Only 75,000 I'm falling short. ಸೊ ನನಗೆ And I will return to you in 5 days. One. ನಾನು ಅನೇಕ ಹಣಕಾಸಿನ ಅವಶ್ಯಕತೆ ಇತ್ತು, ಅದೆಲ್ಲ ಮುಗಿಸಿದ ದೇವರು ಒದಿಸ್ಕೊಟ್ಟಿದ್ದಾರೆ. ಈ ಇನ್ನೊಂದು 75,000 ರೂಪಾಯಿ ಅವಶ್ಯಕತೆ ಇದೆ. ಖಂಡಿತವಾಗಿ ಇನ್ನೊಂದು 5 ದಿನದ ಚೆಕ್ ಆಗಿಬಿಡ್ತದೆ, ವಾಪಸ್ ಕೊಟ್ಬಿಡ್ತಾನೆ. If you want in writing, I can write and give you, brother. I'm a Christian, you see. So I come to church every week. You will see me twice a week. I'm in the church. ಸಪೋಸ್ ನಿಮಗೆ ನನ್ನ ಗ್ಯಾರಂಟಿ ಇರೋದಕ್ಕೆ ನಾನು ಬ್ಲ್ಯಾಕ್ ಚೆಕ್ ಸೈನ್ ಮಾಡಿಕೊಡ್ತಾನೆ, ಖಂಡಿತವಾಗಿಯೂ. ಇಲ್ಲ ಬಾಂಡ್ ಪೇಪರ್ ಬರೆದು ಕೊಡ್ತಾನೆ. ನೀವು ನೋಡ್ತಿದ್ದಿಲ್ಲ, ಪ್ರತಿ ನಾನು ಚರ್ಚೆ ಬರ್ತಾ ಇದ್ದೀನಲ್ಲ, ಹಲಲಿ ಅಂತ ಹೇಳ್ತಾ ಇದ್ದೀನಲ್ಲ, ಪ್ರೈಸ್ ಲಾರ್ಡ್ ಅಂತ ಹೇಳ್ತಾನಲ್ಲ, ಅಷ್ಟು ಮಾತ್ರ ಇಲ್ಲ, ಈಗ ನಾನು JCM ಟೀಮಲ್ಲಿ ಇದ್ದೀನಲ್ಲ. Hallelujah. So he gives me a check of 75. ಸೊ ಆಗ ಜಸ್ಟ್ ಈ ವ್ಯಕ್ತಿ ಓಕೆ ಇವರು ದೇವ್ರ ಸೇವೆ ಮಾಡ್ತಿದ್ದಾರೆ ಅಂತೇಳಿ ಕೊನೆಗೆ 75,000 ರೂಪಾಯಿ ಹಣ ಕೊಡ್ತಾರೆ. After 1 week, brother, the check has not passed. I need another 30. ಮತ್ತೆ ಪುನಃ ಫೋನು, ಬ್ರದರ್ ನಾನು ನಿಮ್ಗೆ ಹೇಳಿದ್ದೆಲ್ಲ ಚೆಕ್ ಆಗ್ಬಿಡ್ತದೆ ಅಂತೇಳಿ, ಆ ಚೆಕ್ ಏನೋ ಸ್ಟಕ್ ಆಗಿದೆ, ಬರ್ತಾರೆ ಹೊರಗಡೆ, ಅದಕ್ಕೋಸ್ಕರ ಇನ್ನೊಂದು 3 ಸಲ ಕಟ್ಬಿಟ್ಟು ಅದು ಆಗ್ಬಿಡ್ತದೆ ಬ್ರದರ್. Now 30 has come. ಪುನಃ 30 ಕೊಡ್ತಾ ಇದ್ದೀವಿ. And then I go again for the next one. ಸೊ ಮತ್ತೆ ಇನ್ನೊಂದು ಕಾರ್ಯಕ್ಕಾಗಿ ಇರುತ್ತೆ ಹೋಗಿ. Now it's become smart. ಈಗ ನಾನು ಬುದ್ಧಿವಂತನಾಗ್ಬಿಟ್ಟೆ. I don't have any more. ಆಗ ನನ್ನ ಹತ್ರ ಹಣ ಇಲ್ಲ. You don't have any more? ಹಣ ಇಲ್ಲ ನಿಜವಾಗ್ಲೂ? Nothing? ಯಾವುದೂ ಇಲ್ವಾ? I hate you. You're a Christian. You're a Christian. Can't help me. Is this what the preacher is preaching to you? ಸೊ Don't even look at my face. There are professional, high tech, quality, sophisticated scripture beggars in the church. Their job is only to see who is there that I can go to church for a purpose, and that purpose is to fool others. But in the long run, they fool themselves because the house is built on a wrong foundation. Either you be a beggar or you become a believer. If he is a believer, he will never beg. He will say, I'll die, but not beg. But a person who is not a believer, his habit is only to beg. The house is built on the sand. Why do I know that? Because there are so many that I hear after that from people, how these people have come and fooled people in lakhs of rupees. ಸೊ ಹೇಗೆ ಇವ್ರಿಗೆ ಇದೆಲ್ಲ ಗೊತ್ತು ಅಂತಂದ್ರೆ, ಅನೇಕರು ಹೇಳಿರುವಂಥದ್ದು, ಅನೇಕರು ನೋಡಿದ್ದಾರೆ, ಅನೇಕರು ದೇವರ ಆಲಯಕ್ಕೆ ಅಥವಾ ಪ್ರಾರ್ಥನಾ ಕೂಟಗಳಿಗೆ ಬರುವಂಥದ್ದು ಜಸ್ಟ್ ಇತರರನ್ನು ಮೋಸ ಮಾಡಬೇಕೆಂಬುದಾಗಿ. ಬಟ್ ಪ್ರಾರಂಭದಲ್ಲಿ ಇತರರು ಮೋಸ ಆಗ್ಬೋದು, ಬಟ್ ಆದರೆ ನಿಜ ಹೇಳಕ್ಕೆ ಸತ್ಯದಲ್ಲಿ ನಾವು ನೋಡೋದಾದ್ರೆ ಆ ವ್ಯಕ್ತಿಯ ಮನೆ ಈಗಾಗಲೇ ಮರಳಿನ ಮೇಲೆ ಕಟ್ಟಲ್ಪಟ್ಟಂಥ ಮನೆ ಆಗಿರೋದ್ರಿಂದ ಆ ವ್ಯಕ್ತಿ ಸಂಪೂರ್ಣವಾಗಿ ಪರರನ್ನ ಮೋಸ ಮಾಡ್ತದೆ ಎಂಬ ತಿಳ್ಕೊಂಡಿದ್ದಾನೆ. ಬಟ್ ಅಂತ್ಯಗತಿ ಮಾತ್ರ ಅವನ ಜೀವನವೆಂಬ ಕಟ್ಟಡವೇ ಸಂಪೂರ್ಣವಾಗಿ ನಷ್ಟಪಟ್ಟು ಹೋಗ್ತದೆ. ಅವನ ಜೀವನ ಮಾತ್ರವಲ್ಲ, ಅವನನ್ನು ಯಾರು ಅವಲಂಬಿಸಿಕೊಂಡಿದ್ದಾರೋ ಅವರ ಜೀವನ ಕೂಡ ಸಂಪೂರ್ಣವಾಗಿ ನಷ್ಟಪಟ್ಟು ಹೋಗ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಇಂಥ ವ್ಯಕ್ತಿಗಳು ದೇವರ ಆಲಯಕ್ಕೆ ಬರ್ತಾರೆ, ಜಸ್ಟ್ ಬಂದ್ಬಿಟ್ಟು ದೇವರ ವಾಕ್ಯನ ಕೂಡ ಆಲಿಸ್ತಾರೆ, ಏಕೆಂದ್ರೆ ತಮ್ಮ ಸ್ವಾರ್ಥತೆಯನ್ನ ನೆರವೇರಿಸಿಕೊಳ್ಳಿಕ್ಕಾಗಿ. Hallelujah. Hallelujah. The person who builds the house on the sand, the house will surely fall. But he will make people believe that he is having a right relationship with God. ಸೊ ಮರಳಿನ ಮೇಲೆ ಕಟ್ಟಲ್ಪಟ್ಟಿರುವಂಥ ಆ ಮನೆಯನ್ನು ಹೊಂದಿರುವಂಥ ಮರಳಿನ ಮೇಲೆ ಕಟ್ಟಲ್ಪಟ್ಟಂಥ ಮನೆಯನ್ನು ಹೊಂದಿರುವಂಥ ವ್ಯಕ್ತಿಗಳು ಅವರು ಬಂದು ಇತರನ್ನ ಮೋಸ ಮಾಡ್ತಾರೆ. ಯಾವ ರೀತಿ ಅಂದರೆ, ಹೌದು ನಾನು ಯೇಸು ಕ್ರಿಸ್ತರಲ್ಲಿ ಒಳ್ಳೆಯ ಅನ್ಯೂನ್ಯತೆಯಲ್ಲಿ ಇದ್ದೇನೆ, ನಾನು ಯೇಸುವಿನಲ್ಲಿ ಒಳ್ಳೆಯ ಸತ್ಸಂಬಂಧದಲ್ಲಿದ್ದೇನೆ ಎಂಬುದಾಗಿ ಬೇರೆಯವ್ರನ್ನ ಮೂರ್ಖರನ್ನು ಮಾಡಲಿಕ್ಕೆ ಬರ್ತಾರೆ. So, please write this in capital letters. A person who builds a house on the sand, first thing, he has got no commitment. 2, he is not willing to be sacrificed. And 3, he has no faith. ಸೊ ಮರಳಿನ ಮೇಲೆ ಕಟ್ಟಿಕೊಂಡಂತಹ ಆ ವ್ಯಕ್ತಿ ಯಾರಂತಂದರೆ ಈ 3 ಕಾರ್ಯಗಳು ಆತನಲ್ಲಿರ್ತದೆ. ಮೊದಲನೇದಾಗಿ ಒಂದು ಕಮಿಟ್ಮೆಂಟ್, ಅಂದರೆ No commitment, no sacrifice, no faith. ಒಂದು ದೇವರ ವಾಕ್ಯಕ್ಕೆ ಭದ್ರವಾಗಿ ಜೀವಿಸುವ ವ್ಯಕ್ತಿಯಾಗಿರೋದಿಲ್ಲ, ಬದ್ಧತೆ ಇರೋದಿಲ್ಲ. ಎರಡನೇದು, ಅಲ್ಲಿ ಯಾವುದೇ ವಿಧವಾದಂತಹ ಸ್ಯಾಕ್ರಿಫೈಸ್, ಅಂದರೆ ಅಲ್ಲಿ ಯಾವುದೇ ವಿಧವಾದಂತಹ ತ್ಯಾಗ ಇರೋದಿಲ್ಲ. ಮೂರನೇದು, No faith. ವಿಶ್ವಾಸ ಇರಲ್ಲ. ವಿಶ್ವಾಸ ಇರೋದಿಲ್ಲ.
whenever we come to listen to the gospel, the first thing that God He begins to question us is, are you willing to commit your life to be a doer of the word? ಸೊ ನಾವು ಈ ಥರ ಧ್ಯಾನ ಕೂಟಗಳು ಬರುವಾಗ ಮೊದಲನೇ ಪ್ರಶ್ನೆ ಅಂತಂದರೆ, ನಿಜವಾಗಿಯೂ ನಾವು ಪ್ರಭು ಯೇಸುವಿನ ಸನ್ನಿಧಿ ಬರ್ತಾ ಇರುವಂಥದ್ದು, ಅವ್ರ ವಾಕ್ಯನ ಆಶ್ರಯ ಬರುತ್ತಿರುವಂಥದ್ದು, ನಿಜವಾಗ್ಲೂ ಆ ವಾಕ್ಯಕ್ಕೆ ನಾವು ಬದ್ಧರಾಗಿ ಜೀವಿಸಬೇಕೆಂಬುದಾಗಿ ನಿರ್ಧಾರ ತೆಗೆದುಕೊಂಡು ಬಂದಿದ್ದೇವೆ. You are an electrical contractor, okay? Yeah. You took some contract A, B, C company. ಸೊ ಈಗ ನಾನು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಆಗಿದ್ದೇನೆ. ನಾನು ABC ಈ ಕಂಪನಿಗಳಲ್ಲಿ ನಾನು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದೇನೆ. Do you need to sign a document for that? ಸೊ ಆ ಕಂಪ್ನಿಯಲ್ಲಿ ನಾನು ಕೆಲಸವನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ನಾನು ಡಾಕ್ಯುಮೆಂಟಲ್ಲಿ ಸೈನ್ ಮಾಡಬೇಕಾ ಬೇಡವಾ? ಆ ಒಂದು ಪ್ರಾಜೆಕ್ಟ್ ತೆಗೆದುಕೊಳ್ಬೇಕಾದ್ರೆ ಸಿಗ್ನೇಚರ್ ಮಾಡಬೇಕು. ಎಸ್. Then now are you responsible to fulfill that commitment? ಆ ಒಂದು ಯೋಜನೆಯನ್ನು ಸಂಪೂರ್ಣಗೊಳಿಸಲಿಕ್ಕಾಗಿ ಅದರ ಪೂರ್ಣ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿಲ್ವಾ ಸೈನ್ ಮಾಡಿದ್ಮೇಲೆ? But from morning till evening he is sleeping. ಬಟ್ ಆದರೆ ನಾನು ಸಿಗ್ನೇಚರ್ ಮಾಡಿದ್ದೇನೆ, ಜವಾಬ್ದಾರಿ ನನ್ನ ಮೇಲೆ ಇದೆ. ಆದರೆ ಬೆಳಗಿನ ಸಾಯಂ ತನಕ ಗಿಳಿಸ್ಕೊಂಡು ಮನೇಲಿ ಆರಾಮಾಗಿ ಮಲಗಿದ್ದೆ. Then in the evening he goes to the site and looks around and says, what all work is done? ಸೊ ಆದರೆ ಸಂಜೆ ಜಸ್ಟ್ ಆ ಸ್ಥಳಕ್ಕೆ ಹೋಗಿ ABC ಕಂಪ್ನಿ ಆ ಸ್ಥಳಕ್ಕೆ ಹೋಗಿ ಸುತ್ತಮುತ್ತ ನೋಡಿ ಯಾವ್ಯಾವ ಕೆಲಸ ಆಗಿದೆ, ಇದೆಲ್ಲ ಏನೆಲ್ಲ ಕೆಲಸ ಮಾಡಿದ್ರೆ ಏನು ಕೆಲಸ ಆಯಿತು ಇಷ್ಟೇ ನೋಡ್ಕೊಂಡು ಬರ್ತಾರೆ. And then he goes to the bar till late night and reaches home drunk, and early morning again he is sleeping. ಸೊ ಅದಾದಮೇಲೆ Is that life? There are like this. Okay. Now how long will his contract work? ಸೊ ಈ ರೀತಿ ಜಸ್ಟ್ ಆ ಸ್ಥಳಗಳಿಗೆ ಸಾಯಂಕಾಲ ಹಂಗೆ ಬರ್ತಾ ಲೇಟಾಗಿ ಬಾರಲ್ಲಿ ಕಾಲ ಕಳೆದು ಫುಲ್ ಟುಮ್ ನೋಡಿಕೊಂಡು ಮತ್ತೆ ಮನೆ ಬರೋದು, ಮನೆಗೆ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ತಲೆ ಹಿಡ್ಕೊಂಡಿರ್ತದೆ, ಪುನಃ ಬೆಳಗ್ಗಿಂದ ಮಲ್ಕೊಂಡ್ರು ಮನೇಲಿ ಕಾಲ ಕಳೆಯೋದು, ಸಾಯಂಕಾಲ ಮಾತ್ರ ಸೈಟ್ಗೆ ಹೋಗೋದು. ಈ ರೀತಿ ಇದ್ರೆ ಎಲ್ಲಿ ತನಕ ನನ್ನ ಆ ಕಾಂಟ್ರಾಕ್ಟ್ ಜೀವನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? Will the company put a case on him and see to it that this fellow's life is made miserable? ಖಂಡಿತವಾಗಿಯೂ ಆ ಕಂಪನಿಯವರು ನನ್ನ ಮೇಲೆ ಕೇಸ್ ಹಾಕಿ ನನ್ನ ಜೀವನವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ? Now he is working for me. Next example, he is working for me. ಇನ್ನೊಂದು ಉದಾಹರಣೆ ಏನಂದ್ರೆ, ಈಗ ನಾನು ಇವರ ಅಧೀನದಲ್ಲಿ ಕೆಲಸ ಮಾಡ್ತಿದ್ದೇನೆ. Small job, ಸಣ್ಣ ಕೆಲಸ, but extremely committed. ಬಟ್ ಆದರೆ ಆ ಸಣ್ಣ ಕೆಲಸ ಆದರೂ ಕೂಡ ಅದರಲ್ಲಿ ಶಿಸ್ತುಬದ್ಧನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. Anything I am saying, done, quality. ಸೊ ಇವ್ರು ಏನೇ ಹೇಳಿ ನಾನು ಚಾಚು ತಪ್ಪದೆ ಅವ್ರು ಹೇಳಿದ ರೀತಿಯಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾರೆ. Instead of finishing by 6, he has finished it by 3 o'clock. ಸೊ ಇವ್ರು ಕೊಟ್ಟಿರುವಂಥ ಕೆಲಸ 6 ಗಂಟೆ ಒಳಗಡೆ ಮುಗಿಬೇಕೆಂಬುದಾಗಿ ಹೇಳಿದ್ದಾರೆ, ಬಟ್ ನಾನು 3 ಗಂಟೆಗೆ ಮುಗಿಸ್ಬಿಟ್ಟೆ. And comes to me and says, can you give me some other job? ಸೊ ಆಗ ನಾನು ಮತ್ತೆ ಕೇಳ್ತಿದ್ದೇನೆ, ನೀವು ಕೊಟ್ಟಿದ್ದಂಥ ವರ್ಕ್ ಕೆಲಸ ಸರ್ 3 ಗಂಟೆಗೆ ಮುಗಿದೋಯ್ತು, ಇನ್ನು ಯಾವ್ದಾದ್ರು ಕೆಲಸ ಇದ್ರೆ ಕೊಡಿ. I give him another job. ಆಗ ಮತ್ತೆ ಇನ್ನೊಂದು ಕೆಲಸನ ಕೊಟ್ಟರು, He doesn't know. ಬಟ್ ಅದು ನನಗೆ ಗೊತ್ತಿಲ್ಲ. So I teach him. ಸೊ ಆಗ ಇವರು ನನಗೆ ಕಲಿಸ್ಕೊಟ್ರು. Other workers will finish the next day by 8 o'clock. ಸೊ ಬೇರೆ ಕೆಲಸಗಾರರು ಮಾರನೇ ದಿನ 8 ಗಂಟೆ ಮುಗಿಸಿದ್ರು. 4 o'clock in the evening he has come back again. ಬಟ್ ನಾನು 4 ಗಂಟೆಗೆ ಬಂದ್ಬಿಟ್ಟು ಆ ಕೆಲಸನ ಕೊಟ್ಟು ಬೇಗನೆ ಮುಗಿಸಿದೆ. Finished. ಮುಗಿದೋಯ್ತು 4 ಗಂಟೆಗೆ. So will I teach him more and more? ಸೊ ಈಗ ನನಗೆ ಏನೇ ಕೆಲಸ ಗೊತ್ತಿಲ್ಲದೆ ಇದ್ರು ಕೂಡ, ಬಟ್ ಇವರು ಹೆಚ್ಚೆಚ್ಚಿಗೆ ನನಗೆ ಕೆಲಸನ ಕಲಿಸ್ಕೊಡಲ್ಲ? Why am I teaching him more and why am not teaching her more? ಸೊ ಏತಕ್ಕಾಗಿ ನನಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಗೊತ್ತಿಲ್ಲ ಅಂದ್ರೂ ಕೂಡ ಬೇರೆ ಕೆಲಸಗಳನ್ನ ಬಗ್ಗೆ ನಾನು ಕಲಿಸ್ಕೊಡ್ತಾ ಇದ್ದಾರೆ, ಯಾಕೆ ಇನ್ನೊಬ್ಬರಿಗೆ ಅದು ಕಲಿಸ್ಕೊಡೋಕೆ ಸಾಧ್ಯವಾಗ್ತಿಲ್ಲ? Because of his commitment. ಯಾಕೆಂದ್ರೆ ನನ್ನ ಆ ಶಿಸ್ತು ಬದ್ಧತೆಯ ಜೀವಿತ. After 2 years, will he be in the same position or he has become a manager in my company? ಸೊ ಈ ಕಂಪನಿಯಲ್ಲಿ ನಾನು ಸಣ್ಣ ಕೆಲಸ ಮಾಡ್ತಾ ಇದ್ದೆ, ಬಟ್ ಆದರೆ ಶಿಸ್ತುಬದ್ಧನಾಗಿ ಕೆಲಸ ಮಾಡ್ತಾ ಇದ್ದರಿಂದ ಈ 2 ವರ್ಷ ಕಳೆದ ಮೇಲೆ ನಾನು ಅದೇ ಲೆವೆಲ್ ಇರ್ತೀನ ಅಥವಾ ಆ ಕಂಪನಿಗೆ ಮ್ಯಾನೇಜರ್ ಆಗಿ Is he getting the same salary or extremely high salary? ಸೊ ಹಾಗಾದ್ರೆ ನಾನು ಈಗ ಮೊದಲೇ ಯಾವ ಥರ ಸಂಬಳ ತೆಗೆದುಕೊಳ್ತಾ ಇದ್ನೋ ಅದೇ ರೀತಿ ಸಂಬಳ ತೆಗೆದುಕೊಳ್ತೇನೆ, 2 ವರ್ಷ ಆದ್ಮೇಲೆ ಅದಕ್ಕೆ ಹೆಚ್ಚಿನ ಸಂಬಳ ತೆಗೆದುಕೊಳ್ತೇನೆ. Your commitment is what is called as I trust in God. ಸೊ ನಿಮ್ಮ ಆ ಒಂದು ಶಿಸ್ತುಬದ್ಧತೆ, ಆ ಬದ್ಧರಾಗಿ ಮುನ್ನಡಿತೀರಲ್ಲ, ಅದಾಗಿದೆ ಯೇಸುವೆ ನಾನು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೇನೆ ಎಂಬುದಾಗಿ ಇರುವಂತಹ ಒಂದು ಸಾಕ್ಷಿಯಾದ. A person who is committed will not move this side or that side. ಸೊ ಒಂದು ವ್ಯಕ್ತಿ ಯಾವಾಗ ಅದಕ್ಕೆ ಬದ್ಧನಾಗಿರ್ತಾನೋ, ಯಾವಾಗ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗೋದಿಲ್ಲ.
I'm not telling you a lie. I had a worker in my company. ಸೊ ಇವರು ಸುಳ್ಳು ಹೇಳ್ತಲ್ಲ, ಸತ್ಯವನ್ನು ಹೇಳ್ತಾ ಇದಾರೆ. ಇವರ ಕಂಪನಿಯಲ್ಲಿ I'm not telling you a lie. In the name of Jesus, I'm telling you the truth. ಸೊ ಇವರು ಸತ್ಯವನ್ನು ಹೇಳ್ತಾ ಇದಾರೆ ಯೇಸುವಿನ ನಾಮದಲ್ಲಿ. He started as a small job. ಸೊ ಇವರ ಕಂಪನಿಯಲ್ಲಿ, ಇವರು ಬಾಂಬೆಲಿ ಇವರಿಗೆ ಫ್ಯಾಕ್ಟ್ರಿ ಇರುವಾಗ ಇವರ ಕಂಪನಿಯಲ್ಲಿ ಜಸ್ಟ್ ಚಿಕ್ಕ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂತ ಒಂದು ವ್ಯಕ್ತಿ ಇದ್ದ. We start at 7 in the morning. ಸೊ 7 ಗಂಟೆಯಿಂದ ಕೆಲಸ ಪ್ರಾರಂಭ ಆಗ್ತಾ ಇತ್ತು. This fellow will be there at 6:30. 6:30ಗೆ ಕಂಪನಿಗೆ 7 ಗಂಟೆ ಕೆಲಸ ಸ್ಟಾರ್ಟ್ ಆದ್ರೆ 6:30ಗೆ ಬಂದು 7 o'clock is close time. ಸೊ ಸಾಯಂಕಾಲ 7 ಗಂಟೆಗೆ ಜಸ್ಟ್ ಕೆಲಸ ಮುಗಿತದೆ. So when we work on the machine, our whole body is black. ಸೊ ಆ ಒಂದು ಮೆಷಿನ್ ಅಲ್ಲಿ ಅವ್ರು ಕೆಲಸ ಮಾಡುವಾಗ ಇಡೀ ಬಟ್ಟೆಗಳೆಲ್ಲವೂ ಕೂಡ ಕೈ ಕಾಲುಗಳೆಲ್ಲವೂ ಕೂಡ ಕಪ್ಪು ಕಲರ್ ಆಗಿರುತ್ತೆ. So each one will go one after another to take bath. ಸೊ ಆ ಸಂದರ್ಭದಲ್ಲಿ ಕೆಲಸ ಮುಗಿದ ನಂತರ ಒಬ್ಬರಾದ್ಮೇಲೆ ಒಬ್ರು ಹೋಗಿ ಅಲ್ಲಿ ಕೈ ಕಾಲು ತೊಳ್ಕೊಂಡು ಸ್ನಾನ ಮುಗಿಸು ಬರಬೇಕಾಗಿತ್ತು. When 7 o'clock is the closing time, there will be workers who will close at 6:45 and 15 minutes they will use for bath. ಸೊ 6:45ಗೆ 7 ಗಂಟೆ ಕೆಲಸ ಮುಗಿಬೇಕು. ಆಗ ಎಲ್ಲರೂ ಕೂಡ 6:45ಗೆ ಮೆಷಿನ್ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಇನ್ನು 1/4 ಗಂಟೆಯಲ್ಲಿ ಹೋಗಿ ಎಲ್ಲರೂ ಕೂಡ ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಅಲ್ಲಿಂದ They have to clean the machine before leaving. ಅವರು ಆ ಮೆಷಿನ್ ಕೆಲಸ ಮುಗಿಸಿದ ತಕ್ಷಣ ಅದೆಲ್ಲವನ್ನ ಕ್ಲೀನ್ ಮಾಡಿ ಹೋಗ್ಬೇಕಾಗಿತ್ತು. So they will start at 6:45. ಸೊ ಅವರು ಹಾಗಾಗಿ 6:45ಗೆ ದೇ ಸ್ಟಾರ್ಟೆಡ್. This fellow will not stop till 7:05. ಸೊ ಆದ್ರೆ ಈ ವ್ಯಕ್ತಿ ಮಾತ್ರ ಸಣ್ಣ ಕೆಲಸ ಮಾಡ್ತಿದ್ದ ಈ ವ್ಯಕ್ತಿ ಈವನ್ 7 ಗಂಟೆ 5 ನಿಮಿಷ ಆದ್ರೂ ಕೂಡ And as long as they are having bath, his machine will be working sometime till 7:30. ಸೊ ಇವರೆಲ್ಲರೂ ಕೂಡ 1/4 ಗಂಟೆ ಮುಂಚಿತವಾಗಿ ಎಲ್ಲ ಕೈಕಾಲು ತೊಳ್ಕೊಳಕ್ ಹೋಗಿದ್ರು ಕೂಡ ಈ ವ್ಯಕ್ತಿ ಮೆಷಿನ್ ಹತ್ರ ನಿಂತ್ಕೊಳ್ತಾ ಇದ್ದ. ಈವನ್ ಆ ಜಾಬ್ ಮುಗಿಬೇಕಾದ್ರೆ ಕೆಲವು ಟೈಮ್ 7:15 ಕೂಡ ಆಗ್ತಾ ಇತ್ತು. So he asked me, why not you also wait for 2 hours? We both can work. You operate 2 machine, I operate 2 machine, 2 hours more. The production will increase, let everybody go. ಸೊ ಎಲ್ಲರೂ 7 ಗಂಟೆ ಕೆಲಸ ಮುಗಿತು, ಅವರೆಲ್ಲ ಹೋಗ್ಲಿ, ನೀವು ಯಾಕೆ ನಮ್ಮ ಜೊತೆ ಇದ್ರೆ ಅಟ್ಲೀಸ್ಟ್ ಇನ್ನೊಂದು 2 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿ ಜಸ್ಟ್ ಎಷ್ಟು ಪ್ರೊಡಕ್ಷನ್ ತೆಗಿಬೋದು ನನ್ನ ಕಂಪ್ನಿಗೆ, ಈ ಕಂಪ್ನಿಗೆ. So we began to work 4 machines, 2 hours more. ಸೊ ಆ 2 ಗಂಟೆಯಲ್ಲಿ ಇವರು 2 ಮೆಷಿನ್ ಅನ್ನು ಮತ್ತು ಆ ಸಹೋದರ 2 ಮೆಷಿನ್ ಅಲ್ಲಿ ಕೆಲಸ ಮಾಡಿ ಹೆಚ್ಚಿಗೆ ಉತ್ಪತ್ತಿಯನ್ನು ಮಾಡ್ತಾ ಇದ್ರು. Now will I give him the same salary? ಈಗ ಈ ಕಂಪನಿಯ ಓನರ್ ಖಂಡಿತವಾಗಿಯೂ ಆ ವ್ಯಕ್ತಿಗೆ ಜಸ್ಟ್ ಬೇರೆಯವರು ಕೊಡುವಂತ ಅದೇ ರೀತಿಯ ಸಂಬಳವನ್ನು ಈ ವ್ಯಕ್ತಿ ಕೂಡ ಕೊಡ್ತಾರ ಅಥವಾ ಜಾಸ್ತಿ ಕೊಡ್ತಾರೆ? I saw to it that I not only increased his salary, I took care of his family. ಸೊ ಆಗ ಆ ವ್ಯಕ್ತಿಗೆ ಸಂಬಳವನ್ನು ಹೆಚ್ಚಿಗೆ ಮಾಡಿದ ಮಾತ್ರವಲ್ಲ, ಅವರ ಇಡೀ ಕುಟುಂಬದ ಖರ್ಚು ವೆಚ್ಚಗಳನ್ನು ಕೂಡ ಇವರೇ ನೋಡ್ಕೊಳ್ಳಿಕ್ಕೆ. A day came when he is supposed to get married. ಸೊ ಒಂದು ದಿನ ಬಂತು, ಆಗ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಮದುವೆ ಆಗುವಂತ ದಿನ ಬಂತು. Marriage is in the evening. ಸೊ ಮದುವೆ ಇರೋದು ಸಂಜೆ ಸಮಯದಲ್ಲಿ. 7 o'clock he's at work. I said, why did you come? No, I can work up till afternoon and I can go for marriage in the evening. His own marriage. I've never seen a person like him. Okay? ಸೊ ಆ ವ್ಯಕ್ತಿ ಮದುವೆ ಮಾಡ್ಕೊಳ್ಳೋ ದಿನ ಅದು. ಆ ದಿನದಲ್ಲೂ ಕೂಡ ಆ ವ್ಯಕ್ತಿ ಸಾಯಂಕಾಲ ಮದುವೆ ಇದೆ ಛತ್ರದಲ್ಲಿ, ಬಟ್ ಆದ್ರೆ ಬೆಳಿಗ್ಗೆ 7 ಗಂಟೆಗೆ ಡ್ಯೂಟಿ ಬಂದಿದ್ದಾರೆ. ಇವ್ರು ಕೇಳಿದ್ರು, ಇವತ್ತು ನೀನ್ ಮದುವೆ ಅಲ್ವಾ, ನೀನ್ ಯಾಕೆ ಇಲ್ಲಿ ಬಂದಿಲ್ಲ, ಮಧ್ಯಾಹ್ನ ತನಕ ಕೆಲಸ ಮುಗಿಸ್ತಾನೆ. I am giving you real truth. ಜಸ್ಟ್ ಇದು ಸುಳ್ಳಲ್ಲ, ಇದು ಸತ್ಯವನ್ನು ತಿಳಿಸ್ತಾ ಇದ್ದಾರೆ. The production began to increase. ಸೊ ಆಗ ಇವರ ಕಂಪನಿಯಲ್ಲಿ ಜಸ್ಟ್ ಉತ್ಪತ್ತಿ ಮಾಡುವಂತ ವಸ್ತುಗಳು ಜಾಸ್ತಿ ಆದವು. I began to keep everything on him and go and bring more business. ಸೊ ಆಗ ಸಂಪೂರ್ಣ ಜವಾಬ್ದಾರಿನ ಆ ವ್ಯಕ್ತಿ ಕೈಗೆ ವಹಿಸಿಕೊಟ್ಬಿಟ್ಟು ಇವರು ಹೊರಗಡೆ ಹೋಗಿ ಆರ್ಡರ್ ಇಟ್ಕೊ ಬರ್ಲಿಕ್ಕೆ ಹೋದ್ರು. Then I began to get another business where the cash would come. ಸೊ ಇವರು ಇನ್ನೊಂದು ಬಿಸ್ನೆಸ್ ಕೂಡ ಪ್ರಾರಂಭಿಸಿರೋದು ಹಣ ಬರುವಂತ. All other would ಹಣ ಬರುವಂತ be on check, but this business, particular business, there would be cash coming. ಸೊ ಬೇರೆದೆಲ್ಲ ಚೆಕ್ ಮೂಲಕ ಬರುವಂತದ್ದು, ಇದು ಈಗ ಡೈರೆಕ್ಟ್ ಆಗಿ ಹಣ ಕೈಗೆ ಸೇರುವಂತ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭಿಸಿದ್ರು. So I found his commitment going down. ಸೊ ಆಗ ಈ ವ್ಯಕ್ತಿಯಲ್ಲಿದ್ದಂತಹ ಆ ಒಂದು ಬದ್ಧತೆ, ಶಿಸ್ತುಬದ್ಧತೆ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. I found him becoming irregular in work. ಸೊ ಆಗ ಆ ವ್ಯಕ್ತಿ ಕೆಲಸ ಬರೋದು ಕೂಡ ಕೆಲವು ದಿನದಲ್ಲಿ ಹೆಚ್ಚು ಕಡಿಮೆ ಸಮಯ ಕರೆಕ್ಟ್ ಬರ್ತಾ ಇರಲಿಲ್ಲ, ರಜೆ ಹಾಕೋದು, ಈ ರೀತಿ ಏರುಪೇರು ಆಗ್ತಾ ಇತ್ತು. So I began to check on him. ಸೊ ಆಗ ಇವರು ಆ ವ್ಯಕ್ತಿಯ ಹಿಂದೆ ಇದ್ದು ಪರೀಕ್ಷೆ ಮಾಡ್ಲಿಕ್ಕೆ ನೋಡಿದ್ರು. I found him after work, he would go and take alcohol, which he never would do for so many years.
ಸೊ ಆಗ ಇವ್ರಿಗೆ ಒಂದು ವಿಷಯ ಗೊತ್ತಾಯ್ತು, ಅದೇನಂತಂದ್ರೆ ಕೆಲಸ ಮುಗಿದಾದ್ಮೇಲೆ ಈ ವ್ಯಕ್ತಿ ಹೋಗಿ ಬಾರ್ಗೆ ಹೋಗಿ ಜಸ್ಟ್ ಎಣ್ಣೆ ಹೊಡೆಯುವಂತ And I began to wonder, this man was so careful about money. Why is he drinking now alcohol? ಸೊ ಆಗ ಇವ್ರಿಗೊಂದು ಆಶ್ಚರ್ಯಕರವಾದ ಒಂದು ಪ್ರಶ್ನೆ ಬಂತು. ಈ ವ್ಯಕ್ತಿ ಪ್ರಾರಂಭದಿಂದ ನೋಡ್ತಾ ಈ ಅಭ್ಯಾಸ ಇರಲಿಲ್ಲ, ಹಣಕ್ಕೆ ಅಷ್ಟು ಮೌಲ್ಯತೆಯನ್ನು ಕೊಡುವಂತ ವ್ಯಕ್ತಿ ಹೇಗೆ ತಾನೆ ಈಗ ಇಂಥ ಒಂದು ದುಶ್ಚಟಕ್ಕೆ ಇಷ್ಟು ಹಣವನ್ನು ಖರ್ಚು ಮಾಡ್ತಾನೆ. Then I found that this man would take cash and not put it in the book. ಸೊ ಆಗ ಇವ್ರಿಗೆ ಗೊತ್ತಾಯ್ತು ಏನಂತಂದ್ರೆ, ಜಸ್ಟ್ ಇವರಿಗೆ ಇವರ ಕಂಪ್ನಿಯಲ್ಲಿ ಎಲ್ಲ ಜವಾಬ್ದಾರಿ ವಹಿಸಿದ್ರಲ್ಲ, ಆ ಹಣ ಡೈಲಿ ಬರುವಂತ ಹಣ, ಆ ಹಣದಲ್ಲಿ ಲೆಕ್ಕ ಬರೆಯಲ್ದೇನೆ ಸ್ವಲ್ಪ ಹಣ ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ಖರ್ಚು ಮಾಡ್ತಾರೆ. I began to tell him about his wrongdoing. ಸೊ ಆಗ ಇವರು ಆ ವ್ಯಕ್ತಿ ಏನ್ ತಪ್ಪು ಮಾಡ್ತಾನೆ ಎಂಬುದಾಗಿ ಅದನ್ನು ಗುರುತು ಹಚ್ಚಿದ ಮೇಲೆ ಆ ವ್ಯಕ್ತಿಗೆ ತಿಳುವಳಿಕೆಯನ್ನು ಕೊಟ್ಟರು. I began to give him chance after chance. ಆ ವ್ಯಕ್ತಿಗೆ ಪದೇ ಪದೇ ಒಂದಾದ ಮೇಲೆ ಒಂದು ಅವಕಾಶಗಳನ್ನು ಕೊಟ್ಟರು ತಿದ್ದುಕೊಳ್ಳಿಕ್ಕಾಗಿ. But his habit would not stop. ಆದರೆ ಆ ವ್ಯಕ್ತಿಯ ಆ ಅಭ್ಯಾಸ ಬದಲಾವಣೆ ಆಗಿಲ್ಲ. So I had to tell him to leave. ಆಗ ಆ ವ್ಯಕ್ತಿಗೆ ಹೇಳಿದ್ರು, ದಯವಿಟ್ಟು ನನ್ನ ಕಂಪ್ನಿ ಕೆಲಸ ಮಾಡೋದು ಬೇಡ, ನೀವು ಬಿಟ್ಟು ಹೋಗು. Alcohol took over his life so much. ಸೊ ತದನಂತರ ಆ ದುಶ್ಚಟ, ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡುವಂಥ ಆ ದುಶ್ಚಟ ಸಂಪೂರ್ಣ ಜೀವನವನ್ನು, The habit of picking up cash from the box. ಸೊ ಅವನು ಈ ಕಂಪನಿ ಪ್ರಾರಂಭಿಸಿದಂತಹ ಆ ಕ್ಯಾಶ್ ಇಂದ ಹಣವನ್ನು ಖರೀದಿಸಿದಂತಹ ಸ್ವಭಾವ, The same man ended up becoming a thief. ಸೊ ಆ ಕಂಪನಿ ಬಿಟ್ಟೋದ್ಮೇಲೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ದೊಡ್ಡ ಕಳ್ಳನಾಗಿ ಮಾರ್ಪಟ್ಟ. So I saw with my own eyes people hammering him on the street. ಸೊ ಇವರು ತನ್ನ ಕಣ್ಣಾರೆ ನೋಡಿದ್ದಾರೆ, ರಸ್ತೆಯಲ್ಲಿ ಅನೇಕ ವ್ಯಕ್ತಿಗಳು ಈ ವ್ಯಕ್ತಿ ಕದಿಯುವಾಗ ಸೇರಿಕೊಂಡ್ರು, ಜನಗಳು ಒಡೆದಿರೋದು ಕೂಡ ನೋಡಿದ್ದಾರೆ. A man of commitment. ಒಂದು ಕಡೆ ಅಷ್ಟು ಶಿಸ್ತು ಬದ್ಧತೆಯಿಂದ ಇದ್ದಂತಹ ವ್ಯಕ್ತಿ, That I could leave the whole factory and go. ಆ ಶಿಸ್ತು ಬದ್ಧತೆ ನೋಡಿ ಇಡೀ ಕಂಪನಿಯ ಎಲ್ಲ ವ್ಯವಹಾರಗಳು ಆ ವ್ಯಕ್ತಿ ಕೈ ಕೊಟ್ಬಿಟ್ಟು ಇವ್ರು ಹೊರಗಡೆ ಹೋಗಿದ್ರು. It started with small things. ಜಸ್ಟ್ ಅದು ಸಣ್ಣ ವಿಷಯದಿಂದ ಪ್ರಾರಂಭವಾಯಿತು. And when money began to come in cash at a high speed, ಯಾವಾಗ ಹಣ ಕೈಗೆ ಬರುವಂತ ದುಡ್ಡಿನ ರೂಪದಲ್ಲಿ ಹೆಚ್ಚಿಗೆ ಬರಲಿಕ್ಕೆ ಪ್ರಾರಂಭವಾಯಿತು, the habits went wrong. ಸೊ ಆಗ ಆತನ ಅಭ್ಯಾಸಗಳು ಸಂಪೂರ್ಣವಾಗಿ ಬದಲಾವಣೆ ಆಗಲಿಕ್ಕೆ ಲೋಕದ ರೀತಿಯಲ್ಲಿ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಯಿತು. He began to become a thief and he was on the street. ಸೊ ಆತನು ದೊಡ್ಡ ಕಳ್ಳನಾಗಿ ಮಾರ್ಪಟ್ಟು ಈಗ ಆತನು ಜಸ್ಟ್ ಈಗ ಲೋಕದ ವ್ಯಕ್ತಿಯಾಗಿ ಜೀವಿಸುವ ವ್ಯಕ್ತಿಯಾಗಿದೆ. Did he ever think that he would end up there? ಖಂಡಿತವಾಗಿಯೂ Excellent skilled worker. ಖಂಡಿತವಾಗಿಯೂ ಅಂತ ಶಿಸ್ತು ಪದ್ಧತಿಯಿಂದ ಇರುವಂಥ ವ್ಯಕ್ತಿ ತನ್ನ ಜೀವನವನ್ನು ಈ ರೀತಿ ಮುಂದೆ ಒಂದು ದಿನ ಹಾಳು ಮಾಡ್ಕೊಳ್ತೇನೆ ಎಂಬುದಾಗಿ ಖಂಡಿತವೂ ನಾವು ಯೋಚನೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. When his commitment changed, ಯಾವಾಗ ಆತನ ಆ ಒಂದು ಶಿಸ್ತು ಪದ್ಧತಿ, ಆ ಒಂದು ಬದ್ಧತೆ ಚೇಂಜ್ ಆಯಿತು, everything in his life changed. ಆತನ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಯಿತು. I've seen it. ನೀವು ಕಣ್ಣಾರಾಗಿ ನೋಡಿದಾಗ. So all these things that I've experienced, when you study the Word of God, those examples that come to your mind makes you realize that if I am not committed to the Word, I will end up in a disaster. ಸೊ I have built my house on the sand. ಸೊ ದೇವರ ವಾಕ್ಯಗಳನ್ನು ಓದುವಾಗ, ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ಈ ರೀತಿಯ ಉದಾಹರಣೆಗಳನ್ನು ದೇವರು ನಮಗೆ ಜ್ಞಾಪಕಪಡಿಸಿ ಕೊಟ್ಟು ಜಸ್ಟ್ ನಮಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಜಸ್ಟ್ ನಿನ್ನ ಮನೆ ಇನ್ನೂ ಕೂಡ ಜಸ್ಟ್ ಮಳ್ಳಿನ ಮೇಲೆ ಕಟ್ಟಲ್ಪಟ್ಟದ ಮನೆಯಾಗಿದೆ, ಯಾಕೆಂದರೆ ನೀನು ಇದೇ ರೀತಿ ಮುನ್ನಡೆಯೋದಾದರೆ, ಇನ್ನೂ ಕೂಡ ನೀನು ನನ್ನ ವಾಕ್ಯಕ್ಕೆ ಶಿಸ್ತುಬದ್ಧನಾಗಿ ಒಂದು ಬದ್ಧತೆಯಿಂದ ಮುನ್ನಡೆದು ಹೋದರೆ, ಕಮಿಟ್ಮೆಂಟ್ ಮಾಡಿಕೊಂಡು ಅದೇ ಹಾದಿಯಲ್ಲಿ ಮುನ್ನಡೆದು ಹೋದರೆ, ನಿನ್ನ ಮನೆ ಮಳ್ಳಿನ ಮೇಲೆ ಕಟ್ಟಲ್ಪಟ್ಟದ ಮನೆ ಮಾತ್ರವಲ್ಲ, ಮುಂದೆ ಒಂದು ಬಿದ್ದು ಹೋಗಿ ಅದು ನಿನ್ನನ್ನು ಮಾತ್ರವಲ್ಲ, ನಿನ್ನ ಇಡೀ ಕುಟುಂಬ, ನಿನ್ನ ಜೀವಿತವನ್ನೇ ಅಧೋಗತಿ ಕರ್ಕೊಂಡು ಹೋಗ್ತೀನಿ. People who build their house on the sand, they believe that they can pray a prayer. ಸೊ ಒಂದು ವ್ಯಕ್ತಿ ಮಳೆಯ ಮೇಲೆ ಕಟ್ಕೊಂಡಿರುವಂತಹ ತನ್ನ ಮನೆಯನ್ನು ಕಟ್ಕೊಂಡ ವ್ಯಕ್ತಿಗಳು ಅವ್ರು ನಂಬ್ತಾರೆ, ಹೌದು ನಾವು ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ. They can confess the word of God. ಅವರು ದೇವರ ವಾಕ್ಯಗಳನ್ನು ಕೂಡ ಬಾಯ್ತಿ ನುಡಿಬೇಕೆಂಬುದಕ್ಕೆ ಇಷ್ಟಪಡ್ತಾರೆ. And they can live their life the way they want. ಅವರು ತಮಗೆ ಇಷ್ಟ ಬಂದ ರೀತಿಯಲ್ಲೂ ಕೂಡ ಜೀವನ ನಡೆಸ್ತಾ ಇರ್ತಾರೆ. And because they prayed the prayer, ಅವರು ಪ್ರಾರ್ಥಿಸುವಂತಹ ಆ ಪ್ರಾರ್ಥನೆಯಿಂದಾಗಿ everything will be all right. ಪ್ರತಿಯೊಂದು ಕೂಡ ಅವರು ಮಾಡುವ ಪ್ರಾರ್ಥನೆಯಿಂದಾಗಿ ಎಲ್ಲವೂ ಸರಿಯಾಗ್ತದೆ ಎಂಬುದಾಗಿ ನಂಬಿರ್ತಾರೆ. The Bible doesn't say that. ಬಟ್ ಆದರೆ ದೇವರ ವಾಕ್ಯ ಆ ರೀತಿ ಹೇಳ್ತಾ ಇಲ್ಲ.
I never heard Jesus say to anybody in my life, in the scriptures, anybody, your prayer has healed you. ಸೊ ಖಂಡಿತವಾಗಿಯೂ ನಾವು ದೇವರ ವಾಕ್ಯ ನೋಡೋದಾದ್ರೆ ಯೇಸು ಎಲ್ಲೂ ಕೂಡ ಹೇಳಿಲ್ಲ ನಿಮ್ಮ ಪ್ರಾರ್ಥನೆ ನಿಮ್ಮನ್ನ ಗುಣಪಡಿಸಿತು ಎಂಬುದಾಗಿ. He said your faith has healed you. ಯೇಸು ಹೇಳಿದ್ದಾರೆ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿತು ಎಂಬುದಾಗಿ. Faith requires commitment. ಸೊ ಆ ವಿಶ್ವಾಸ ಅಂತ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ವಿಶ್ವಾಸಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬದ್ಧತೆ, ಕಮಿಟ್ಮೆಂಟ್. Faith requires sacrifice or putting to death myself. ಸೊ ವಿಶ್ವಾಸಕ್ಕೆ ಮತ್ತೊಂದು ಏನು ಬೇಕು ಅಂತಂದ್ರೆ ನನ್ನ ಚಿತ್ತಕ್ಕೆ, ನನ್ನ ಇಷ್ಟಾರ್ಥಗಳಿಗೆ, ನನ್ನ ಬಯಕೆಗಳಿಗೆ ಸಂಪೂರ್ಣವಾಗಿ ಅವುಗಳನ್ನು ತ್ಯಜಿಸಿ ಅವುಗಳನ್ನ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿರಬೇಕು. And when a person is not committed, the person switches over on and off anymore. ಸೊ ಒಂದು ವ್ಯಕ್ತಿ ಸ್ಥಿರಬದ್ಧನಾಗಿ ದೇವರ ವಾಕ್ಯದಲ್ಲಿ ಸ್ಥಿರಬದ್ಧನಾಗಿ ನಿಲ್ಲದೆ ಹೋದ್ರೆ ಆ ವ್ಯಕ್ತಿ ಯಾವಾಗಲೂ ಒಂದ್ಸಲ ಅವನ ಸ್ವಿಚ್ ಆನ್ ಆಗ್ತದೆ, ಆಫ್ ಆಗ್ತದೆ, ಆ ಕಡೆ ಈ ಕಡೆ ಆಗಿ ಕೊನೆಗೆ ಸಂಪೂರ್ಣವಾಗಿ ನಷ್ಟಪಟ್ಟು ಹೋಗ್ತದೆ. They can be high one day, praise the Lord, and the next week you don't see them in church at all. ಸೊ ಒಂದು ದಿನ ಆ ವ್ಯಕ್ತಿ ಉತ್ಸುಕತನಾಗಿ ಚರ್ಚಲ್ಲಿ ಎಲ್ಲರೂ ಕೇಳಿಸಿರ್ತೀರಿ ಉಚ್ಚಸ್ವರದೊಂದಿಗೆ ಹಾಲೆಲೂಯಾ ಹಾಲೆಲೂಯಾ ಪ್ರೈಸ್ ಲಾರ್ಡ್ ಎಂಬುದು ಹೇಳ್ತಾನೆ. ತಾನು ಮುಂದಿನ ವಾರ ನೋಡೋದು ಚರ್ಚೆಗೆ ಕಾಣೋದಿಲ್ಲ. They are in and out of their commitment. ಅವರ ಆ ಒಂದು ಬದ್ಧತೆಯಲ್ಲಿ ಭದ್ರಾಗ್ತಾರೆ, ಕೆಲವರು ಬದ್ಧತೆ ಹೊರಡ ಬರ್ತಾರೆ. ಓ ಧ್ಯಾನ ಕೂಡ ಬರ್ತೇನೆ ಬ್ರದರ್, ನಾನು ಪ್ರಾಣ ಹೋದ್ರೂ ಕೂಡ ಇನ್ನೊಂದ್ಸಲ ಧ್ಯಾನ ಕೂಡ ಮಿಸ್ ಮಾಡೋದಿಲ್ಲ, ಕೆಲವು ಟೈಮಲ್ಲಿ ಬರ್ತಾರೆ, ಬ್ರದರ್ ಬಿಸಿ ಇತ್ತು ಬರೋಕ್ಕಾಗಲಿಲ್ಲ, ಕಮಿಟ್ಮೆಂಟ್ನ ಬದಲಾಯಿಸ್ಕೊಳ್ತಾರೆ. Do they do the same when it comes to going to their office? ನಾವು ಈ ರೀತಿ ಕಾರ್ಯವನ್ನ ನಾವು ಆಫೀಸ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? If you are a full timer, I guarantee you, you will not come to church at 8 o'clock. But if you are working in the office, even if you came from wedding at 2 o'clock in the morning, at 8 o'clock you will be in the office. ಸೊ ಅಂದ್ರೆ Coming to church is not a guarantee. ಸೊ But ನೀವು going to the office is always a guarantee. ಸೊ ಅದರ್ಥ ನೀವು ಜಸ್ಟ್ ಪೂರ್ಣಾವಧಿ ಸೇವೆ ಮಾಡ್ತಾ ಇದ್ದೀರಿ. ಜಸ್ಟ್ ನೀವು ಚರ್ಚ್ಗೆ ಆ ಸೇವಾ ಕಾರ್ಯಕ್ಕೆ ಚರ್ಚೆಗೆ ಬರಲಿಕ್ಕಾಗಿ 8 ಗಂಟೆಗೆ ಪ್ರತಿದಿನ ಬರಬೇಕು. ಬಟ್ ನೀವು ಚರ್ಚ್ಗೆ 8 ಗಂಟೆಗೆ ಬನ್ನಿ ಅಂತಂದರೆ ಕೆಲವು ಟೈಮಲ್ಲಿ ನಮ್ಗೆ ಬರಲಿಕ್ಕಾಗಲ್ಲ, 8 ಗಂಟೆ 9 ಗಂಟೆ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಏನೇನಿಲ್ಲ ಪೂರ್ಣಾವಧಿ ಸೇವೆಯಲ್ಲಿ ಇದ್ದೀರಿ. ಬಟ್ ಆದರೆ ನೀವು ಒಂದು ಕಂಪನಿಲಿ ಕೆಲಸ ಮಾಡುವಾಗ 8 ಗಂಟೆಗೆ ನೀವು ಹೋಗ್ಬೇಕೆಂಬುದಾಗಿ ಮೊದಲೇ ನಿಮ್ಗೆ ಅದು ಗೊತ್ತಿರೋದ್ರಿಂದ ಕಂಪ್ನಿಗೆ ಹೋಗ್ಬೇಕು ಅಂತೇಳಿ ರಾತ್ರಿ 2 ಗಂಟೆ ಎಲ್ಲೋ ಒಂದು ಕಡೆ ಮದುವೆಗೆ ಹೋಗಿದ್ದೀರಿ, ರಾತ್ರಿ ಬೆಳಿಗ್ಗೆ ಜಾವ 2 ಗಂಟೆಗೆ ಮನೆ ಬಂದಿದ್ರು ಕೂಡ ಬೆಳಿಗ್ಗೆ 8 ಗಂಟೆ ಕರೆಕ್ಟಾಗಿ ನೀವು ಕಂಪ್ನಿ ತಲುಪಿರ್ತೀರಿ. Is that right, Sister Mary? When you are in the office? Every day same time? But is it the same when it comes to church? ನಾವು ಕೆಲಸಕ್ಕೆ ಹೋಗ್ಲಿಕ್ಕಾಗಿ ಖಂಡಿತವಾಗಿಯೂ ಕರೆಕ್ಟ್ ಸಮಯಕ್ಕೆ ಹೋಗ್ತೇವೆ. ಆದರೆ ಅದೇ ದೇವರ ವಿಷಯದಲ್ಲಿ ಬರುವಾಗ, ದೇವರ ಸೇವೆ ಮಾಡುವಂಥ ವಿಷಯದಲ್ಲಿ ಬರುವಾಗ ಖಂಡಿತವಾಗಿ Do you know why it ಅದೇ is ಥರ so? ಬದ್ಧತೆ ಭದ್ರಾಗಿದ್ದೇವಾ? Do you know why it's so? ಯಾಕೆ ಗೊತ್ತಾ? Because in the company when you go according to what you interpret and your timing, they'll say don't come from tomorrow. ಸೊ ಯಾಕೆ ಕಂಪನಿಗೆ ನಾವು ಕರೆಕ್ಟ್ ಸಮಯಕ್ಕೆ ಹೋಗ್ತೀವಿ ಅಂತಂದರೆ ನಾನು ಇಷ್ಟ ಬಂದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಇಷ್ಟ ಬಂದ ರೀತಿಯಲ್ಲಿ ಬರ್ತೇನೆ ಎಂಬುದಾಗಿ ನಾನು ಅಂದ್ಕೊಂಡು ಮುನ್ನಡೆದ್ರೆ ಕಂಪನಿ ಯಾವ ಪುಣ್ಯ ಇಟ್ಕೊಳ್ಳೋದಿಲ್ಲ ಎಂಬುದಾಗಿ ಹೊರಗಡೆ ಕಳಿಸ್ತಾರೆ ಎಂಬುದಾಗಿ ಗೊತ್ತಿದೆ. In the company, every week you have to show your productivity report. ಸೊ ಯಾಕಂದ್ರೆ ಪ್ರತಿ ವಾರ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ನೀವು ಕಂಪನಿಯಲ್ಲಿ ನೀವೇನು ಕೆಲಸ ಮಾಡಿದ್ರಿ ಅದ್ರ ರಿಪೋರ್ಟನ್ನು ತೋರಿಸ್ಬೇಕು, ಎಷ್ಟು ಔಟ್ಪುಟ್ ತೆಗೆದಿದ್ರಿ ಎಂಬುದು. And when they see that this person whom we are giving a salary and is not bringing any profit to the company, they say we have decided to have a replacement, you can go back home. ಯಾಕಂದ್ರೆ ಆ ಒಂದು ವಾರದಲ್ಲಿ ಯಾವುದೇ ಪ್ರಗತಿಯನ್ನ ನಾವು ಒಳ್ಳೆ ಆ ರಿಪೋರ್ಟನ್ನು ಕೊಡದೆ ಹೋದ್ರೆ ಆ ರಿಪೋರ್ಟ್ ನೋಡುವುದು ವ್ಯಕ್ತಿ ಹೇಳ್ತಾರೆ ಖಂಡಿತವಾಗಿಯೂ ಒಂದು ವಾರದಲ್ಲಿ ಜಸ್ಟ್ ಏನು ಪ್ರಯೋಜನ ಆಗ್ತಿಲ್ಲ, ಅದಕ್ಕೋಸ್ಕರ ಖಂಡಿತವಾಗಿಯೂ ನಿನ್ನ ಬದಲಿಗೆ ಬೇರೊಬ್ಬರನ್ನು ನೇಮಿಸ್ಕೊಳ್ಳಿಕ್ಕೆ ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ, ಕೆಲಸ ರಿಸೈನ್ ಮಾಡಿ ಮನೆಗೆ ಹೋಗಿ. Those whose children are, where is that? Engineer. ಜಸ್ಟ್ ಮೇಲೆ ಮನ ಮಗ ಪುನೀತ್, ಇಂಜಿನಿಯರ್ ಪುನೀತ್. With your mommy, you are so comforted. Now when you are going to the company, do they give you targets? ಸೊ ಅವನು ಈವನ್ ಇಂಜಿನಿಯರ್ ಓದೋ ತನಕ ಕೂಡ ಮಮ್ಮಿ ಜೊತೆಲಿ ಆರಾಮಾಗಿ ಕಾಲ ಕಳೀತದ. ಬಟ್ ಈಗ ಅವನು ಒಂದು ಕಂಪನಿಗೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಖಂಡಿತವಾಗಿಯೂ ಅಷ್ಟೇ ಆರಾಮಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಂಪನಿ ಅವ್ರಿಗೆ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಿ ಜಸ್ಟ್ ಅವ್ರಿಗೆ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. Saturday, Sunday is off. ಶನಿವಾರ ಭಾನುವಾರ 2 ದಿನ ರಜೆ ಇದೆ. Amma. ಸೊ ಅಮ್ಮ ನೋಡ್ಲಿಕ್ಕಾಗಿ. And target is not met. Monday you have to report.
Will you be working with Amma side? Saturday, Sunday, will you be working from here? ಸೊ ಈ ರೀತಿಯಾಗಿ ಈಗ ಸೋಮವಾರ ಆದರೆ ಜಸ್ಟ್ ಕಂಪ್ನಿಗೆ ರಿಪೋರ್ಟ್ ತೋರಿಸ್ಬೇಕು ಈ ಹೋದ ವಾರ ಎಷ್ಟಾಗಿದೆ ಎಂಬುದಾಗಿ. ಬಟ್ ಆದರೆ ಶುಕ್ರವಾರಕ್ಕೆ ಇವ್ರ ಕೆಲಸ ಮುಗೀತು, ಶನಿವಾರ ಭಾನುವಾರ ರಜೆ ಮೈಸೂರು ಬರಬೇಕು. ಬಟ್ ಆದರೆ ಆ ಟಾರ್ಗೆಟ್ ಏನು ಕಂಪ್ನಿ ಕೊಟ್ಟಿದ್ದಾರೋ ಆ ಟಾರ್ಗೆಟ್ ತಲುಪದೇ ಇರೋದ್ರಿಂದ, ಆ ಗುರಿ ಮುಟ್ಟದೇ ಇರೋದ್ರಿಂದ, ಈವನ್ ರಜೆ ಇದ್ರೂ ಕೂಡ ಮನೆಗೆ ಬಂದು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಅಮ್ಮ ಜೊತೆಲಿ ಕಾಲ ಕಳೀಲಿಕ್ಕೆ ಇಷ್ಟಪಡದೆ ಕಂಪ್ನಿ ಕೆಲಸ ಮನೆ Ayyo, Swami, coming from Bangalore, where Amma? On the internet doing your job. Amma coming at 12 o'clock, Amma, no, Somvara report illa, job illa. ಅಮ್ಮ ಹೇಳ್ತಾರೆ, ನೀನು ಜಸ್ಟ್ ಈ ಕೆಲಸ ಮಾಡಲಿಕ್ಕೆ ಬ್ಯಾಂಗ್ಳೂರಿಂದ ಇಲ್ಲಿ ತನಕ ಬರಬೇಕಾ? 2 ದಿನ ಆಯಿತು, ನೆನ್ನೆನೋ ಪರವಾಗಿಲ್ಲ ಬಿಡು, ಇವತ್ತು ಕೂಡ ಭಾನುವಾರ ಕಣೋ, 12 ಗಂಟೆ ಆದ ನನ್ನ ಜೊತೆ ಒಂದು 5 ನಿಮಿಷ ನೀವು ಮಾತಾಡೋಕ್ಕೆ ಪುರ್ಸೋತಿಲ್ಲ, ಯಾವ ಉದ್ದೇಶಕ್ಕೆ ಬರಬೇಕು? ಅಮ್ಮ, ನಾನೇನಾದರೂ ಈ ಕೆಲಸನ ಇವತ್ತು ನೈಟ್ ಇಷ್ಟು ಗಂಟೆ ಒಳಗೆ ಮುಗಿಸದೆ ಹೋದರೆ ನಾಳೆ ಹೊತ್ತು ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಡಲಿಲ್ಲ ಅಂದರೆ ಕತ್ತರಿಸ್ತಾರೆ, ಮೇಲೆ ಎಲ್ಲವೂ ಕಟ್ ಮಾಡ್ತಾರೆ, ಸರಿಯಾ? ಬೋನಸ್ ಎಲ್ಲ ಕಟ್ ಮಾಡ್ತಾರೆ. Sariya, do they give you target based on your ability or much higher? ಸೊ ಖಂಡಿತವಾಗಿಯೂ ಕಂಪನಿ ಕೊಟ್ಟಿರುವಂಥ ಟಾರ್ಗೆಟ್ ಅವ್ರಿಗೇನು ಶಕ್ತಿ ಇದೆಯೋ ಅಷ್ಟಕ್ಕೆ ಮಾತ್ರ ಕೆಲಸ ಕೊಟ್ಟಿರ್ತಾರೆ. ಅದಕ್ಕೆ ಅವನ ಹೆಂಡತಿ ಅವನ ಹತ್ರ ಇರೋದು ಎಲ್ಲ ಕಾರ್ಯಗಳನ್ನ Company will give you big salary but squeeze everything out of you. ಕಂಪನಿ ಒಳ್ಳೆ ಸಂಬಳ ಕೊಡ್ತಾ ಇದೆ, ಬಟ್ ಆ ಸಂಬಳ ತಕ್ಕಾಗೆ ಅದಕ್ಕಿಂತ ಎಷ್ಟೋ ಪಟ್ಟಷ್ಟು ಆ ಸಹೋದರ ಇಂಜಿನ್ ಇರುವಂಥ ಎಲ್ಲ ಶಕ್ತಿನ ಹಿಂಡಿ ಯಾವ ರೀತಿ ಕಬ್ಬಿನ ರಸದಲ್ಲಿ ತೊಟ್ಟು ಕೂಡ ರಸ ಬಿಡದಂತೆ ಗಾಣದಲ್ಲಿ ಹಾಕಿ ತಿರ್ಸನ ಕಬ್ಬಿನ ಜ್ಯೂಸ್ ಮಾಡೋಂಥವನು ಇನ್ ದ ಸೇಮ್ ಎಲ್ಲ ಶಕ್ತಿ ಹಿಂಡಿ ಹೀರ್ಕೊಡುವಂಥ ಲೆವೆಲ್ ಅಂತ ಒಂದು ಪ್ರೊಡಕ್ಟಿವಿಟಿನ ಅಂದರೆ ಅಂಥ ಒಂದು ಫಲಿತಾಂಶನ ನೋಡಲಿಕ್ಕೆ ಅಂತ ಪ್ರಾಜೆಕ್ಟನ್ನು ಕೊಟ್ಟಿರ್ತಾರೆ. Amma is looking my son that time tupu. Now thatu. How it happened? Under pressure. ಮೊದಲು ಜಸ್ಟ್ ಈವನ್ ಎಂಜಿನಿಯರ್ ಓದುವಾಗಲೂ ಅಷ್ಟೇ, ಜಸ್ಟ್ ನಾನೇನ ಕೆಲಸ ಬ್ಯುಸಿ ಆಗಿದ್ರು ಕೂಡ ಹಿಂದೆ ಅಮ್ಮ ಅಂತ ಓಡ್ ಬರ್ತಾರೆ. That time studying time, Amma uta. Oh. Now uta beda. ಓದೋ ಸಂದರ್ಭದಲ್ಲಿ ಎಷ್ಟೇ ಬಿಸಿ ಇದ್ರು ಕೂಡ ಆಯ್ತು ಮಗನೇ, ಎಕ್ಸಾಮ್ ಓದ್ತಾ ಇದ್ರು ಕೂಡ ನಾನು ಊಟ ಮಾಡಿಸ್ತೇನೆ, ಆಯ್ತು ಅಂತ ತಿನ್ನೋಂಥದ್ದು. ಈಗ ಊಟ ತಿನ್ಸಕ್ ಬಂದ್ರೆ ಅಯ್ಯೋ ಯಾವ ಊಟನೇ ಬೇಡ ಅಂತ ಫಸ್ಟ್ ಕೆಲಸ ಮುಗಿಬೇಕು. ಯಾಕೆ? ಒತ್ತಡದ ಮಧ್ಯದಲ್ಲಿ. Because he has to be committed, otherwise he loses his job. ಯಾಕಂದ್ರೆ ಆ ಇಂಜಿನಿಯರ್ ಆ ಮಗು ಆ ಒಂದು ಕಮಿಟ್ಮೆಂಟ್ನ ಆ ಒಂದು ಶಿಸ್ತುಬದ್ಧತೆಯನ್ನ ಖಂಡಿತವಾಗಿಯೂ ಅದಕ್ಕೆ ಭದ್ರಾಗದೆ ಹೋದ್ರೆ, ಕಂಪನಿಯ ಕಾರ್ಯಕ್ಕಾಗಿ ಭದ್ರಾಗದೆ ಹೋದ್ರೆ ಖಂಡಿತವಾಗಿಯೂ ಮುಂದೆ ಒಂದು ದಿನ ಉದ್ಯೋಗವನ್ನು ಕಳ್ಕೊಳ್ಬೇಕು. With this kind of commitment, after 5 years, will you draw the same salary? ಇದೇ ರೀತಿಯ ಆ ಒಂದು ಕಾರ್ಯಕ್ಕೆ ಭದ್ರಾಗಿ ಮುನ್ನಡೆಯುವಾಗ ಇನ್ನು 5 ವರ್ಷ ಕಳೆದ ಮೇಲೆ ಇವತ್ತು ಯಾವ ಸಂಬಳ ತೆಗೆದುಕೊಳ್ತಾ ಇದ್ದಾರೋ ಅದೇ ರೀತಿ ಸಂಬಳ ತೆಗೆದುಕೊಳ್ತಾರೆ, ಅದಕ್ಕಿಂತ ಹೆಚ್ಚಿನ ತೆಗೆದುಕೊಳ್ತಾರೆ. What is our commitment with Jesus? ಹಾಗಾದರೆ ನಮ್ಮ ಯೇಸುವಿನೊಂದಿಗೆ ನಮ್ಮ ಬದ್ಧತೆ ಯಾವ ರೀತಿಯ ಬದ್ಧತೆ ಆಗಿದೆ? Jesus has no targets. ಬಟ್ ಯೇಸು ಯಾವ ಕಾರಣಕ್ಕೂ ಇಷ್ಟೇ ಮಾಡಬೇಕು ಎಂಬುದಾಗಿ ಯಾವುದೇ ಟಾರ್ಗೆಟ್ ಅನ್ನು ಕೊಟ್ಟಿಲ್ಲ. Come when you want, go when you want. ನೀವು ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು. I am not forcing anybody. ಯೇಸು ಹೇಳ್ತಾರೆ, ನಾನು ಯಾರನ್ನು ಒತ್ತಾಯ ಪಡಿಸೋದಿಲ್ಲ, It's your choice. ಇದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. But if you understand what he did for you, ಬಟ್ ಆದ್ರೆ ಯೇಸು ಕ್ರಿಸ್ತರು ನಿಮಗೋಸ್ಕರ ಏನು ಮಾಡಿದ್ದಾರೆ ಎಂಬುದಾಗಿ ನೀವು ಒಂದ್ಸಲ ಸತ್ಯವನ್ನು ಅರ್ಥಕೊಂಡ್ರೆ, will you set up your targets now? ಖಂಡಿತವಾಗಿಯೂ ಯೇಸು ಸ್ವಾಮಿ ನೀವೇ ಅವರಿಗೋಸ್ಕರ ಆ ಟಾರ್ಗೆಟ್ ಅನ್ನ ನೀವೇ ಸೆಟಪ್ If ಮಾಡ್ಕೊಳ್ತೀರಾ? I work for the company at a pressure of 5, how much would I want to work for Jesus? At 5, 3 or 8? ಸೊ ಈಗ ನಾನು ಮೊದಲು ಈ ಲೋಕದಲ್ಲಿ ಕೆಲಸ ಮಾಡುವಾಗ ಸಂಜೆ 5 ಗಂಟೆ ತನಕ ಕೆಲಸ ಮಾಡ್ತಾರೆ. ಬಟ್ ಈ ಸತ್ಯ ಯೇಸು ನನಗೋಸ್ಕರ ಏನು ಕಾರ್ಯ ಮಾಡಿದ್ರು ಎಂಬುದಾಗಿ ಅರ್ಥಕೊಂಡಾಗ, ಯೇಸುವಿನೊಂದಿಗೆ ಒಂದು ಬದ್ಧನಾಗಿ ಮುನ್ನಡೆಯಬೇಕೆಂಬ ನಿರ್ಧಾರ ತೆಗೆದುಕೊಳ್ಳುವಾಗ ಜಸ್ಟ್ ನಾನು 8 ಗಂಟೆ ತನಕ ಕೆಲಸ ಮಾಡ್ತೀನ ಅಥವಾ ಇಲ್ಲ 7 ಕೇಳಲಿ ಅಂತೇಳಿ ಜಸ್ಟ್ 3 ಗಂಟೆ ಕೆಲಸ ಮುಗಿಸಿ ನನ್ನ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಳ್ತೇನೆ. When a person is setting a target on Jesus, he is not putting a target on himself. He is putting his faith in Jesus to help him to meet the target. But if he doesn't have a target, he is not drawing any power from Jesus.
ಸೊ ಒಂದು ವ್ಯಕ್ತಿ ಯೇಸು ನಂಬಿರೋ ಒಂದು ವ್ಯಕ್ತಿ, ಯೇಸುವಿನ ಸೇವಾ ಕಾರ್ಯ ಮಾಡೋದು ವ್ಯಕ್ತಿ ತಾನೇ ಯೇಸು ಕ್ರಿಸ್ತರ ಜೊತೆಲಿ ಮುನ್ನಡೆದು ಅವನೇ ಒಂದು ಟಾರ್ಗೆಟನ್ನು, ಅಂದರೆ ಒಂದು ಟಾರ್ಗೆಟ್ ಕನ್ನಡದೇನು ಟಾರ್ಗೆಟ್ ಗೊತ್ತಾಗಲ್ಲ, ಟಾರ್ಗೆಟನ್ನು ತಾನೇ ನಿಗದಿ ಮಾಡಿಕೊಳ್ಳದೆ ಹೋದ್ರೆ, ಒಂದು ಗುರಿಯನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳದೆ ಹೋದರೆ ಖಂಡಿತವಾಗಿಯೂ ಆ ಗುರಿಯನ್ನು ತಲುಪುವಂಥದ್ದು, ಆ ಟಾರ್ಗೆಟನ್ನು ತಲುಪುವಂಥದ್ದು, ಗುರಿಯನ್ನು ಮುಟ್ಟುವಂಥದ್ದು ನನ್ನ ಸ್ವಂತ ಶಕ್ತಿಯಿಂದಲ್ಲ, ಬದಲಾಗಿ ಯೇಸುವಿನಲ್ಲಿ ಇಟ್ಟಿರುವಂಥ ವಿಶ್ವಾಸ ಮೂಲಕ ಆ ಗುರಿಯನ್ನು ನಾನು ತಲುಪಬೇಕೆಂಬುದಾಗಿ ಒಂದು ಕಮಿಟ್ಮೆಂಟ್, ಒಂದು ಬದ್ಧತೆಯನ್ನು, ಶಿಸ್ತುಬದ್ಧತೆಯನ್ನು ಮಾಡಿಕೊಳ್ಳದೆ ಹೋದರೆ ಖಂಡಿತವಾಗಿಯೂ ಆತನು ಯೇಸುವಿನಿಂದ ಯಾವುದೇ ಶಕ್ತಿಯನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಇನ್ನೂ ಕೂಡ ಯೇಸುವಿನೊಂದಿಗೆ ಶಿಸ್ತುಬದ್ಧನಾಗಿ ಅಥವಾ ಆ ಯೇಸುವಿನ ಕಾರ್ಯಕ್ಕೆ ಇನ್ನೂ ಕೂಡ ಬದ್ಧನಾಗಿ ಮಾರ್ಪಟ್ಟಿಲ್ಲ. I just came from Ireland. ಜಸ್ಟ್ ಅವರು ಐರ್ಲೆಂಡಿಂದ ಇಲ್ಲಿಗೆ ಬಂದಿರುವಂಥದ್ದು. So my way of working is, supposing Alvin is in charge of Mysore, I will only give him the date, from this date to this date I am coming. ಸೊ ಇವರು ಈಗ ಏನು ಕಾರ್ಯ ಮಾಡ್ತಾ ಇದ್ದಾರೋ, ಸಪೋಸ್ ಇವರೇನಾದ್ರು ನನ್ನ ಅಧೀನದಲ್ಲಿ ಕೆಲಸ ಮಾಡೋದಾದರೆ ಜಸ್ಟ್ ಅವ್ರು ಹೇಳ್ತಾರೆ, ಜಸ್ಟ್ ನಾನು ಇಂಥ ಡೇಟಿಂದ ಇಂಥ ಡೇಟ್, ಈ ದಿನಾಂಕದಿಂದ ಈ ದಿನಾಂಕದವರೆಗೆ ನಾನು ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ. And the condition is that you have to fill that date from morning till night. ಸೊ ನಾನು ಈ ತಾರೀಕಿನಿಂದ ಈ ತಾರೀಕು ತನಕ ನಿನ್ನ ಸ್ಥಳಕ್ಕೆ ಬರ್ತಾನೆ, ಬಟ್ ಆದರೆ ಆ ದಿನಾಂಕಗಳು ಒಂದಿನ್ನೂ ಕೂಡ ರೆಸ್ಟ್ ಇಲ್ಲ. ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ಎಲ್ಲೆಲ್ಲಿ ಯಾವ ಚರ್ಚಲ್ಲಿ ಅಥವಾ ಎಲ್ಲೆಲ್ಲಿ ನಾವು ಪ್ರಾರ್ಥನೆ ಮಾಡಿಸ್ಬೇಕು, ಏನೆಲ್ಲಿ ಸೇವಾ ಕಾರ್ಯಗಳು ಮಾಡಬೇಕು, ಎಲ್ಲ ಒಂದು ಟೈಮ್ ಟೇಬಲ್ ನೀವು ಫಿಕ್ಸ್ ಮಾಡಿ. So when I land at the airport, there has to be a session within 1 hour. ಸೊ ಯಾವಾಗ ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ವಿಮಾನ ಇಳಿದ ತಕ್ಷಣ ಅದಾಗಿದೆ ಒಂದು ಗಂಟೆ ನಂತರ, 1 ಗಂಟೆ ಒಳಗಡೆ ಎಲ್ಲಾದರೂ ಒಂದು ಕಡೆ ಪ್ರಾರ್ಥನಾ ಕೂಟ ಮೊದಲೇ ಫಿಕ್ಸ್ ಮಾಡಿರ್ತಾರೆ. His job is to fix the target. ಸೊ ನನ್ನ ಕೆಲಸ ಏನಂತಂದರೆ ಜಸ್ಟ್ ಈ ಸಹೋದರಲ್ಲಿ ಬರೋದು ಮಾತ್ರ ಅಲ್ಲ, ಏನು ಕೊಟ್ಟಿದ್ದಾರೆ 1ನೇ ತಾರೀಕಿಂದ ಅಥವಾ 10ನೇ ತಾರೀಕು ಏನು 10 ದಿನಗಳು, 10 ದಿನಗಳಲ್ಲಿ ಎಲ್ಲೆಲ್ಲಿ ಹೋಗಿ ಸೇವೆ ಮಾಡಬೇಕೆಂಬುದಾಗಿ ಅದನ್ನು ಫಿಕ್ಸ್ ಮಾಡೋದು ನಾನು. I am not supposed to ask him any questions. ಸೊ ಇವರು ಯಾವ ಕಾರಣಕ್ಕೂ ನನಗೆ ಯಾವುದೇ ಪ್ರಶ್ನೆಗಳು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. My job is to finish it. ನಾನು ಆ ಜಾಬನ್ನು ಫಿಕ್ಸ್ ಮಾಡ್ತಾನೆ, ಇವ್ರ ಕೆಲಸ ಏನಂದರೆ ಅದನ್ನು ಮುಗಿಸ್ಕೊಡುವಂಥದ್ದು. So when I came from Ireland, ಸೊ ಅವರು ಐರ್ಲೆಂಡಿಂದ ಹಿಂದಿರುಗಿ ಬಂದಾಗ I was there for 3 weeks. ಅಲ್ಲಿ 3 ವಾರಗಳಿದ್ದರು. Traveled 5,500 kilometers by car. 5,500 ಕಿಲೋಮೀಟರ್ನ ಕಾರ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. The meeting would start at 7:30 in the morning. ಸೊ ಅಲ್ಲಿ ಪ್ರಾರ್ಥನೆ ಕೂಡ ಪ್ರಾರಂಭವಾಗ್ತದ್ದು ಬೆಳಿಗ್ಗೆ 7 By the time I would reach home, it would be about 1 o'clock or 2 o'clock. 1 o'clock. ಇವರು ತನ್ನ ರೂಮ್ಗೆ Sometimes even 2. ಇವರು ಬೆಳಿಗ್ಗೆ 7 ಇವರು ಸೇವಾ ಕಾರ್ಯ ಪ್ರಾರಂಭಿಸಿದರೆ, ಪ್ರಾರ್ಥನಾ ಕೂಡ ಧ್ಯಾನ ಕೂಡ ಪ್ರಾರಂಭಿಸಿದರೆ ಇವರು Then all that I've thought uploaded on the video. ಸೊ ಮನೆಗೆ ತಲುಪ್ತಾ ಇದ್ದು ಮಧ್ಯರಾತ್ರಿ 1 ಗಂಟೆ, 1:30, 2 ಗಂಟೆ ಆಗ್ತಾ ಇತ್ತು. ಆದರೆ ಇವ್ರ ಆಲೋಚನೆ ಇದ್ದಿದ್ದು ಆ ಎಲ್ಲ ವಿಡಿಯೋಗಳನ್ನ ರಾತ್ರಿ ಅಪ್ಲೋಡ್ ಮಾಡಬೇಕು. And take my night sleep in the car. What I'm supposed to sleep at night, sleep in the car as we are traveling. ಸೊ ರಾತ್ರಿ ಏನು ಅವರು ನಿದ್ರೆ ಮಾಡಬೇಕು ಎಂಬುದಾಗಿ ಆ ಸಮಯ ಇತ್ತು, ಆ ಸಮಯನೂ ಕೂಡ ಇವರು ಜಸ್ಟ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನೆಗೆ ತಲುಪಬೇಕಾದ್ರೆ ಕಾರ್ ಹೋಗುವಾಗಲೇ ನಿದ್ರೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಡ್ರೈವರ್ ಬೇರೆ No driver. That person who is organizing is a ಓಕೆ ಯಾರಲ್ಲಿ So ಪ್ರಾರ್ಥನಾ ಕೂಟಗಳನ್ನ ಕಂಡಕ್ಟ್ ಮಾಡ್ತಾ ಇದ್ರು ಅವರೇ ಕಾರ್ ಓಡಿಸ್ತಾ ಇದ್ರು, ಇವರು ಅದ್ರ ಜೊತೆ ಕೂತ್ಕೊಂಡು ನಿದ್ರೆ ಮಾಡ್ಕೊಂಡು ಹೋಗ್ತಾ ಇದ್ರು ಮನೆ ತಲುಪ. it would be split in three weeks. So one person will get 1 week, the other person will get 1 week, and another week will be divided among the two. ಓಕೆ ಅಲ್ಲಿ 3 ವಾರದಲ್ಲೂ ಅಷ್ಟೇ, 1 ವಾರ ಇನ್ನೊಂದು ಸಹೋದರ ಜಸ್ಟ್ ಇವ್ರ ಜೊತೆ ಹೋಗುವಂಥದ್ದು, ಅವರು ಪ್ರೋಗ್ರಾಮ್ ಫಿಕ್ಸ್ ಮಾಡಿರುವಂಥದ್ದು, ಇನ್ನೊಂದು ಸಹೋದರ ಇನ್ನೊಂದು ಕಡೆ, ಇನ್ನು 3ನೇ ವಾರದಲ್ಲಿ ಇವ್ರು 3 ದಿನ ಅವರೊಂದು 3 ದಿನ, ಈ ರೀತಿ ಅವರೇ ಡಿವೈಡ್ ಮಾಡ್ಕೊಂಡಿದ್ರು. Now I'm going to UK in August. ಈಗ ಆಗಸ್ಟ್ ತಿಂಗಳಿಗೆ ಜಸ್ಟ್ UK ಹೋಗ್ತಾ ಇದ್ದಾರೆ. So the person in UK has already started making the bookings. ಸೊ ಈಗ ಆಲ್ರೆಡಿ ಇವರು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕಿದ್ರು, ನಾನು ಇಂಥ ಡೇಟಿಂದ ಇಂಥ ಡೇಟ್ವರೆಗೂ ನಾನು UK ಇರ್ತೇನೆ, ದಯವಿಟ್ಟು ಯಾರು ಕೂಡ ಹಿಂಜರಿಬೇಡಿ, ಇಂಥ ಸಹೋದರರ ನಂಬರ್ ಕೊಡ್ತೇನೆ, ಅವ್ರು ಫೋನ್ ಮಾಡಿ ನಿಮ್ಮ ಚರ್ಚ್ಗಳಲ್ಲಿ ಪ್ರೇಯರ್ ಬೇಕಾದರೆ ಬುಕ್ ಮಾಡ್ಕೊಳ್ಳಿ ಎಂಬುದಾಗಿ ಇವರು ಕೂಡ ವಾಟ್ಸಪ್ ಮೆಸೇಜ್ ಹಾಕಿದ್ರು. ಈಗ ಅವರೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. If you ask me up to the end of this year where I am, in which day and which place, I can tell you. ಸೊ ನೀವು ಬೇಕಾದ್ರೆ ಕೇಳಿ ನೋಡಿ ಯಾವ ದಿನಾಂಕದಲ್ಲಿ ನೀವು ಎಲ್ಲಿರ್ತೀರಿ ಎಂಬುದಾಗಿ ಅದೆಲ್ಲ ಕೂಡ ಚೆನ್ನಾಗುತ್ತು, ಇಂಥ ದಿನ ಇಂಥ ಕಡೆ ಇರ್ತೀನಿ ಎಂಬುದಾಗಿ. Why am I fixing my targets? ಯಾತಕ್ಕಾಗಿ ಈ ರೀತಿಯ ಆ ಗುರಿಗಳನ್ನು, ಈ ರೀತಿಯ ಟಾರ್ಗೆಟ್ ಅನ್ನು Why am I fixing ಫಿಕ್ಸ್ tough ಮಾಡಿ targets?
ಅದು ಕೂಡ ಏತಕ್ಕಾಗಿ ಅಂತ ಕಠಿಣವಾದಂತಹ ಅಂತ ಗುರಿಗಳನ್ನ ಇವ್ರು ಹಾಕೊಂಡಿದ್ದಾರೆ. Sometimes you'll find me traveling from Australia, coming to Goa, finishing the retreat and going to Ireland. Non-stop. Why? ಸೊ ಏತಕ್ಕಾಗಿ ಆಶ್ರಯದಲ್ಲಿ ಧ್ಯಾನ ಕೂಡ ಮುಗೀತಾ, ಅಲ್ಲಿಂದ ಗೋವಾ ಬಂದ್ರೆ ಗೋವಾದ ಧ್ಯಾನ ಕೂಡ ಮುಗೀತಾ, ರೆಸ್ಟ್ ಇಲ್ಲ, ಇನ್ನು ದುಬೈಗೆ ಹೋಗುವಂಥದ್ದು. ಎತ್ತಕ್ಕಾಗಿ ಈ ಥರ ಎಲ್ಲೂ ಕೂಡ ತಡೆ ಇಲ್ಲದೆ, ಎಲ್ಲೂ ಕೂಡ ರೆಸ್ಟ್ ಇಲ್ಲದೇ ಎತ್ತಕ್ಕಾಗಿ ಈ ರೀತಿಯ ಕಾರ್ಯ ಮಾಡಲಿಕ್ಕಾಗಿ ಅವರು ಒಂದು ಗುರಿಯನ್ನು ಹಾಕಿಕೊಂಡಿದ್ದಾರೆ. Because he who loves me shed his blood for me. ಯಾಕಂದ್ರೆ ಯೇಸು ಕ್ರಿಸ್ತರು ಇವರಿಗೋಸ್ಕರ ರಕ್ತವನ್ನು ಸುರಿಸಿ ಇವರನ್ನ ರಕ್ಷಣೆ ಮಾಡಿದ್ದಾರೆ ಎಂಬುದಾಗಿ ಆ ಪ್ರೀತಿಯನ್ನು ಅರಿತಿರೋದ್ರಿಂದ. I don't work for salary. ಇವರು ಯಾವ ಕಾರಣಕ್ಕೂ ಸಂಬಳಕ್ಕೋಸ್ಕರ ದುಡಿತಲ್ಲ, I work for love. ಪ್ರೀತಿಗೋಸ್ಕರ ದುಡಿತಾರಲ್ಲ. A mother who loves the baby can work day and night looking after the sick child for more than a week or weeks together and still not get tired, because it's love that motivates the mother to go on. Is that right? ಯಾವ ರೀತಿ ಒಂದು ತಾಯಿ ತನ್ನ ಮಗು ಹುಷಾರಿಲ್ಲದ ಸಂದರ್ಭದಲ್ಲಿ ವಾರಗಟ್ಟಲೆ ಎಷ್ಟೇ ವಾರಗಳು ಕಳೆದ್ರು ಕೂಡ ಆ ಮಗುವಿನ ಜೊತೆಲಿ ಕಾಲ ಕಳೆದು ನಿದ್ರೆಗೆಟ್ಟು ಎಷ್ಟೇ ಶ್ರಮಪಟ್ಟು ಮಗುವಿನ ಜೊತೆ ಕಾಲ ಕಳೆದ್ರು ಕೂಡ ತಾಯಿಗೆ ಯಾವ ಕಾರಣಕ್ಕೂ ಸುಸ್ತಾಗೋದಿಲ್ಲ, ಆ ಸುತ್ತನ್ನು ಕೂಡ ನಿಭಾಯಿಸ್ತಾರೆ. ಹೇಗೆ? ಆ ಮಗುವಿನ ಮೇಲೆ ಇಟ್ಟಂತ ಪ್ರೀತಿ ನಿಮಿತ್ತವಾಗಿ. If the mother can do it, ಒಂದು ತಾಯಿ ಪ್ರೀತಿಯಿಂದಾಗಿ ಪ್ರೀತಿಗೋಸ್ಕರ ಈ ಕಾರ್ಯ ಮಾಡೋದಾದ್ರೆ how much more we can do it through Jesus. ಸೊ ಹಾಗಾದ್ರೆ ಒಂದು ತಾಯಿ ತನ್ನ ಸ್ವಂತ ಶಕ್ತಿಯಿಂದ ಕಾರ್ಯ ಮಾಡೋದಾದ್ರೆ ಯೇಸು ಕ್ರಿಸ್ತು ನಮ್ಮನ್ನು ಇಷ್ಟೇ ಹೆಚ್ಚು ಪ್ರೀತಿ ಮಾಡುವಾಗ ಆ ಪ್ರೀತಿಯ ಮುಖಾಂತರ ನಾವು ಯೇಸುವಿನ ಮುಖಾಂತರ ಇನ್ನೆಷ್ಟು ಮಟ್ಟಿಗೆ ಹೋಗಿ ನಷ್ಟಪಟ್ಟು ಹೋಗಿರುವಂಥ ಆತ್ಮಗಳನ್ನು, ನಷ್ಟಪಟ್ಟು ಹೋಗಿರೋ ವ್ಯಕ್ತಿಗಳನ್ನ ಭೇಟಿ ಮಾಡೋದು. 3 things which you find in the sand and in the rock. ಸೊ 3 ವಿಧವಾದ ಕಾರ್ಯಗಳನ್ನ ಬಂಡೆಕಲ್ಲಿನ ಮೇಲೆ ಮನೆ ಕಟ್ಟಿಕೊಂಡಂಥ ಕಾರ್ಯದಲ್ಲೂ ಮತ್ತು ಮಳೆಯ ಮೇಲೆ ಮನೆ ಕಟ್ಟಿಕೊಂಡಂಥ ಕಾರ್ಯದಲ್ಲೂ ನಾವು ಕಾಣಬಹುದು. In the sand, no commitment. ಬಟ್ ಮಳೆಯ ಮೇಲೆ ಮನೆ ಕಟ್ಟಿಕೊಳ್ಳುವಂಥ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಶಿಸ್ತುಬದ್ಧತೆ ಇರೋದಿಲ್ಲ. The interpretation of the scripture is the way I want it. ಸೊ ಆ ದೇವರ ವಾಕ್ಯವನ್ನ ತನಗಿಷ್ಟ ಬಂದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು. It is all about myself being comforted. ಸೊ ನನಗೆ ಯಾವುದು ಆರಾಮದಾಯಕವಾಗಿ ಅನಿಸ್ತದೋ ಅದಕ್ಕನುಗುಣವಾಗಿ ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. It's all about self gratification. ಸೊ ಯಾವಾಗಲೂ ಅಷ್ಟೇ ಅದು ತನ್ನ ಸ್ವಾರ್ಥದ ಏನೋ ಗ್ರಾಟಿಫಿಕೇಶನ್, Name. ತನ್ನ ಹೆಸರನ್ನ ಪ್ರಖ್ಯಾತಿ ಪಡಿಸ್ಕೊಳ್ಳಿಕ್ಕಾಗಿ ಇಷ್ಟಪಡುವಂಥದ್ದು. Second, there is never a sacrifice. ಸೊ ಎರಡನೇದಾಗಿ ಅಲ್ಲಿ ಯಾವುದೇ ವಿಧವಾದ ತ್ಯಾಗ ಇರೋದಿಲ್ಲ. Sees to it that others are sacrificed. ಸೊ ಎಲ್ಲಿ ತ್ಯಾಗ ಮಾಡಬೇಕು ಅಂತ ಬರ್ತದೋ ಆ ಸಂದರ್ಭದಲ್ಲಿ ಬೇರೆಯವರು ಅದಕ್ಕೋಸ್ಕರ ತ್ಯಾಗ ಹೆಚ್ಚಿಸಲಿ ಎಂಬುದಾಗಿ ಆಸೆ ಪಡುವಂಥದ್ದು. And very important, the person who builds the house on the sand has faith only in himself. ಸೊ ಮರಳಿನ ಮೇಲೆ ಮನೆ ಕಟ್ಟುವಂಥ ವ್ಯಕ್ತಿಯ ಮುಖ್ಯವಾದಂಥ ಕಾರ್ಯ ಏನಂತಂದರೆ ಆತನು ಸದಾಕಾಲ ತನ್ನ ಮೇಲೆ ಮಾತ್ರ ವಿಶ್ವಾಸ ಇಟ್ಕೊಂಡಿರ್ತಾನೆ. Hallelujah. Hallelujah. Thank you, Jesus. Thank you, Jesus. Whereas a person who is building his house on the rock ಆದರೆ ತನ್ನ ಮನೆಯನ್ನು ಬಂಡೆಕಲ್ಲಿನ ಮೇಲೆ ಕಟ್ಟಿಕೊಂಡಿರುವ ವ್ಯಕ್ತಿ is committed to the word of God. ಆತನು ಯಾವಾಗಲೂ ದೇವರ ವಾಕ್ಯಕ್ಕೆ ಶಿಸ್ತುಬದ್ಧನಾಗಿ ದೇವರ ವಾಕ್ಯಕ್ಕೆ ಬದ್ಧನಾಗಿರ್ತಾನೆ. Whatever the word says, he is willing to submit. ಸೊ ದೇವರ ವಾಕ್ಯ ಏನೆಲ್ಲ ಹೇಳ್ತದೋ ಅದಕ್ಕೆ ಯಾವಾಗಲೂ ಸದಾಕಾಲ ಸಿದ್ಧನಾಗಿರ್ತಾನೆ. Every day is death. ಸೊ ಆ ದೇವರ ವಾಕ್ಯಕ್ಕೆ ತನ್ನನ್ನು ಅಧೀನಪಡಿಸಿಕೊಳ್ಳುವಾಗ ಪ್ರತಿದಿನವೂ ಕೂಡ ತನ್ನನ್ನು ತಾನು ಸಾಯಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. The person's life is not governed by emotions or feelings. It's a decision to be a doer of the word. ಸೊ ಆ ಬಂಡೆಕಲ್ಲಿನ ಮೇಲೆ ಮನೆ ಕಟ್ಟಿಕೊಂಡಿರುವ ವ್ಯಕ್ತಿಯ ಜೀವನ ಹೇಗಿರ್ತದೆ ಅಂದರೆ ಆತನ ಜೀವನ ತನ್ನ ಮನೋಭಾವನೆಗಳ ಮೂಲಕ ಆಗಲಿ ಅಥವಾ ತನ್ನ ಆಸೆ ಆಕಾಂಕ್ಷೆಗಳ ಮೂಲಕವಾಗಲಿ ಅಥವಾ ತನ್ನ ಸ್ವಾರ್ಥತೆಯ ನಿರ್ಧಾರಗಳ ಅಧೀನದಲ್ಲಿ ತನ್ನ ಜೀವನದ ಹತೋಟಿ ಇರೋದಿಲ್ಲ. ಆತನ ಜೀವನ ಸಂಪೂರ್ಣವಾಗಿ ದೇವರ ವಾಕ್ಯದ ಹತೋಟಿ ಇರುತ್ತದೆ. The person who builds the house on the sand believes on himself. There is no total surrender. When God calls him, he will only come as long as it's comfortable. After that, bye-bye Jesus. ಸೊ ಯಾವ ವ್ಯಕ್ತಿ ತನ್ನ ಮನೆಯನ್ನು ಮರಳ ಮೇಲೆ ಕಟ್ಕೊಂಡಿರ್ತಾನೋ ಆ ವ್ಯಕ್ತಿ ಜಸ್ಟ್ ಏಸು ನಂಬಿಕೆ ಇಟ್ಟು ಏಸು ಏನಾದರೂ ಒಂದು ಕಾರ್ಯ ಕರೆಯುವಾಗ ಹೌದು ಒಂದು ಲೆವೆಲ್ ತನಕ ಮುನ್ನಡಿತಾನೆ. ಅದಾದಮೇಲೆ ಏಸೊಮ್ಮೆ ಜಸ್ಟ್ ನನ್ನ ವಾಕ್ಯ ಹಿಂಬಾಲಿಸು ಅಂತ ಹೇಳುವಾಗ ಇಲ್ಲ ಅಂತೇಳಿ ಅದನ್ನು ತಿರಸ್ಕಾರ ಮಾಡ್ತಾನೆ. One of the very important thing that you see a person built on the sand, when somebody will question how come this has not happened, the person is quick to give excuse. ಸೊ ಮರಳಿನ ಮೇಲೆ ಮನೆ ಕಟ್ಕೊಂಡಿರುವಂಥ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂತಂದರೆ ಜಸ್ಟ್ ಏತಕ್ಕಾಗಿ ಈ ರೀತಿ ಕಾರ್ಯ ಸಂಭವಿಸ್ತು ಅಂತೇಳಿ ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಆತನು ಯಾವಾಗಲೂ ಸದಾಕಾಲ ಸಬೂಬ ಹೇಳುವಂಥ ವ್ಯಕ್ತಿ ಆಗಿರ್ತಾನೆ. When somebody pointed out your mistake,
ಸೊ ಯಾರಾದರೂ ನೀವು ಮಾಡ್ತಿರುವಂಥ ತಪ್ಪನ್ನ ನಿಮಗೆ ಪ್ರಕಟಪಡಿಸುವಾಗ, ತಿಳಿಯಪಡಿಸುವಾಗ, do we quickly give an excuse? ನಾವು ನಿಜವಾಗಿಯೂ ತಕ್ಷಣವೇ ಅವರಿವರ ಮೇಲೆ ಅದನ್ನ ಎತ್ತಾಕಿ ಸಬೂಬನ್ನ ಹೇಳುವಂಥ ವ್ಯಕ್ತಿಗಳಾಗಿದ್ದೇವಾ? Why have you come so late today? ಎತ್ತಗಾಗಿ ಇವತ್ತು ನೀವು 9 ಗಂಟೆ ಬರೋರು ಯಾಕೆ ಲೇಟಾಗಿ ಬಂದ್ರಿ? It is because of the traffic jam. ಯಾಕೆಂದ್ರೆ ತುಂಬ ಟ್ರಾಫಿಕ್ ಇತ್ತು. I'm not saying there is no traffic. ಆಗ ಇವರೇನು ಹೇಳಲ್ಲ, ಹೌದು ನಾನು ಹೇಳ್ತಾ ಇಲ್ಲ, ಜಸ್ಟ್ But the moment I said it is because of the traffic, I said I'm not responsible, the traffic is responsible. But a person who has built his house on the rock is saying, even if the traffic jam was there, I'm still responsible and I take that responsibility. And when a person takes responsibility, he is willing to change. A person who gives excuses never ever changes. His house is always on the sand. Praise the Lord. A person who takes responsibility says, yes, I am sorry, it is my mistake, but next time I'll see to it that I commit myself that it won't happen again. ಸೊ He is building his house on the rock. ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ವ್ಯಕ್ತಿ ಹೇಳ್ತಾನೆ, ಯಾಕೆ ಲೇಟಾಗಿ ಬಂದ್ರಿ ಅಂತ ಕೇಳುವಾಗ, ಇಲ್ಲ ತುಂಬಾ ಟ್ರಾಫಿಕ್ ಇತ್ತು, ಅದಕ್ಕೋಸ್ಕರ ನಾನು ಬರಲಿಕ್ಕೆ ಲೇಟ್ ಆಯ್ತು. ಅದರ್ಥ ನನ್ನ ತಪ್ಪೇನಿಲ್ಲ, ಟ್ರಾಫಿಕ್ ಏನೋ ಇರಲಿಲ್ಲ ಅಂದ್ರೆ ಕರೆಕ್ಟ್ ಟೈಮ್ ಬರ್ತಾ ಇದೆ, ಟ್ರಾಫಿಕ್ ತಪ್ಪಾಗಿತ್ತು ಅದಕ್ಕೋಸ್ಕರ ನಾನು ಲೇಟಾಗಿ ಬಂದೆ ಅಂತೇಳಿ ಟ್ರಾಫಿಕ್ ತನ್ನ ತಪ್ಪನ್ನು ಹೊರಿಸುವಂಥದ್ದು. ಆದರೆ ಬಂಡೆಕಲ್ಲು ಮೇಲೆ ಕಟ್ಟಲ್ಪಟ್ಟಂತ ತನ್ನ ಮನೆಯನ್ನು ಕಟ್ಕೊಂಡಿರೋ ವ್ಯಕ್ತಿ ಆದರೆ ಯಾಕೆ ಲೇಟು ಅಂತ ಹೇಳುವಾಗ, ಹೌದು ಖಂಡಿತವಾಗಿ ಲೇಟ್ ಆಯಿತು, ಸಾರಿ ನಾನು ತಪ್ಪು ಮಾಡಿದೆ, ಬಟ್ ಆದರೆ ಇನ್ನು ಮುಂದೆ ಅದು ಈವನ್ ಟ್ರಾಫಿಕ್ ಇರಲಿ ಅಥವಾ ಇಲ್ದೇನೆ ಇರಲಿ, ಎಲ್ಲ ಆ ರೆಸ್ಪಾನ್ಸಿಬಿಲಿಟಿಯನ್ನು, ಆ ಒಂದು ಕಾರ್ಯವನ್ನು ನಾನೇ ನನ್ನ ಮೇಲೆ ಹಾಕೊಳ್ತೇನೆ. ಬಟ್ ನಾನೀಗ ತಪ್ಪು ಮಾಡಿದ್ದೇನೆ, ಇನ್ನೊಂದ್ಸಲ ಯಾವ ಕಾರಣಕ್ಕೂ ಆ ತಪ್ಪನ್ನು ಮಾಡೋದಿಲ್ಲ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ತಾನೆ. ಅದರ ರೆಸ್ಪಾನ್ಸಿಬಿಲಿಟಿನ, ಏನು ರೆಸ್ಪಾನ್ಸಿಬಿಲಿಟಿ ಕನ್ನಡ? ಅದರ ಪೂರ್ಣ ಜವಾಬ್ದಾರಿಯನ್ನ ಇನ್ನೊಬ್ಬರ ಮೇಲೆ ಅಥವಾ ಇನ್ನೊಂದು ಕಾರ್ಯದ ಮೇಲೆ ವಹಿಸೋದಿಲ್ಲ. ಆ ತಪ್ಪನ್ನ ತನ್ನ ಮೇಲೆ ತಾನೇ ಹಾಕೊಂಡು ಅವನು ಯಾವಾಗ ಜವಾಬ್ದಾರಿ ತಾನು ಹೊತ್ಕೊಳ್ತಾನೋ, ಅದರ ಅರ್ಥ ಏನಂತಂದ್ರೆ, ನಾನು ಖಂಡಿತವಾಗಿ ಇನ್ನೊಂದ್ಸಲ ಈ ಕಾರ್ಯ ಮಾಡೋದಿಲ್ಲ, ನಾನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ಪ್ರಿಯರೇ, ಈ ಸ್ವಾಮಿ ನಮಗೆ ಸಹಾಯ ಮಾಡಿ ಆ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ಇಂಥ ವ್ಯಕ್ತಿಯಾಗಿದ್ದಾನೆ, ಬಂಡೆಕಲ್ಲು ಮೇಲೆ ತನ್ನ ಮನೆಯನ್ನ ಕಟ್ಕೊಂಡಿರೋ ವ್ಯಕ್ತಿ. ಇನ್ನು ಸರಳವಾಗಿ ಹೇಳೋದಾದ್ರೆ, ಯಾರಾದ್ರೂ ಒಂದು ಪ್ರಶ್ನೆ ಕೇಳುವಾಗ, ಇದಕ್ಕೆ ನಾನು ಕಾರಣ ಅಲ್ಲ, ಇದಕ್ಕೆ ಮತ್ತೊಬ್ಬರು ಕಾರಣ ಎಂಬುದಾಗಿ ಯಾರು ಸಬ್ಬು ಕೊಡ್ತಾರೋ ಅವರ ಮನೆ ಈಗಾಗಲೇ ಬಂಡೆಕಲ್ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿದೆ. ಯಾಕೆ ಅವ್ರು ಕೊಡದೆ? ನಾನು ಹೊಡಿಬೇಕಂತ ಹೊಡಿಲ್ಲ, ಆ ವ್ಯಕ್ತಿ ಕೋಪ ಬರಸ, ಅದಕ್ಕೆ ಹೊಡೆದು ಬಾಳೆ ಮೇಲೆ ಕಟ್ಟಲ್ಪಟ್ಟ ಮನೆ. ಬಟ್ ಬಂಡೆ ಮೇಲೆ ಕಟ್ಟಲ್ಪಟ್ಟದ ಮನೆ ಕಟ್ಕೊಂಡ್ರ ವ್ಯಕ್ತಿ ಹೇಳ್ತಾನೆ, ಹೌದು ಜಸ್ಟ್ ನಾನು ಕ್ರಿಶ್ಚಿಯನ್ ಆಗಿರೋದ್ರಿಂದ ನಾನು ಕಾರ್ಯ ಮಾಡಬಾರ್ದಾಗಿತ್ತು, ಬಟ್ ಖಂಡಿತವಾಗಿಯೂ ದೇವರು ಇವತ್ತು ನಿಮ್ಮ ಮೂಲಕ ಎಚ್ಚರಪಡಿಸಿದ್ರು, ನನ್ನ ತಪ್ಪ ನಾನು ಒಪ್ಕೊಳ್ತಾ ಇದ್ದಾನೆ, ಸಾರಿ ಲಾರ್ಡ್, ನಾನು ಇನ್ನೊಂದ್ಸಲ ಕಾರ್ಯ ಮಾಡೋದಿಲ್ಲ ಅಂತ ವ್ಯಕ್ತಿ ತನ್ನ ಮನೆಯನ್ನ ಬಂಡೆಕಲ್ಲಿಗೆ ಕಟ್ಟಿಕೊಂಡಂತ ವ್ಯಕ್ತಿ ಆಗಿರ್ತಾನೆ. Hallelujah. So the person who has built a house on the sand is always looking for easy path. So don't give me difficult things, easy. So you give me difficult things, I am going to curse you. ಸೊ ಮರಳಿನ ಮೇಲೆ ಕಟ್ಕೊಂಡಂತ ತನ್ನ ಮನೆಯನ್ನ ಕಟ್ಕೊಂಡಂತ ವ್ಯಕ್ತಿ ಹೇಳ್ತಾನೆ, ಜಸ್ಟ್ ಯಾವ ಕಾರಣಕ್ಕೂ ನನ್ನ ಕಠಿಣವಾದದ್ದನ್ನು ಯಾವುದನ್ನು ಕೂಡ ನನಗೆ ಕೆಲಸ ವಹಿಸಬೇಡಿ, ನನಗೆ ಸುಲಭವಾದನ್ನು ವಹಿಸ್ಕೊಡಿ. ಕಠಿಣವಾದ ವಹಿಸ್ಕೊಟ್ರೆ ಖಂಡಿತವಾಗಿಯೂ ನಾನು ನಿಮ್ಮ ವಿರುದ್ಧವಾಗಿ ಶಬ್ದಿಸ್ತೇನೆ. There's a lady by the name Marina. ಸೊ ಒಂದು ಸಹೋದರಿ ಇದ್ದಾರೆ, ಅವರ ಹೆಸರು ಒಂದು ಮರೀನಾ ಎಂಬುದಾಗಿ. She was in depression for 18 years. 18 ವರ್ಷಗಳ ಕಾಲ ಅವರು ಡಿಪ್ರೆಷನ್ನಲ್ಲಿ ಚಿಂತಾಕ್ರಾಂತರಾಗಿ ಒಳಗಾಗಿದ್ದರು, ಖಿನ್ನತೆಗೆ ಒಳಗಾಗಿದ್ದರು. She came out of depression. ಬಟ್ ಥ್ಯಾಂಕ್ ಗಾಡ್, ದೇವರ ವಾಕ್ಯದ ಮೂಲಕ ಆ ಒಂದು ಡಿಪ್ರೆಷನ್ನಿಂದ ಹೊರಡ ಬಂದರು. She came for 6 months. ಸೊ ಅವರು 6 ತಿಂಗಳು ಕಂಟಿನ್ಯೂಸ್ ಆಗಿ ಪ್ರಾರ್ಥನಾ ಕೂಟಕ್ಕೆ ಬಂದರು. And somebody told her something. ಆದರೆ ಯಾರೋ ಒಬ್ರು ಆ ಸಂದರ್ಭದಲ್ಲಿ ಏನೋ ಒಂದು ವಿಷಯವನ್ನ ಅವ್ರು ನುಡಿದ್ರು, ಮಾತಾಡಿದ್ರು. She got up from a place. ಅವರು ಆ ಧ್ಯಾನ ಕೂಟದಲ್ಲಿ ಆ ಸ್ಥಳದಿಂದ ಮೇಲೆದ್ದು with tears in her eyes, ತನ್ನ ಕಣ್ಣಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡು ಅಳುತ್ತಾ, she made a decision, I'll never step into this place again. ಸೊ ಅವರು ಆಗ ನಿರ್ಧಾರ ತೆಗೆದುಕೊಂಡ್ರು, ಇನ್ನೊಂದ್ಸಲ ನಾನು ಯಾವ ಕಾರಣಕ್ಕೂ ಈ ಧ್ಯಾನ ಕೂಟಕ್ಕೆ ಬರೋದಿಲ್ಲ ಅಂತ. As she was walking out, she met me. ಸೊ ಅವರು ಹೊರಗಡೆ ಹೋಗುವಾಗ ಆ ಸಹೋದರಿ ಇವ್ರನ್ನ ಭೇಟಿ ಮಾಡಿದ್ರು. And she said, I'm not coming again. ಸೊ ಆ ಸಹೋದರಿ ಹೇಳಿದ್ರು, ನಾನು ಇನ್ಯಾವ ಕಾರಣಕ್ಕೂ ಇನ್ನೊಂದ್ಸಲ ಈ ಸ್ಥಳ ಬರೋದಿಲ್ಲ. There is only hurt in this place. ಈ ಜಾಗದಲ್ಲಿ ಜಸ್ಟ್ ಯಾವಾಗಲೂ ಅಷ್ಟೇ ನನ್ನ ಮನವೊಲಿಸುವಂಥ ವ್ಯಕ್ತಿಗಳೇ ಇದ್ದಾರೆ. So she narrated to me the whole incident. ಸೊ ಆಗ ಏನಲ್ಲಿ ನಡೀತು ಅಂತೇಳಿ ಎಲ್ಲವನ್ನ ಬಿಡಿಸಿ ಹೇಳಿದ್ರು ಇವ್ರಿಗೆ. I said, you got a choice. ಆಗ ಇವ್ರು ಹೇಳಿದ್ರು, ಈಗ ನಿನಗೀಗ ಆಯ್ಕೆ ಇದೆ,
You can be committed to your emotions. ನೀವು ಈ ನಿಮ್ಮ ಮನಸ್ಸಲ್ಲಿ ಬರುವಂಥ ಮನೋಭಾವನೆಗಳಿಗೆ ನೀವು ಅಧೀನರಾಗಿ ಮುನ್ನಡೆಯಬಹುದು, Or you can be committed to God. ಅಥವಾ ಯೇಸು ಕ್ರಿಸ್ತರಿಗೆ ಅವರ ವಾಕ್ಯಕ್ಕೆ ಅಧೀನರಾಗಿ ನೀವು ಮುನ್ನಡೆಯಬಹುದು. ನಿನಗೆ ಆಯ್ಕೆ ಇದೆ. But if you are committed to your emotions, ನೀ ಏನಾದ್ರೂ ನಿನ್ನ ಮನಸ್ಸಲ್ಲಿ ಬರುವಂಥ ಭಾವನೆಗಳಿಗೆ ಅನುಗುಣವಾಗಿ ಅದಕ್ಕೆ ಬದ್ಧರಾಗಿ ಅದನ್ನು ಒಪ್ಕೊಳ್ಳೋದಾದ್ರೆ I won't be surprised you will be in depression again. ಖಂಡಿತವಾಗಿಯೂ ಆಶ್ಚರ್ಯ ಪಡಬೇಕಾಗಿಲ್ಲ. ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ಮತ್ತೆ ನೀನು ಡಿಪ್ರೆಷನ್ಗೆ ಹೋಗ್ತೀಯಾ. I said to her, will you be committed if I tell you something? ಈಗ ನಾನು ನಿನಗೆ ಹೇಳ್ತಿದ್ದೇನೆ, ಇದಕ್ಕೆ ನೀವು ಅಧೀನರಾಗದಾದ್ರೆ Will you sit on that first row? ಸೊ ನೀವು ಅಲ್ಲಿ ಎಲ್ಲಿ ಕೂತ್ಕೋಬೇಡಿ, ಮುಂದಿನ ಲೈನ್ನಲ್ಲಿ ಧ್ಯಾನ ಕೂಟದಲ್ಲಿ ಫಸ್ಟ್ ಚೇರಲ್ಲಿ ನೀವು ಕೂತ್ಕೊಳ್ತೀರಾ. From that time, now it is I think more than 3.5 years she's sitting on the same chair. ಸೊ ಈಗ ಧ್ಯಾನ ಕೂಟದಲ್ಲಿ ಅವತ್ತಿಂದ ಇವತ್ತವರೆಗೂ ಆ ಚೇರಲ್ಲಿ ಅದೇ ಸಹೋದರಿ ಕೂತ್ಕೊಳ್ತಾರೆ. ಬಟ್ ಇವತ್ತು ಲೈಫ್ ಅಂತೂ ಅತ್ಯದ್ಭುತವಾಗಿದೆ. So during the growth retreat, I said, can you take the ministry of praying in the spirit? ಸೊ ಗ್ರೋತ್ ರಿಟ್ರೀಟ್ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಬೋಧಕರಿಗೆ ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಆ ಸಹೋದರಿಗೆ ನೀವು ಜಸ್ಟ್ ಅನ್ಯ ಭಾಷೆಯಲ್ಲಿ She said, I'm not a housewife, I work in the office. ಸೊ ನಾನು ಯಾವ ಕಾರಣಕ್ಕೂ ಜಸ್ಟ್ ಮನೇಲಿರುವಂಥ ಗೃಹಿಣಿ ಅಲ್ಲ, ನಾನು ಉದ್ಯೋಗದಲ್ಲಿದ್ದೇನೆ, ಕೆಲಸದಲ್ಲಿದ್ದೇನೆ. I said, you commit yourself, the Lord will do the rest. ಸೊ ನೀವು ನಿಜವಾಗ್ಲೂ ದೇವರು ಹೇಳ್ತಿರುವಂಥ ಈ ಕಾರ್ಯಕ್ಕೆ ನೀವು ಬದ್ಧರಾದರೆ ದೇವರು ಖಂಡಿತವಾಗಿಯೂ ಆ ನೀವು ಬದ್ಧರಾಗಿರೋದ್ರಿಂದ ನೀವು ಯಾವ್ದು ಜೊತೆ ಒಪ್ಪಂದ ಮಾಡ್ಕೊಳ್ತಾ ಅಂತ ಕಾರ್ಯ ನೆರವೇರಿಸ್ಕೊಡ್ತಾರೆ. From the day she started till today, there's not one day that she is absent of sending the word of God in the group praying in tongues 24 hours 7 around the world. ಸೊ ಈಗ ಆ ದಿನದಿಂದ ಇವತ್ತವರೆಗೂ 20 Whether she's in the wedding, anywhere, any part. ಈಗ ಆ ಸಹೋದರಿ ಎಂತ ಬ್ಯುಸಿಯಾದ ಕಾರ್ಯಗಳಲ್ಲಿ ಇದ್ರೂ ಕೂಡ ಪ್ರತಿದಿನ ಒಂದು ಗ್ರೂಪ್ ಇದೆ, JCM ಲೇಬರರ್ಸ್ ಗ್ರೂಪ್ ಅಂತೇಳಿ. ಆ ಗ್ರೂಪ್ಗೆ ಪ್ರತಿದಿನ ಅನ್ಯ ಭಾಷೆಯಲ್ಲಿ ಗಿಫ್ಟ್ ಆಫ್ ಟಂಗ್ಸ್ ನಡೆಸೋದ ಕಾರ್ಯದಲ್ಲಿ ಯಾವ ಕಡೆ ಇಂಥ ಕೆಲಸ ಕಾರ್ಯಗಳಿದ್ರೂ ಕೂಡ ದೇವರ ವಾಕ್ಯದ ಸಂದೇಶವನ್ನ ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅನ್ಯ ಭಾಷೆ ನಡೆಸೋ ಕಾರ್ಯವನ್ನ ಇದುವರೆಗೂ ತಪ್ಪಿಸಿಲ್ಲ. Then I told her there are so many videos and there are healings. So can you take those videos and do the editing? And she said, editing? I am in the office doing some other job. I said, you are doing some other job. We will teach you. Are you willing to take the job? So she started telling, okay. Now, when I was in Ireland, okay, before the people can get up from their sleep, she has already finished the editing up to 2 o'clock, 3 o'clock, and then going to sleep. So by the time I got out of the Ireland, all videos finished editing, everything on the screen and everything done perfectly. ಸೊ ತದನಂತರ ಬ್ರದರ್ ಹೇಳಿದ್ರು, ಜಸ್ಟ್ ಹೀಲಿಂಗ್ಸ್ ವಿಡಿಯೋಗಳಿದೆ, ಅದನ್ನ ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತದ? ಆಗ ಸಹೋದರಿ ಹೇಳಿದ್ರು, ನಾನು ಎಡಿಟಿಂಗ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು, ನನ್ನ ಆಫೀಸ್ ಕೆಲಸಗಳು ಎಷ್ಟೋ ಇದ್ರು. ಆಗ ಆ ಸಹೋದರಿ ಬೆಳಗ್ಗಿಂದ ಸಂಜೆ ತನಕ ತನ್ನ ಆಫೀಸಲ್ಲಿ ಕೆಲಸ ಮಾಡಿದ್ರು ಕೂಡ ಸಂಜೆ ಬಂದ ಮನೇಲಿ ಅಡುಗೆ ಕೆಲಸ ಎಲ್ಲ ಕೆಲಸ ಕಾರ್ಯಗಳಿದೆ ಎಲ್ಲ ಮುಗಿಸಿ ಕೊನೆಗೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ ಇವರು 15 ದಿನ ಏನು 3 ವಾರಗಳ ಟ್ರಿಪ್ ಇತ್ತು ಐರ್ಲೆಂಡಲ್ಲಿ, ಅಲ್ಲಿ ಮುಗಿಸಿ ಬರೋಷ್ಟರಲ್ಲಿ ಎಲ್ಲ ವಿಡಿಯೋಗಳನ್ನು ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು. ಇವತ್ತು ಆ ಕೆಲಸನೂ ಕೂಡ ಉಚಿತವಾಗಿ ಮಾಡ್ತಾರೆ. No, I don't want to clap. I don't want to clap. Clapping doesn't make any difference. I'm sharing this not for clapping, for showing a person in depression. ಸೊ ಇದು ಯಾಕಂದ್ರೆ ನೀವು ಚಪ್ಪಳೆ ಹೊಡಿಲಿ ಎಂಬುದಾಗಿ ಇದನ್ನ ಹೇಳ್ತಾ ಇಲ್ಲ. Chapale, no use. ಚಪ್ಪಳೆ ಹೊಡಿದಿಂದ ಏನೂ ಪ್ರಯೋಜನ ಇಲ್ಲ. ಬಟ್ ಏನೇನು ತೋರಿಸ್ತಾ ಇದಾರೆ ಅಂತಂದ್ರೆ Now what is chapali? ಚಪ್ಪಾಳೆ And chapali? Chapali means sandals. In one church I was saying chapali. That is very dangerous. Chapali. The people started laughing. Thank God nobody threw chapali. ಸೊ ಆ ಸಂದರ್ಭದಲ್ಲಿ ಇವರು ನಮ್ಗೆ ಏನ್ ಕೆಲಸ ಅಂತಂದ್ರೆ ಯಾತಕ್ಕಾಗಿ ಇದನ್ನ ಹೇಳ್ತಿದಾರೆ ಅಂತಂದ್ರೆ ಚಪ್ಪಾಳೆ ಹೊಡಿಲಿ ಎಂಬುದಾಗಿಲ್ಲ, ಬದಲಾಗಿ 18 ವರ್ಷಗಳ ಕಾಲ ಚಿಂತಾಕ್ರಾಂತರಾಗಿ ಡಿಪ್ರೆಷನ್ ಹೋಗಿ ಸಹೋದರಿ ಇವತ್ತು ಯಾವ ರೀತಿ ತನ್ನ ದಿನದ ಕೆಲಸ ಕಾರ್ಯಗಳು ಬೆಳಗಿಂದ ಸಂಜೆ ತನಕ ಆಫೀಸಲ್ಲಿ ಇರ್ತಾರೆ, ಆಫೀಸ್ಗೆ ಬಂದಾದ್ಮೇಲೆ ಮಿನಿಸ್ಟ್ರಿಯ ಕಾರ್ಯಗಳನ್ನ ದೇವರ ಸಾಮ್ರಾಜ್ಯದ ಕಾರ್ಯಗಳನ್ನ ಎಷ್ಟು ಮಟ್ಟಿಗೆ ಅವ್ರು ಮಾಡ್ತಿದ್ದಾರೆ ಬೆಳಗ್ಗೆ 2 ಗಂಟೆ 3 ಗಂಟೆ ತನಕ. ಅದೊಂದು ಕಮಿಟ್ಮೆಂಟ್, ಆ ಒಂದು ಬದ್ಧರಾಗಿರೋದ್ರಿಂದ ಬಟ್ ಪ್ರೈಸ್ ಬಿಡಿ ಗಾಡ್. ಆ ಮಗಳು ಯಾವಾಗ ದೇವರ ಸಾಮ್ರಾಜ್ಯಕ್ಕಾಗಿ ಸಾವುಕಪಡ್ತಾ ಇದ್ದಾರೋ ಇವತ್ತು ಮಿನಿಸ್ಟ್ರಿಯ ಅನೇಕ ಕಾರ್ಯಗಳನ್ನ ಯಾವ ಕಾರಣಕ್ಕೂ ಚಾರ್ಜ್ ತಪ್ಪದೆ ಅದನ್ನ ಮುನ್ನಡೆಸ್ಕೊಂಡು ಅದೇ ತರ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. Praise God. ಪ್ರೈಸ್ ಗಾಡ್. So one day she was typing JCLM and she got so many JCLM, Kuwait, JCLM, Australia,
JCLM Mysore, JCLM Dubai, all that. She said, there are so many videos. I said, what are you planning? I'm going to bring all those videos in jclm.info so that people don't have to go this side, that side. I'll make it all in the system. So every day, 50 videos from here, uploaded, all the videos on healings, this, that. She's saying, I've got plenty of work now. Wow. ಸೊ ಆಗ ಒಂದು ದಿನ ಅದೇ ಸಹೋದರಿ ಯಾವಾಗ ಈ ಏರಿಯಾದಲ್ಲಿ ಒಂದು ಬದ್ಧತೆಯನ್ನ ಕ್ರಮಬದ್ಧರಾಗಿ ಶಿಸ್ತುಬದ್ಧತೆಯಿಂದ ಮುನ್ನಡೆಯಲು ಪ್ರಾರಂಭಿಸಿದ್ರು, 2 ಗಂಟೆ 3 ಗಂಟೆ ತನಕ ದೇವರ ಸಾಮ್ರಾಜ್ಯಕ್ಕೆ ದುಡಿತಾ ಇದ್ರು. ದೇವರು ಮತ್ತೆ ಅನೇಕ ವಿಧವಾದಂಥ ಜ್ಞಾನವನ್ನು ಕೊಟ್ಟರು. ಆ ಜ್ಞಾನ ಕೊಟ್ಟು ಇವತ್ತು JCLM ಅಂತ ಯೂಟ್ಯೂಬ್ ಹೊಡೆದು ಸಾಕು, JCLM ಮೈಸೂರು, JCLM ಗೋವಾ, JCLM ಆಸ್ಟ್ರೇಲಿಯಾ, ನಾಗರಕೋಯಿಲ್, ಈ ಥರ ಬೇರೆ ಬೇರೆ ಎಲ್ಲ ವಿಡಿಯೋಗಳು ಬರ್ತಾ ಇತ್ತು ಹೆಸರುಗಳು. ಅದಕ್ಕೋಸ್ಕರ ಅವರೇ ಒಂದು ಪ್ಲಾನ್ ಮಾಡಿದ್ರು, ಇಲ್ಲ ಆ ಎಲ್ಲ ವಿಡಿಯೋಗಳು ಯಾರೆಲ್ಲ ಅಪ್ಲೋಡ್ ಮಾಡಿದ್ರು, ಈಗ ಮೈಸೂರಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅವುಗಳೆಲ್ಲವೂ JCLM ಮಿನಿಸ್ಟ್ರಿ ಅಂತೇಳಿ ಒಂದರ ಒಳಗಡೆ ಬರಲಿ ಅಂತೇಳಿ ಈಗ ಡೈಲಿ 30-40 ವಿಡಿಯೋಗಳು ತೆಗೆದುಕೊಳ್ಳೋದು. ಈ ಗುಂಪಿಗೆ JCLM ಇನ್ಫೋ ಎಂಬ ಆ ಒಂದು ಯೂಟ್ಯೂಬ್ ಗ್ರೂಪ್ಗೆ ಎಲ್ಲವನ್ನು ಅಪ್ಲೋಡ್ ಮಾಡಬಹುದು. ಆ ಕೆಲಸದಲ್ಲಿ ಇನ್ನೂ ಕೂಡ ಆಳವಾಗಿ ತೋರಿಸ್ಕೊಳ್ತಾ ಇದ್ದಾರೆ. Along with that, she has got a intercession healing call for prayer request. ಸೊ ಇವುಗಳ ಜೊತೆಯಲ್ಲಿ ಮತ್ತೆ ಜಸ್ಟ್ ರೋಗಿಗಳನ್ನು ಗುಣಪಡಿಸುವಂಥ ಕಾರ್ಯಕ್ಕಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಕೂಡ ಫೋನ್ ಮೂಲಕ ಮಾಡ್ತಾ ಇದ್ದಾರೆ. So every day, so many testimonies are coming. You must have been reading. Every day. Okay. So I told her, Marina, you're not fit. ಸೊ ಈ ರೀತಿಯ ಕಾರ್ಯ ಮಾಡುವಾಗ ಜಸ್ಟ್ ಇವ್ರು ಕೇಳಿದ್ರು, ಮರೀನಾ ನೀವು ಯಾವ ಕಾರಣಕ್ಕೂ ಈ ಕಾರ್ಯಗಳಿಗೆ ಏನು ಸೂಕ್ತರಲ್ಲ ಎಂಬುದಾಗಿ, You're not ಫಿಟ್ fit. ಆಗಿಲ್ಲ. So she said, what do you mean I'm not fit? I'm doing this. I said, no. There's another job for you. ಸೊ ಆಗ ಏನು ನಾನು ಮಾಡ್ತಿರೋ ಕೆಲಸಗಳಿಗೆ ಹರಳಲ್ವಾ, ಫಿಟ್ ಆಗಿಲ್ವಾ? ಇಲ್ಲ ಆ ರೀತಿ ಹೇಳ್ತಾ ಇಲ್ಲ, ನಿಮಗೋಸ್ಕರ ಇನ್ನೊಂದು ಕೆಲಸ ಬಾಕಿ ಇದೆ. We have got so many people around the world who have got healing testimonies. ಸೊ ಈಗ ಇಡೀ ಪ್ರಪಂಚ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಹೋಗ್ತದನೋ ಎಲ್ಲ ಕಡೆಗಳು ಅನೇಕ ವ್ಯಕ್ತಿಗಳು ಗುಣ ಹೊಂದಿಕೊಂಡು ಅನೇಕ ವ್ಯಕ್ತಿಗಳ ಸಾಕ್ಷಿಗಳಿವೆ. Hallelujah. Hallelujah. Thank you, Jesus. Thank you, Jesus. So, yeah, take it and go. After that, we can upload it. Whatever is there, you upload. Hallelujah. Where am I? So I told her, now we are going to have another ministry where you are going to take interview of people who have got healed, and on the video, the person can be in any corner of the world, but you can do it in such a way that the video will be saved on YouTube and people will get all that. Now, when I give her more work, will that person get depressed or excited? Yeah, really? ಸೊ ಈಗ First of all, she is sleeping at 2 o'clock and 3 o'clock. Now with this job, what time she will sleep? ಸೊ ಅಂದ್ರೆ ಈಗ ಸಹೋದರಿ ಆಲ್ರೆಡಿ ಈಗಾಗಲೇ ಎಲ್ಲ ಕೆಲಸ ಕಾರ್ಯ ಮಾಡ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆ ಮಲಗ್ತಾ ಇದಾರೆ. ಈಗ ಅದಾದ್ಮೇಲೆ ಮತ್ತೆ ಇನ್ನೊಂದು ಜಾಬ್, ಇನ್ನೊಂದು ಕೆಲಸ ಏನಂತಂದ್ರೆ, ಈಗ ಅನೇಕ ವ್ಯಕ್ತಿಗಳು ಗುಣ ಹೊಂದ್ಕೊಂಡು ದೂರ ಸ್ಥಳದಲ್ಲಿ ಇದ್ದಾರೆ, ಅವ್ರು ಭೇಟಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ನೀನು ಮನೇಲಿ ಕೂತ್ಕೊಂಡು ಎಲ್ಲೋ ಒಂದು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡೋ ರೀತಿಯಲ್ಲಿ ಮನೇಲಿ ಕೂತ್ಕೊಂಡು ಅವ್ರ ಜೊತೆ ಫೋನ್ ಮೂಲಕ ಎಂಟ್ರಿ ಮಾಡಿ ನಿಮ್ಗೆ ಏನು ಸಮಸ್ಯೆ ಮೊದಲು ಯಾವ ಥರ ಗುಣ ಹೊಂದಿದ್ರಿ, ಏನಾಯಿತು, ಈ ಥರ ಎಲ್ಲ ಎಂಟ್ರಿ ಮಾಡಿ ತದನಂತರ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಅದು ಜೀವನ ಪೂರ್ತಿ ಎಷ್ಟು ಸಹಸ್ರಾರು ವರ್ಷಗಳ ತನಕ ಯೂಟ್ಯೂಬಲ್ಲಿ ಇರ್ತದೆ. ಆ ವಿಡಿಯೋ ನೋಡಿ ಅನೇಕ ಜನಗಳು ಇಲ್ಲಿ ಬರಲಿಕ್ಕೆ ಆಗದೆ ಇರೋರು ಕೂಡ ಗುಣ ಹೊಂದ್ಕೊಳ್ಬೋದು. So when I came to his house, I said, let's make your house into a studio. ಸೊ ಅದಾದ್ಮೇಲೆ ರಾತ್ರಿ ಜಸ್ಟ್ ಪಾಪ ಅಂತ ಮಾತಾಡುವಾಗ ರಾತ್ರಿ 3-3:30 ತನಕ ಮಾತಾಡುವಾಗ ಪಾಪ ರೂಮ್ ನೋಡ್ಬಿಟ್ಟು ಹೇಳಿದ್ದು, ಜಸ್ಟ್ ಇಲ್ಲೂ ಕೂಡ ಈ ರೂಮನ್ನು ಕೂಡ ಸ್ಟುಡಿಯೋ ಥರ ಪರಿವರ್ತನೆ ಮಾಡೋಣ. Hallelujah. Hallelujah. How many of you have seen a news channel? ನ್ಯೂಸ್ ಚಾನಲ್ ಎಲ್ಲರೂ ನೋಡಿದ್ದಾರೆ. Very soon you'll see Brother Alvin sitting in a studio like this, talking, and people around the world talking to him in Kannada and taking the interview of testimonies. ಸೊ ಇನ್ನು ಕೆಲವೇ ದಿನಗಳಲ್ಲಿ ನಾವು ಅದು ನೋಡ್ತೇವೆ. ಜಸ್ಟ್ ನಾನು ಮನೆಯಲ್ಲೇ ಕುಳಿತುಕೊಂಡು ಜಸ್ಟ್ ಯಾರೆಲ್ಲ ಗುಣ ಹೊಂದ್ಕೊಂಡು ಅದ್ರ ಜೊತೆ ಫೋನ್ ಕಾಲ್ ಮಾತಾಡಿ ಜಸ್ಟ್ ನೋಡಿದ್ರೆ ಒಳ್ಳೆ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಮಾಡೋದ್ರ ರೀತಿಯಲ್ಲಿ ಇರ್ತದೆ ಅಂತ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ JCLM ಮೈಸೂರು ಮಿನಿಸ್ಟ್ರಿ ಕೂಡ ಅಂತ ಅದ್ಭುತ ಕಣ್ಣಾರ ನೋಡಿ. But is there going to be a commitment? ಖಂಡಿತವಾಗಿಯೂ ಅಲ್ಲಿ ಅದು ಒಂದು ಆ ಕಾರ್ಯಕ್ಕೆ ಭದ್ರಾಗಿ ಜೀವಿಸುವಂಥ ಆಯ್ಕೆ ನಮ್ಮದಾಗಿದೆಯಾ? You know what I told her? You have got something very unique which I have never seen with anybody. ಸೊ ಆ ಸಹೋದರಿಗೆ ಹೇಳಿದ್ದು,
ಜಸ್ಟ್ ನಾನು ನಿನ್ನಲ್ಲಿ ಒಂದು ವಿಶೇಷವಾದ ಕಾರ್ಯ ನೋಡ್ತಿದ್ದಾನೆ. ಇಡೀ ಪ್ರಪಂಚದಲ್ಲಿ ಯಾರಲ್ಲೂ ಕೂಡ ಇಂಥ ಒಂದು ಕಾರ್ಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಅಂತ ವಿಶೇಷತೆ ಇದೆ. And that is your consistency in your commitment. ಅದೇನಂತಂತಂದರೆ ಜಸ್ಟ್ ನೀವೇನು ಆ ಒಂದು ಶಿಸ್ತುಬದ್ಧರಾಗಿದ್ದೀರಿ, ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ನಿರಂತರವಾದಂತಹ ಆ ಶಿಸ್ತು. There is a sacrifice of sleep. ಸೊ ಖಂಡಿತವಾಗಿಯೂ ನೀವು ಮಲಗುವಂಥ ಕಾರ್ಯವನ್ನು ಕೂಡ ಕಟ್ ಮಾಡ್ತಾ ಇದ್ದೀರಿ. ನಿದ್ರೆಯ ಕಾರ್ಯವನ್ನು ದೇವರಿಗೋಸ್ಕರ ಅದನ್ನು ತ್ಯಾಗ ಮಾಡ್ತಾ ಇದ್ದೀರಿ. She goes to the office, ಅವರು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗಬೇಕು, comes back from the office, ಖಂಡಿತ ಸಂಜೆ ಅವರು ಆಫೀಸ್ ಮುಗಿಸಿ ಮನೆ ಬರಬೇಕು. and then she starts working for the Lord. ಅದಾದ ನಂತರ ದೇವರಿಗೋಸ್ಕರ, ಪ್ರಭು ಯೇಸು ಕ್ರಿಸ್ತರಿಗೋಸ್ಕರ From 7 o'clock to 2 o'clock in the morning. ಸಾಯಂಕಾಲ 7 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ. Even in the office, if you send her a message, instantly you will get back the reply. ಈವನ್ ಆ ಸಹೋದರಿ ಏನಾದರೂ ಆಫೀಸಲ್ಲಿ ಕೆಲಸ ಮಾಡುವಾಗ ನಾವೇನಾದರೂ ಒಂದು ಮೆಸೇಜ್ ಹಾಕಿದ್ರೆ ತಕ್ಷಣನೇ ಅಲ್ಲಿಂದನೇ ನಮಗೆ ರಿಪ್ಲೈ ಮಾಡ್ತಾರೆ, ಹೌದು ಈ ಥರ ಮಾಡಿ. A person who is on a sand, ಆದರೆ ಒಂದು ವ್ಯಕ್ತಿ ತನ್ನ ಮನೆಯನ್ನು ಮರಳಿನ ಮೇಲೆ ಕಟ್ಕೊಂಡಿರೋ ವ್ಯಕ್ತಿ such a person wants quick result, quick reward, everything quick. ಸೊ Quick satisfaction. ಆತನು ತನ್ನ ಮನೆ Quickly the desires should be fulfilled. ಸೊ ಆ ವ್ಯಕ್ತಿ ಮರಳಿನ ಮೇಲೆ ಸುಲಭವಾಗಿ ಮನೆ ಕಟ್ಟಿರೋದ್ರಿಂದ, ತಕ್ಷಣನೇ ಮನೆಯನ್ನು ಕಟ್ಕೊಂಡಿರೋದ್ರಿಂದ ಆ ವ್ಯಕ್ತಿ ತನ್ನ ಜೀವನದ ಎಲ್ಲ ಏರಿಯಾದಲ್ಲೂ ಕೂಡ ತಕ್ಷಣನೇ ಬದಲಾವಣೆ ಆಗಬೇಕು, ತಕ್ಷಣ ಅದ್ಭುತ ಕಾರ್ಯ ಆಗಬೇಕು, ತಕ್ಷಣ ತನ್ನ ಜೀವನ ಚೇಂಜ್ ಆಗಬೇಕು, ತಕ್ಷಣ ಎಲ್ಲ ಅದ್ಭುತಗಳು ತಕ್ಷಣ ಎಂಬುದಾಗಿ ಅದರಿಂದ And ಹೋಗ್ತಾರೆ. when that results don't come, ಆದರೆ ಆ ರೀತಿಯ ಫಲಿತಾಂಶಗಳು ಬರದೇ ಹೋದರೆ the commitment also is gone for a toss. ಅದೇ ಥರ ಅವರ ಕಮಿಟ್ಮೆಂಟ್ ಕೂಡ ತಕ್ಷಣವೇ ನಷ್ಟಪಟ್ಟು ಹೋಗ್ತದೆ. Praise God. Praise God. This man is not hungry. ನಮಗೆ ಯಾವುದೇ ಹಸಿವೆ ಆಗ್ತಾ ಇಲ್ಲ. His stomach is so big. ಯಾಕಂದರೆ ಈ ವ್ಯಕ್ತಿಯ ಹೊಟ್ಟೆ ನೋಡೋದು ದೊಡ್ಡ ಗಾತ್ರದ್ದು, ಹೆಚ್ಚಿಗೆ ಸ್ಟೋರ್ ಆಗಿದೆ, ಅದಕ್ಕೆ ಹಸಿವೆ ಆಗ್ತಾ ಇಲ್ಲ. He doesn't understand about our stomach. ಆದರೆ ನಮ್ಮ ಹೊಟ್ಟೆ ಬಗ್ಗೆ I'll ask you a question. ಎಂಬುದಾಗಿ. I'll ask you a question. Today, was it a decision to eat food at this hour? ಖಂಡಿತವಾಗಿಯೂ When you all came for the service, did anybody say we'll have food at this hour? ಸೊ ಬೆಳಿಗ್ಗೆ ಈ ಪ್ರಾರ್ಥನೆ ಕೂಡ ಬರುವಾಗ ನೀವು ಯಾರಾದರೂ ಇಲ್ಲ ಈ ಟೈಮ್ ಇಂತ 4 ಗಂಟೆಗೆ ನಾವು ಊಟ ಮಾಡೋಣ ಅಂತೇಳಿ ಯಾರಾದರೂ ನಿರ್ಧಾರ ಮಾಡಿದ್ರಾ? I made a request. ಸೊ ಇವರು ಜಸ್ಟ್ ನಮ್ಮ ಮುಂದೆ ಆ ಒಂದು ರಿಕ್ವೆಸ್ಟ್ನ ಇಟ್ಟರು, ಆ ಒಂದು ಕೋರಿಕೆನ ಇಟ್ಟರು. It was your choice to accept it or say no, I'm not agreeing. ಇವರ ಕೋರಿಕೆನ ಮುಂದೆ ಇಡುವಾಗ ಅದರಲ್ಲಿ ನಿಮ್ಮ ಆಯ್ಕೆ, ಇಲ್ಲ ಅದನ್ನು ಒಪ್ಕೊಳ್ಬೋದು, ಇಲ್ಲ ತಿರಸ್ಕಾರ ಕೂಡ ಮಾಡ್ಬೋದು. You said I agree with you. ಸೊ ನೀವೆಲ್ಲರೂ ಹೇಳಿದ್ರಿ ಹೌದು ನಿಮ್ಮೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ತೇವೆ ಎಂಬುದಾಗಿ. Did you achieve the result? ಈಗ ಆ ಗುರಿಯನ್ನು ತಲುಪುದುವಾ? It is the same with the word of God. ಇದೇ ರೀತಿಯ ಕಾರ್ಯಪ್ರಿಯರೇ ದೇವರ ವಾಕ್ಯದೊಂದಿಗೆ ಕೂಡ. You make that commitment to God. ನೀವು ದೇವರೊಂದಿಗೆ ಆ ಬದ್ಧತೆಯನ್ನು ಭದ್ರಾಗಿ ಮುನ್ನಡೆಯಬೇಕೆಂಬುದಕ್ಕೆ ನಿರ್ಧಾರ ತೆಗೆದುಕೊಳ್ಳೋದಾದ್ರೆ You'll surely get the result. ಖಂಡಿತವಾಗಿಯೂ ಆ ಫಲಿತಾಂಶಗಳನ್ನು ನೀವು ಕಂಡಾರ ನೋಡ್ತೀರಿ. God is looking for committed people. ದೇವರು ಎಂತಹ ವ್ಯಕ್ತಿಯನ್ನು ಹುಡುಕ್ತಾರೆ ಅಂತಂದ್ರೆ ತಮ್ಮೊಂದಿಗೆ ಇದು ಕ್ರಮಬದ್ಧತೆಯಿಂದ, ಶಿಸ್ತುಬದ್ಧತೆಯಿಂದ ಮುನ್ನಡೆಯಲಿಕ್ಕಾಗಿ ಒಪ್ಪಂದ ಮಾಡಿಕೊಳ್ಳಬೇಕು. He is never looking for talented people. Sorry. ದೇವರು ಯಾವ ಕಾರಣಕ್ಕೂ ಅನೇಕ ವಿಧವಾದ ಟ್ಯಾಲೆಂಟ್ಸ್ಗಳಿರುವಂಥ ವ್ಯಕ್ತಿಗಳನ್ನ ಹುಡುಕೋದಿಲ್ಲ. He is only looking for available people. ಸೊ ದೇವರು ಎಂಥ ವ್ಯಕ್ತಿ ಹುಡುಕ್ತಾರೆ ಅಂತಂದ್ರೆ ಸದಾಕಾಲ ಸಿದ್ಧನಾಗಿದ್ದೇನೆ ನಿಮಗೋಸ್ಕರ ಎಂಬುದಾಗಿ ಹೇಳುವಂಥ ವ್ಯಕ್ತಿಯನ್ನು ಹುಡುಕ್ತಾರೆ. A person on the sand is thinking about his talents. ಸೊ ಆ ಮಳೆಯ ಮೇಲೆ ಮನೆಯನ್ನು ಕಟ್ಕೊಂಡಿರೋ ವ್ಯಕ್ತಿ ಯಾವಾಗಲೂ ಅಷ್ಟೇ ದೇವರಿಗೆ ಸದಾಕಾಲ ಸಿದ್ಧನಾಗಿರೋದಿಲ್ಲ, ಆತನು ತನಗಿರುವಂಥ ಟ್ಯಾಲೆಂಟ್ಸ್ಗಳ ಬಗ್ಗೆ ಆಲೋಚನೆ ಮಾಡುವಂಥ ವ್ಯಕ್ತಿ. But the person built the house on the rock is saying, God, I am available for you anytime. ಸೊ ಆದರೆ ಬಂಡೆ ಮೇಲೆ ಮನೆ ಕಟ್ಕೊಂಡಿರೋ ವ್ಯಕ್ತಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ, ನನಗೆ ಯಾವ ಟ್ಯಾಲೆಂಟ್ಸ್ ಇಲ್ಲ ಅಂದರೂ ಕೂಡ ದೇವಾ ನೀವು ಯಾವಾಗ ಕರಿತೀರಿ ನಾನು ಸದಾಕಾಲ ಸಿದ್ಧನಾಗಿದ್ದೇನೆ. Praise God. Praise God. So we'll have lunch quickly and then come back and let's finish the house built on the rock. ಸೊ ಬೇಗ ಊಟ ಮುಗಿಸ್ಕೊಂಡು ಮತ್ತೆ ಜಸ್ಟ್ ಬಂಡೆಕಲ್ಲು ಮೇಲೆ ಮನೆ How much time it takes to reach to the railway station? 20 minutes. On the bike? Yeah, 15 minutes. 15 minutes on the bike. Okay. And what time is my train?